ಗೃಹಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂದ್ರಿ. ಯಾಕೆ ಕೊಡ್ತಿದ್ದೀವಿ? ಸುಮ್ಮನೆನಾ? ಆ ಒಂದು 2,000 ರೂಪಾಯಲ್ಲಿ ಎಷ್ಟೋ ಹೆಣ್ಮಕ್ಳು ಅವರ ಮಕ್ಕಳ ಓದಕ್ಕೆ ಖರ್ಚು ಮಾಡ್ತಾರೆ. ಪ್ರತಿ ತಿಂಗಳು ನಿಮಗೆ 1,150 ರೂಪಾಯಿ ಕೊಡುವಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ ಸಿಲಿಂಡರ್ಗೆ, ಅದಕ್ಕೆ ಉಪಯೋಗ ಆಗಲಿ ಅಂತ. ಎಷ್ಟೋ ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಳ್ಳಲ್ಲ. ಅವ್ರ ಕೈಲಿ ದುಡ್ಡಿದ್ರೆ ಹೋಗ್ತಾರೆ, ಆರೋಗ್ಯದ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾರೆ ಅಂತ. ಇನ್ನು ಯುವ ನಿಧಿ, ಕೊರೋನಾ ಸಮಯದಲ್ಲಿ ಎಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಹೌದಾ? ಅಂದಮೇಲೆ ಅವರಿಗೆ ಒಂದು ಘನತೆಯಿಂದ ಜೀವನ ಮಾಡೋದಕ್ಕೆ 3,000 ರೂಪಾಯಿ ಡಿಗ್ರಿ ಓದಿರೋರಿಗೆ, 1,500 ರೂಪಾಯಿ ಡಿಪ್ಲೊಮಾ ಓದಿರೋರಿಗೆ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ 5 kg ಕಡಿಮೆ ಮಾಡಿದ್ದಾರೆ. ಬಿಜೆಪಿ 7 kg ಇದ್ದಿದ್ದು ಅದನ್ನ 10 kg ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಗೊತ್ತು ನಿಮಗೆ, ಗೃಹ ಜ್ಯೋತಿ ಯೋಜನೆ ಎಲ್ಲ ಗೊತ್ತಿದೆ ಅಲ್ಲ. ನಮ್ಮ ಗ್ಯಾರಂಟಿಗಳು 200 ಯೂನಿಟ್ ಪ್ರತಿ ಮನೆಗೆ ಫ್ರೀ. ಈಗ ಬಸ್ ಪ್ರಯಾಣ ಏನು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಯಾಕೆ ಕೊಡ್ತಿಲ್ಲ, ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವತ್ತು ಸಂಬಳ ಬರುತ್ತಲ್ಲ, ಅದರಲ್ಲಿ ನಮ್ಮ ದೇಶದಲ್ಲಿ ಸರಾಸರಿ ಅಂದ್ರೆ ಆವ್ರೇಜ್ ಅಲ್ಲಿ ಗಂಡು ಮಕ್ಕಳಿಗೆ 19,000 ಚಿಲ್ಲರೆ ಬಂದ್ರೆ ಹೆಣ್ಮಕ್ಳಿಗೆ ಬರೀ 15,000 ಬರುತ್ತೆ. ಅಂತ ಹೆಣ್ಮಕ್ಳು 2,000 ರೂಪಾಯಿ ಬರೀ ಬಸ್ಗೆ ಖರ್ಚು ಮಾಡ್ತಾರೆ. ಬಸ್ ಫ್ರೀ ಮಾಡಿದಾಗ ಆ ಒಂದು ಉಳಿತಾಯ ಆಗೋದಿಲ್ವಾ ಅವ್ರಿಗೆ? ಎಷ್ಟೋ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ, 5,000 ರೂಪಾಯಿ ದುಡಿತಾರೆ. ಅವ್ರಿಗೆ 2,000 ಬರೀ ಬಸ್ಗೆ ಹೋಗ್ಬಿಟ್ರೆ 1,500ವರೆಗೂ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಅವರ ಕೈಯಲ್ಲಿ ದುಡ್ಡಿರಬೇಕು ಅನ್ನುವಂತಹ ಕಾರಣಕ್ಕೆ ನಾವು ಉಚಿತ ಬಸ್ ಪ್ರಯಾಣ ಮಾಡಿರೋದು. ಅಷ್ಟೇ ಅಲ್ಲ, ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಲವಾರು ಏನು ಭರವಸೆಗಳನ್ನ ನಾವು ಕೊಟ್ಟಿದ್ವಿ. ಈಗ ವಾಪಸ್ ನಮ್ಮ ಬಿಜೆಪಿಯ ಮ್ಯಾನಿಫೆಸ್ಟೋಗೆ ಬರೋಣ. ಅವ್ರು ಹೇಳಿದ್ದಾರೆ ಗೊತ್ತಾ, 3 ಸಿಲಿಂಡರ್ ಫ್ರೀ ಕೊಡ್ತಾರಂತೆ ವರ್ಷಕ್ಕೆ, 3 ಹಬ್ಬಕ್ಕೆ ಫ್ರೀ ಕೊಡ್ತಾರಂತೆ. ನಮ್ಮ ದೇಶದಲ್ಲಿ ಎಷ್ಟು ಹಬ್ಬಗಳಿವೆ? ಪ್ರತಿ ತಿಂಗಳು 2-3 ಹಬ್ಬ ಬರುತ್ತೆ. ವರ್ಷಕ್ಕೆ 3 ಹಬ್ಬಕ್ಕಂತೆ ಅವ್ರು ಕೊಡೋದು ಸಿಲಿಂಡರ್. ಬೇರೆ ಸಮಯದಲ್ಲಿ ಊಟ ಮಾಡಬಾರ್ದಾ? ಸರಿ, ಅದನ್ನ ಸರಿಯಾಗಿ ಕೊಡ್ತಾರ ಅಂತ ನೋಡೋದಕ್ಕೆ ಇದೇ ಉತ್ತರ ಪ್ರದೇಶಲ್ಲಿ 2022ರಲ್ಲಿ ವರ್ಷಕ್ಕೆ 2 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರು ಅಮಿತ್ ಶಾ ಅವರು. 1.5 ವರ್ಷ ಆಗಿದೆ ಅಲ್ಲಿ ಎಲೆಕ್ಷನ್ ಮುಗ್ದು, ಇನ್ನೂ 1 ಸಿಲಿಂಡರು ಕೊಟ್ಟಿಲ್ಲ. ಸೊ ಅವ್ರು ಹೇಳೋದು ಯಾವುದನ್ನು ಮಾಡೋದಿಲ್ಲ. ಆ ಆಸೆ ಇಟ್ಕೋಬೇಡಿ ವರ್ಷಕ್ಕೆ 3 ಸಿಲಿಂಡರ್ ಬರುತ್ತೆ ಅಂತ. ಅದ್ರ ಬದಲು ಸಿಲಿಂಡರ್ ಏನು 400 ರೂಪಾಯಿ ಇತ್ತಲ್ಲ, ಕಡಿಮೆ ಮಾಡಲಿ ಸಿಲಿಂಡರ್ನ. ಫ್ರೀಯಾಗಿ ಕೊಡೋ ಅವಶ್ಯಕತೆ ಏನು? 1,150 ಬದಲು 400 ರೂಪಾಯಿ ಕಡಿಮೆ ಮಾಡಲಿ ಸಿಲಿಂಡರ್ನ. ಈಗ ಅಟಲ್ ಆಹಾರ ಕೇಂದ್ರ ಅಂತ ಓಪನ್ ಮಾಡ್ತಾರಂತೆ. ಇಂದಿರಾ ಕ್ಯಾಂಟೀನ್ ಏನು? ಆಟೋ ಚಾಲಕರು, ಕ್ಯಾಬ್ ಚಾಲಕರು, ವಿದ್ಯಾರ್ಥಿಗಳು ಊಟ ಮಾಡಿಕೊಂಡು ಜೀವನ ಸಾಗಿಸ್ಲಿ ಬಡವರು ಅಂತ ಇಂದಿರಾ ಕ್ಯಾಂಟೀನ್ ಮಾಡಿದ್ವಿ, ಹೌದಾ? ಅದಕ್ಕೆ ದುಡ್ಡಿಲ್ವಂತೆ ಇವ್ರ ಹತ್ರ ಕೊಡೋದಕ್ಕೆ, ಮುಚ್ಚಿ ಹಾಕಿದ್ದಾರೆ ಇಂದಿರಾ ಕ್ಯಾಂಟೀನ್ಗಳನ್ನ. ಅದಕ್ಕೆ ಹೆಸರು ಬದಲಾಯಿಸಿ ಅಟಲ್ ಆಹಾರ ಕೇಂದ್ರ ಅಂತ ಇಡ್ತಾರಂತೆ. ಇಂದಿರಾ ಕ್ಯಾಂಟೀನ್ಗೆ ದುಡ್ಡಿಲ್ಲ, ಅಟಲ್ ಆಹಾರ ಕೇಂದ್ರಕ್ಕೆ ದುಡ್ಡೆಲ್ಲಿ ಬರುತ್ತೆ? ಬರೀ ಬೋಗಸ್ ಭರವಸೆಗಳು ಅವ್ರು ಕೊಟ್ಟಿರೋದು. ನರೇಂದ್ರ ಮೋದಿ ಅವರು ಹೇಳಿದ್ರು 2022ರಷ್ಟೊತ್ತಿಗೆ ಪ್ರತಿ ಕುಟುಂಬಕ್ಕೂ ಅವ್ರವ್ರ ಮನೆ ಇರುತ್ತೆ ಅಂತ. ಯಾವಾಗ? 2014ರಲ್ಲಿ ಹೇಳಿದ್ರು. ಇವತ್ತು ತಿರ್ಗಾ ಬಂದು ಮ್ಯಾನಿಫೆಸ್ಟೋಗೆ ಹಾಕಿದ್ದಾರೆ 10 ಲಕ್ಷ ಮನೆ ಕೊಡ್ತಾರಂತೆ. ಅಂದ್ರೆ ಇನ್ನ ಪೂರೈಸಿಲ್ಲ. 2014ರಲ್ಲಿ ಹೇಳಿರೋದು ಪೂರೈಸಿಲ್ಲ ಅಂತ ಆಯ್ತು, ಹೌದಾ? ಏನ್ ಭರವಸೆ ಇವ್ರದು? ಅದೇ ನಾವು 5 ವರ್ಷ ಆಡಳಿತ ನಡೆಸಿದ್ವಲ್ಲ, 2013ರಿಂದ 2018ರವರೆಗೂ ನಾವು ಹೇಳಿರುವಂತಹ ಭರವಸೆಗಳಲ್ಲಿ 95% ಪೂರೈಸಿದ್ದೀವಿ. ಇದೇ ಬಿಜೆಪಿ ಅಧಿಕಾರಕ್ಕೆ ಬಂದು 4 ವರ್ಷ ಆಯ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ, 10% ಪೂರೈಸಿಲ್ಲ. ಅವ್ರು ಹೇಳಿರೋ ಕೆಲಸಗಳೇ ಮಾಡಿಲ್ಲ. ತಿರ್ಗಾ ಹೇಗ್ ಬರ್ತಾರೆ? ಹೇಳ್ತಾ ಇರ್ತಾರೆ ಟಿವಿಲಿ ಕೂತ್ಕೊಂಡು, ಮೋದಿ ಅವ್ರು ಬಂದ್ರು, ಮೋದಿ ಏನಿದೆ, ಮೋದಿ ಅವರಿಂದ ಗೆಲ್ತಾರೆ ಅಂತ. ಯಾಕೆ? ಇಲ್ಲಿ ಬಿಜೆಪಿ ನಾಯಕರುಗಳಿಗೆ ವೋಟ್ ಬೀಳಲ್ವಾ? ಅವರೇ ಬರ್ಬೇಕಾ? ಇಲ್ಲಿ ನಮ್ಮ ನಾಯಕರನ್ನ ತಾನೇ ಬಂದು ಎಲ್ಲಿ ಮಾತ್ರ ವೋಟ್ ಕೇಳ್ತಾರೆ. ಇಲ್ಲಿ ಯಾಕೆ ಮೋದಿ ಅವ್ರು ಬರ್ಬೇಕು? ಜೊತೆಗೆ ಮೋದಿ ಅವ್ರು ಹೋಗಿದ ಕಡೆ ಎಲ್ಲ ಗೆದ್ದಿದ್ದಾರೆ? ಇಲ್ಲ, ನಮ್ಮ ದೇಶದಲ್ಲಿ ಬರೀ 13 ಏನು ರಾಜ್ಯಗಳಲ್ಲಿ ಅಷ್ಟೇ ಬಿಜೆಪಿ ಇರೋದು, ಎಲ್ಲ ಕಡೆ ಇಲ್ಲ. ಹಿಮಾಚಲ್ ಪ್ರದೇಶಗೂ ಹೋಗಿದ್ರು ಮೋದಿಯವರು, ಗೆದ್ರ. ರಾಜಸ್ಥಾನಕ್ಕೂ ಹೋಗಿದ್ರು ಮೋದಿಯವರು, ಗೆದ್ರ? ಇಲ್ಲ.
ಛತ್ತೀಸ್ಗಢಗೂ ಹೋಗಿದ್ರು ಮೋದಿಯವರು, ಗೆದ್ರ? ಇಲ್ಲ. ಕರ್ನಾಟಕಕ್ಕೂ ಬರ್ತಾರೆ, ಬರ್ಲಿ. ಪ್ರಧಾನಮಂತ್ರಿಗಳು ಒಳ್ಳೆ ಆತಿಥ್ಯ ಕೊಟ್ಬಿಟ್ಟು ಕಳಿಸಿ. ಹಾಗಂತ ವೋಟ್ ಹಾಕಬೇಡಿ. ವೋಟ್ ಯಾವತ್ತು ಅಭಿವೃದ್ಧಿಗೆ ಹಾಕಬೇಕು. ಹೇಳ್ತಾರೆ ದೇವರ ಬಗ್ಗೆ ಇಮೋಷನ್ಸ್ ನ ಟಚ್ ಮಾಡೋದು. ನರೇಂದ್ರ ಮೋದಿ ಅವ್ರು ಬಂದು ಹೋಗಿದ ತಕ್ಷಣ ವೇವ್ ಬಂದು ಹೋಯ್ತು ಅಷ್ಟೇ. ಇವತ್ತು ನಮ್ಮ ರಾಜ್ಯದಲ್ಲಿರೋದು ಆಡಳಿತ ವಿರೋಧಿ ಅಲೆ. ಅಂದ್ರೆ ಇವತ್ತು ಆಡಳಿತದಿರುವಂತಹ ಬಿಜೆಪಿಯ ವಿರುದ್ಧ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ನಿಮ್ಗೆ ನಿರುದ್ಯೋಗದ ಬಗ್ಗೆ ಹೇಳ್ತೀನಿ. ಇಲ್ಲಿ ಹೆಚ್ಚು ಯುವಕ ಜನತೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಎಷ್ಟು ಲಕ್ಷ ಯುವಕರು ಇವತ್ತು ಕೆಲಸನೂ ಇಲ್ಲದೆ ಈ ಕಡೆ ಸರ್ಕಾರಿ ಕೆಲಸ ಸಿಗ್ಲಿ ಅಂತ ಓದ್ಕೊಂಡು ಕೂತಿದ್ದಾರೆ. ಇಲ್ಲೇ ತುಂಬಾ ಜನ ಇರ್ತೀರಾ ನೀವು, KPSC ಎಕ್ಸಾಮ್ ಬರೆಯೋರು ಎಲ್ಲ. ಅಂತ ಮಕ್ಕಳು ಕೂತ್ಕೊಂಡು ರೂಮ್ ತಗೊಳ್ಳಲ್ಲ, ಲೈಬ್ರರಿಗಳಲ್ಲೇ ನಿದ್ದೆ ಮಾಡ್ತಾರೆ, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ. ವಾಟ್ಸ್ಆಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಏನಂತ? 3-4 ಅನ್ನ ಹಾಕು ಅಂತ. ಅದ್ರಲ್ಲಿ ಏನಂದ್ರೆ ಎಲ್ಲಾದ್ರೂ ಫ್ರೀ ಆಗಿ ಊಟ ಸಿಗುತ್ತಲ್ಲ ದೇವಸ್ಥಾನಗಳಲ್ಲಿ ಅಂತ ಕಡೆ ಒಬ್ರಿಗೊಬ್ರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಷ್ಟು ಕಷ್ಟ ಬಂದಿದೆ ಇವತ್ತು ನಮ್ಮ ರಾಜ್ಯದ ಯುವ ಜನತೆಗೆ. ಇದು ಬೇಕಾ? ಅದೇ ಅಂತವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಟ್ಟಾಗ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿ. ಅವರ ಒಂದು ಘನತೆಯ ಜೀವನ ಇದು ಬೇಕು. ಬೆಲೆ ಏರಿಕೆಗೆ ಬರೋಣ. ಕೊರೋನಾ ಸಮಯದಲ್ಲಿ ಆದಂತಹ ಕರಪ್ಷನ್ ಬಗ್ಗೆ ಮಾತಾಡ್ತೀನಿ. ಬೆಡ್ ಸ್ಕ್ಯಾಮ್, ಬೆಡ್ ಕೊಡೋದ್ರಲ್ಲಿ ಕೊರೋನಾ ಬಂದವರಿಗೆ ಅದ್ರಲ್ಲಿ ದುಡ್ಡು ಮಾಡಿದ್ರು, ವ್ಯಾಕ್ಸಿನ್ ಅಲ್ಲಿ ದುಡ್ಡು ಮಾಡಿದ್ರು. ಸ್ಕ್ಯಾಮ್ಗಳಿಗಂತೂ ಒಂದು ಪೇಪರಲ್ಲಿ ನಿನ್ನೆ ಬಂದಿದ್ದ ನ್ಯೂಸ್ ಪೇಪರ್ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಮೊದಲನೇ ಪೇಜಲ್ಲಿ ರೇಟ್ ಕಾರ್ಡ್ ಅಂತ ಕೊಟ್ಟಿದ್ರಿ. ಆ ರೇಟ್ ಕಾರ್ಡ್ ಅಲ್ಲಿ CM ಪೋಸ್ಟ್ಗೆ 2,500 ಕೋಟಿ, ಕಾನ್ಸ್ಟೇಬಲ್ ಪೋಸ್ಟ್ಗೆ 30-40 ಲಕ್ಷ, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 70 ಲಕ್ಷ, ಮಠಗಳಿಗೆ 30%, ಕಾಂಟ್ರಾಕ್ಟರ್ಗೆ 40%, ಫುಲ್ ಕಾರ್ಡ್ ಹಾಕಿದ್ವಿ ಪೇಪರ್ಗಳಲ್ಲಿ ಬಿಜೆಪಿ ಪಕ್ಷದ್ದು. ಇದು ನಿಮಗೆ 10ನೇ ತಾರೀಕು ನೆನಪಿರ್ಬೇಕು. ವೋಟ್ ಮಾಡೋದಕ್ಕೆ ಮುಂಚೆ ಆ ಕಾರ್ಡ್ನ ನೋಡ್ಕೊಂಡು ಹೋಗಿ. 13ನೇ ತಾರೀಕು ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ 60,000ಕ್ಕೂ ಹೆಚ್ಚು ಅಂತರದಲ್ಲಿ UT ಖಾದರ್ ಸರ್ ಅವರು ಗೆಲ್ಲಬೇಕು. ಇದು ನಿಮ್ಮ ಜವಾಬ್ದಾರಿ. ನಿಮ್ಮ ವೋಟ್ ಅನ್ನ ವೇಸ್ಟ್ ಮಾಡಬೇಡಿ. ಪ್ರತಿಯೊಬ್ಬರು ಹೋಗಿ ವೋಟ್ ಮಾಡಿ. ಈ ನಮ್ಮ ಗ್ಯಾರಂಟಿಗಳಿಂದ ಇವತ್ತು 1,000-2,000ಕ್ಕೆ ಹಕ್ಕನ್ನ ಮಾರ್ಕೊಡೋ ಬದಲು ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಆದ್ರೆ ವರ್ಷಕ್ಕೆ 24,000, 5 ವರ್ಷಕ್ಕೆ 1,20,000 ರೂಪಾಯಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹೋಗುತ್ತೆ. ಗೃಹ ಜ್ಯೋತಿ ಯೋಜನೆಯಡಿ ತಿಂಗಳಿಗೆ 1,500 ರೂಪಾಯಿ ಉಳಿಸ್ತೀರಾ, 18,000 ವರ್ಷಕ್ಕೆ ಉಳಿಸ್ತೀರಾ, 90,000 5 ವರ್ಷಕ್ಕೆ ಉಳಿಸ್ತೀರಾ. ಅನ್ನಭಾಗ್ಯ 10 kg ಅಂದ್ರೆ 1 kg 30 ರೂಪಾಯಿ ಇಟ್ಕೊಂಡ್ರು 5 ಜನರ ಕುಟುಂಬಕ್ಕೆ 1,500 ಉಳಿಸ್ತೀರಾ. ತಿಂಗಳಿಗೆ, ವರ್ಷಕ್ಕೆ 18,000 ಉಳಿಸ್ತೀರಾ, 5 ವರ್ಷಕ್ಕೆ 90,000 ಉಳಿಸ್ತೀರಾ. ಬಸ್ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಏನು ಸಾರ್ವಜನಿಕ ಪ್ರಯಾಣ ಇದೆ ಅದು ಉಚಿತವಾಗಿದೆ. ಇಷ್ಟು ನಿಮಗೋಸ್ಕರ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಿ ಕೊಟ್ಟಿರುವಂತಹ ಭರವಸೆಗಳು. ಇದನ್ನ ನೆನ್ಪಿಟ್ಕೊಂಡು ವೋಟ್ ಮಾಡಿ. ಸಮಯದ ಅಭಾವ ಇದೆ, ನನಗೆ 15 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದ್ರು. UT ಖಾದರ್ ಸರ್ ಅವರನ್ನ ಇನ್ನಷ್ಟು ಬಲಪಡಿಸಿದ್ರೆ ಈ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಏನಿದೆ ಹೀಗೆ ಶಾಂತಿಯುತವಾಗಿರುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋಂಗೆ ಸರ್ವ ಜನಾಂಗನು ಒಪ್ಪುವಂತಹ ನಾಯಕರುಗಳು ಬಹಳ ಕಡಿಮೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ UT ಖಾದರ್ ಸರ್ ಕೂಡ ಒಬ್ರು. ಅಂಥವರನ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೈಯಲ್ಲಿದೆ. ಒಂದೊಂದು ವೋಟು ಕೂಡ ಬಹಳ ಮುಖ್ಯ. ಎಲ್ಲರೂ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀರಿ, ಹಸ್ತದ ಗುರುತಿಗೆ UT ಖಾದರ್ ಸರ್ಗೆ ವೋಟ್ ಮಾಡ್ತೀರಿ, ಮತ್ತೆ ಅವರನ್ನ ಮಂತ್ರಿಗಳನ್ನಾಗಿ ಮಾಡ್ತೀರಿ ಅನ್ನುವಂತಹ ಭರವಸೆ ಇದೆ.
ಎಲ್ಲರಿಗೂ ಧನ್ಯವಾದಗಳು. ನರಸಿಂಹಮೂರ್ತಿ ಅವರಿಗೆ ಇದೀಗ ನಮ್ಮೆಲ್ಲರ ನಿರೀಕ್ಷೆಯ ಉಜ್ವಲ ವಾಗ್ಮಿ ಕೆಪಿಸಿಸಿಯ ವಕ್ತಾರರು ಕೂಡ ಆಗಿರುವಂತಹ ನಿಖಿತ್ ರಾಜ್ ಮೌರ್ಯರವರು ಕಳೆದ ಬಾರಿ ಕೂಡ ಮುಡಿಪಿನಲ್ಲಿ ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟು ಎಲ್ಲರೂ ಕೂಡ ಪುಳಕಿತನ್ನು ಗಳಿಸಿದ ಸನ್ಮಾನ್ ನಿಖಿತ್ ರಾಜ್ ಮೌರ್ಯರವರು ಇದೀಗ ನಮ್ಮನ್ನು ಉದ್ದೇಶ ಮಾತಾಡಲಿಕ್ಕಿದ್ದಾರೆ. ಆನಂತರ ಕೇರಳದ ಶಾಸಕರಾದ ಸಿದ್ದಿಕರು ಕೂಡ ಮಾತಾಡಲಿಕ್ಕಿದ್ದಾರೆ. 1 ಗಂಟೆಯ ಸಮಯಾವಧಿ ಇದೆ. ನಮ್ಮ ಶಾಸಕರು ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಇದೀಗ ಸನ್ಮಾನ್ಯ ನಿಖಿತ್ ರಾಜ್ ಮೌರ್ಯ. ಬಹಳ ಸಂತೋಷ ಯಾಕಾಗುತ್ತೆ ಅಂತಂದ್ರೆ ರಾತ್ರಿ ಇಷ್ಟೊತ್ತಾದರೂ ಕೂಡ ಕಾಂಗ್ರೆಸ್ ಪಕ್ಷದೊಂದು ವಿಚಾರಧಾರೆ ಇದೆ. ಆ ವಿಚಾರಧಾರೆಗೆ ನಮ್ಮ ಅಭಿಮತವನ್ನ ಸೂಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಮಾಣದಲ್ಲಿ ಉಳ್ಳಾಳದಲ್ಲಿರುವಂಥ ಮಹಾಜನತೆ, ಉಳ್ಳಾಳದ ವಿಶೇಷವಾಗಿ ಮುಡಿಪು ಭಾಗದ ಎಲ್ಲ ಯುವಕರು ಕೂಡ ಇಷ್ಟೊತ್ತು ನಿಂತಿದ್ದೀರಿ. ಬಹಳ ಜನ ಕೆಲವರು ಕೂತಿದ್ದಾರೆ. ಕೂತಿರೋದಕ್ಕಿಂತಲೂ 2 ಪಟ್ಟು ಜನ ನೀವಿಲ್ಲಿ ನಿಂತ್ಕೊಂಡಿದ್ದೀರಿ, ಸುತ್ತ ನಿಂತ್ಕೊಂಡಿದ್ದೀರಿ. ನಿಮ್ಮೆಲ್ಲರನ್ನು ನೋಡಬೇಕಾದ್ರೆ ನನಗನ್ಸೋದೇನು ಅಂತಂದ್ರೆ ನಿಜವಾಗಿಯೂ ಈ ಬಾರಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ಬರೋದು 100ಕ್ಕೆ 100 ಸತ್ಯ. ಅದರೊಳಗಡೆ ಯಾವ ಅನುಮಾನವೂ ಬೇಡ ನಮಗೆ. ಆದರೆ ಒಂದಂತೂ ಸತ್ಯ, ಯಾತಕ್ಕಾಗಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು? ಪ್ರೀತಿಯ ಬಂಧುಗಳೇ, ಆ ವಿಚಾರದಲ್ಲಿ ನಮಗೊಂದು ಸ್ಪಷ್ಟತೆ ಬರಬೇಕು. ನಾನು ಮೊನ್ನೆ ಧಾರವಾಡದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಹೋಗಿದ್ದೆ. ಚುನಾವಣಾ ಪ್ರಚಾರವನ್ನೆಲ್ಲ ಸಾರ್ವಜನಿಕ ಸಭೆ ಮುಗಿಸಿ ಒಂದು ಓಣಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ 4-5 ಜನ ಮಕ್ಕಳು ಆಡ್ತಾ ಇದ್ರು. ಆ ಆಟ ಆಡ್ತಾ ಇದ್ದಂಥ ಮಕ್ಕಳ ನಡುವೆ ನಾನು ಹೋದಾಗ ಮಕ್ಕಳು ಆಡ್ತಿರೋದು ನೋಡಿ ನಾನು ಆ ಮಕ್ಕಳನ್ನು ಕೇಳಿದೆ, ಏನ್ ಮಾಡ್ತಿದ್ದೀರಿ ಎಲ್ಲ? ಆ ಮಕ್ಕಳು ಹೇಳಿದ್ರು, ಸರ ನಾವು ಆಡಾಕತ್ತೀವಿ ರೀ. ಆ ಉತ್ತರ ಕರ್ನಾಟಕದ ಭಾಷೆ. ಸರ ನಾವು ಆಡಾಕತ್ತೀವ್ರಿ. ಓ ಆಡಾಕತ್ತೀರಿ? ಹಾಗಾದ್ರ ಎಂತ ಆಡಾಕತ್ತೀರೋ ತಮ್ಮ ಈ ಬಿಸಿಲ್ನಾಗ? ನಿಮ್ ಹೆಸರೇನು ಅಂತ ಕೇಳಿದೆ. ಒಬ್ಬ ಹುಡುಗ ಹೇಳ್ದ, ಸರ್ ನನ್ನ ಹೆಸರು ಗಣೇಶ. ಇನ್ನೊಬ್ಬ ಹುಡುಗ ಹೇಳ್ದ, ಸರ್ ನನ್ನ ಹೆಸರು ಸತೀಶ. ಇನ್ನೊಬ್ಬ ಜೈನ್ ಹುಡುಗ ಇದ್ದ, ಅವನು ಹೇಳ್ದ, ಸರ್ ನನ್ನ ಹೆಸರು ಜಿನಾನಾಥ. ಇನ್ನೊಬ್ಬ ಹುಡುಗ ಇದ್ದ ಮುಸಲ್ಮಾನ್ ಹುಡುಗ, ಅವನು ಹೇಳ್ದ, ಸರ್ ನನ್ನ ಹೆಸರು ಆಸಿಫ. ಇನ್ನೊಬ್ಬ ಹೇಳ್ದ, ನಿನ್ನ ಹೆಸರೇನೋ? ಸರ ನನ್ನ ಹೆಸರು ಪೀಟರ್. ಧಾರವಾಡದ ಒಂದು ಓಣಿಯಲ್ಲಿ ಆಡ್ತಾ ಇದ್ದಂತ ಈ ಮಕ್ಕಳಿಗೆ ನಾನು ಕೇಳಿದೆ, ನೀವೇನ್ ಮಾಡ್ತೀರಿ ಅಂತಂದ್ರೆ ಆ ಮಕ್ಕಳು ಹೇಳಿದ್ರು, ನಾವು ಆಡಕ್ ಹತ್ತೀವ್ರಿ ಸರ ಅಂತ. ಅವ್ರ ಹೆಸರನ್ನು ಕೇಳಿದೆ, ಅವ್ರ ಹೆಸರುಗಳನ್ನು ಹೇಳಿದ್ರು. ಮತ್ತೆ ಆ ಎಲ್ಲ ಮಕ್ಕಳು ಸೇರಿ ನನ್ನನ್ನು ಪ್ರಶ್ನೆ ಕೇಳಿದ್ರು, ಸರ ನಾವೇನೋ ಆಡಾಕತ್ತೀವ್ರಿ, ನೀವೇನ್ ಮಾಡಾಕತ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಕಾಂಗ್ರೆಸ್ ಪಾರ್ಟಿಯ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ ಮಕ್ಕಳೇ, ಕಾಂಗ್ರೆಸ್ ಪಾರ್ಟಿ ಪರ ಪ್ರಚಾರಕ್ಕೆ ಬಂದೆ. ತಕ್ಷಣ ಆ ಮಕ್ಕಳಿದ್ದವರು ಎದ್ದೊಂದು ಮಾತು ಕೇಳ್ತಾನೆ. ಒಬ್ಬ ಗಣೇಶ ಅನ್ನೋ ಬುದ್ಧಿವಂತ ಹುಡುಗ ಸ್ವಲ್ಪ ಅವನು ಕೇಳ್ತಾನೆ, ಸರ್ ನೀವು ನೋಡಿದ್ರಿ ಇವತ್ತು ಕಾಂಗ್ರೆಸ್ ಅಂತ ಬಂದ್ರಿ, ನೆನ್ನೆ ಯಾರೋ ಬಿಜೆಪಿ ಅಂತ ಬಂದಿದ್ರು. ಈ ಬಿಜೆಪಿ ಅಂದ್ರೆ ಏನು, ಕಾಂಗ್ರೆಸ್ ಅಂದ್ರೆ ಏನು ನಮಗೇನು ತಿಳಿಯವಲ್ದ್ರಿ ಸರ, ನಮ್ಗೇನು ತಿಳಿಯೋದಿಲ್ರಿ ಸರ ಅಂತ ಹೇಳ್ದ ಅವನು. ಕಾಂಗ್ರೆಸ್ ಅಂದ್ರೆ ಏನ್ರಿ ಅಂತ ನನ್ ಕೇಳ್ದ ಅವನು. ತಕ್ಷಣ ನಾನು ಹುಡುಗರನ್ನ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ನೋಡು ಮರಿ ನಿಮ್ ಹೆಸರು ಇನ್ನೊಂದ್ಸಲಿ ಹೇಳಿ. ಅವನು ಹೇಳ್ದ, ಸರ ನಾ ಗಣೇಶ ರೀ, ಅವ ಸತೀಶ, ಇವ ಜಿನಾನಾಥ, ಇವ ಆಸಿಫ, ಇವ ಪೀಟರ್. ನಾನು ಕೊಟ್ಟ ಉತ್ತರ ಏನು ಅಂತಂದ್ರೆ, ಮಕ್ಕಳೇ, ಗಣೇಶ, ಸತೀಶ, ಆಸಿಫ, ಪೀಟರು, ಜಿನಾನಾಥ ಇವರೆಲ್ಲರೂ ಕೂಡ ಜೊತೆಗೆ ಕೂಡಬೇಕು, ಜೊತೆಗೆ ಆಡಬೇಕು, ಜೊತೆಗೆ ಊಟ ಮಾಡಬೇಕು, ನಗನಗುತ್ತಾ ನೆಲ್ದಾಡಬೇಕು, ಒಂದಾಗಿರ್ಬೇಕು ಅನ್ನೋದೇ ಕಾಂಗ್ರೆಸ್ ಕಣೋ. ನೀವೆಲ್ಲ ಒಂದಾಗಿರ್ಬೇಕು ಅನ್ನೋದು ಕಾಂಗ್ರೆಸ್. ಆದ್ರೆ ಗಣೇಶನೇ ಬೇರೆ, ಸತೀಶನೇ ಬೇರೆ, ಜಿನಾನಾಥನೇ ಬೇರೆ. ಈ ಕಡೆ ಇರುವಂತ ಆಸಿಫ ಇದೆ ನೋಡಿ, ಆಸಿಫ ಮತ್ತು ಪೀಟರು ಇವ್ರು ಮಾತ್ರ ಬೇರೆನೇ ಬೇರೆ. ಇವರೆಲ್ಲರೂ ಕೂಡ ಜೊತೆಗೆ ಆಡಬಾರ್ದು, ಜೊತೆಗೆ ಕೂಡಬಾರ್ದು, ಜೊತೆಗೆ ಇವರೆಂದು ಉಣ್ಣಬಾರ್ದು ಅಂತ ಹೇಳುವಂತ ವಿಚಾರ ಏನಿದೆ ಅದು ನೀನು ಹೇಳಿದೆಯಲ್ಲ ಇನ್ನೊಂದು ಅಂತ ಹೇಳಿ. ಅವರು ಬಿಜೆಪಿಯವರು ನೀವು ಜೊತೆ ಕೂಡಬೇಡಿ ಅಂತ ಹೇಳ್ತಾರೆ, ನಾವು ಜೊತೆ ಕೂಡಬೇಕು ಅಂತ ಹೇಳ್ತೀವಿ. ಈಗ ನೀನು ಹೇಳೋ, ಯಾರು ಅಧಿಕಾರಕ್ಕೆ ಬರಬೇಕು, ಯಾರು ಗೆಲ್ಲಬೇಕು? ಆ ಮಕ್ಕಳು ಹೇಳಿದ ಮಾತೇನು ಅಂದ್ರೆ, ಸರ ಜಿನಾನಾಥ, ಸತೀಶ, ಗಣೇಶ, ಆಸಿಫ, ಪೀಟ್ರ ನಾವೆಲ್ಲರೂ ಒಂದೇ ಓಣಿಯಾಗಿ ಜೊತೆಗೆ ಆಡಬೇಕು ಅಂತಂದ್ರ ಕಾಂಗ್ರೆಸ್ಸೇ ಗೆಲ್ಬೇಕ್ರಿ ಸರ, ಕಾಂಗ್ರೆಸ್ಸೇ ಗೆಲ್ಬೇಕ್ರಿ.
ಆಡುವ ಮಕ್ಕಳಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ ಸಮಾಜ ಒಂದಾಗಿರ್ಬೇಕು. ಆಡುವ ಮಕ್ಕಳಿಗೆ ಅರ್ಥ ಆಗೋದಕ್ಕೆ, ಯಾಕೆಂದ್ರೆ ಮಕ್ಕಳ ಮನಸ್ಸೊಳಗಡೆ ಜಾತಿ ಇಲ್ಲ, ಮಕ್ಕಳ ಮನಸ್ಸೊಳಗಡೆ ಮತ ದ್ವೇಷ, ಮಕ್ಕಳ ಮನಸ್ಸೊಳಗಡೆ ಜಾತಿ, ಪಾರ್ಟಿ, ಪಕ್ಷ, ಹಣ, ಇನ್ನೊಂದು ಆಮಿಷ ಏನಿಲ್ಲ. ಮಕ್ಕಳನ್ನ ನಾವು ದೇವರು ಅಂತ ಕರಿತೀವಿ. ನಾನು ಅವಾಗ ಅಂದ್ಕೊಂಡೆ, ದೇವರ ಬಾಯಿಂದ ಬಂದಿರೋ ವಾಕ್ಯ ಏನು ಅಂತಂದ್ರೆ, ಯಾರು ಎಲ್ಲರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಅಂತಾರೋ ಅವರೇ ಗೆಲ್ಲಬೇಕು ಅನ್ನೋದನ್ನ ದೇವರು ಈ ಮಕ್ಕಳ ಮೂಲಕ ಮಾತಾಡ್ತಾ ಇದ್ದಾನೆ ಅಂತ ನಾನಾದ್ರೂ ಭಾವಿಸ್ಕೊಂಡೆ. ಪ್ರೀತಿಯ ಬಂಧುಗಳೇ, ರಾಜಕಾರಣ ಒಂದು ಕಡೆ, ಆದ್ರೆ ಒಂದು ದೇಶ ಉಳಿಬೇಕಾದ್ರೆ ರಾಜಕೀಯ ಅಧಿಕಾರಗಳು ಬರ್ತಾವೆ, ಅಧಿಕಾರಗಳು ಹೋಗ್ತವೆ, ಆದ್ರೆ ದೇಶ ಉಳಿಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಮ್ಮ ಹೆಸರುಗಳು ಬೇರೆ, ನಾವು ಪೂಜೆ ಮಾಡೋ ದೇವರುಗಳು ಬೇರೆ, ನಮ್ಮ ಜಾತಿಗಳು ಬೇರೆ, ನಾವು ಆಡುವ ಭಾಷೆಗಳು ಬೇರೆ ಅನ್ನೋ ಕಾರಣಕ್ಕೋಸ್ಕರ ಮನುಷ್ಯನನ್ನ ಕೊಲ್ಲಬಾರ್ದು, ಮನುಷ್ಯನನ್ನ ದ್ವೇಷ ಮಾಡಬಾರ್ದು. ಬದಲಿಗೆ ನಾವು ಯಾವ ಭಾಷೆ ಮಾತಾಡಿದ್ರು ಕೂಡ ಅವನು ಯಾವುದೋ ಒಬ್ಬ ತಾಯಿಯ ಮಗ, ಅವನು ಯಾವುದೇ ಧರ್ಮದವನಾಗಿದ್ರು ಕೂಡ ಅವನಿಗಾಗಿ ಯಾವುದೋ ಒಬ್ಬ ತಂದೆ ಕಾಯ್ತಿದ್ದಾನೆ, ಯಾರೋ ಅಕ್ಕ ಕಾಯ್ತಿದ್ದಾಳೆ, ಯಾರೋ ರಸ್ತೆ ಒಳಗಡೆ ಅವನು ಕಣ್ಣೀರು ಸುರಿಸ್ತಾ ಇದ್ರೆ ಅವನಿಗಾಗಿ ಮಕ್ಕಳು ಕಾಯ್ತಿದ್ದಾರೆ. ನಾವೆಲ್ಲರೂ ಕೂಡ ಮನುಷ್ಯತ್ವದ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಸಿದ್ಧಾಂತ ನಮ್ದಾಗ್ಬೇಕು. ದುರಂತ ಏನು ಅಂತಂದ್ರೆ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಪ್ರಧಾನಮಂತ್ರಿಗಳು ಇವತ್ತು ಬಂದು ಇಡೀ ರಾಜಕೀಯ ಚರ್ಚೆ ಎತ್ತ ಸಾಕ್ತಾ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೆಲ್ಲರೂ ನೋಡಿದಿರಿ, ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಿದ್ದೀನಿ. ಮನಮೋಹನ್ ಸಿಂಗ್ 10 ವರ್ಷ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ಯಾವತ್ತೂ ಕೂಡ MLA ಚುನಾವಣೆಗೋಸ್ಕರ ಬೀದಿಗಳಲ್ಲಿ ಬಂದು ರ್ಯಾಲಿ ಮಾಡಿಕೊಂಡು ಪ್ರಧಾನಮಂತ್ರಿ ತಿರುಗಿದ್ದನ್ನು ನಾವು ನೋಡಲಿಲ್ಲ. ಮನಮೋಹನ್ ಸಿಂಗ್ರಿಗಿಂತ ಮುಂಚೆ ಈ ದೇಶದೊಳಗಡೆ ವಾಜಪೇಯಿ ಕೂಡ ಪ್ರಧಾನಮಂತ್ರಿ ಆಗಿದ್ರು. ಅವ್ರು ಯಾವುದೇ ಪಾರ್ಟಿ ಅವರಾಗಿರ್ಲಿ, ಒಂದು ಸಿದ್ಧಾಂತ ಇತ್ತು, ಏನು, ರಾಜ್ಯಗಳ ಚುನಾವಣೆ ಅನ್ನೋದು ಲೋಕಲ್ ಎಲೆಕ್ಷನ್, ಲೋಕಲ್ ಲೀಡರ್ಗಳ ಯೋಗ್ಯತೆ, ಲೋಕಲ್ ಲೀಡರ್ಗಳ ಹಣೆ ಬರಹ ನೋಡಿ ಅಲ್ಲಿ ಜನ ವೋಟ್ ಕೊಡ್ತಾರೆ. ಹಿಂಗಾಗಿ ಅದನ್ನ ಲೋಕಲ್ ಪೀಪಲ್ ಫೈಟ್ ಮಾಡಬೇಕು, ಲೋಕಲ್ ಲೀಡರ್ಸ್ ಫೈಟ್ ಮಾಡಬೇಕು ಅಂತ ಹೇಳಿ ವಾಜಪೇಯಿ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಈ ತರ ದಿನ ಬೆಳಗ್ಗೆ ಆದ್ರೆ ಬೀದಿಲಿ ಬಂದು ಬಾಯೋ ಬೆಹನೋ ಅಂತ ಹೇಳ್ತಾ ಇರಲಿಲ್ಲ. ಅವ್ರಿಗೂ ಕೂಡ ಒಂದಷ್ಟು ಘನತೆ ಇತ್ತು. ಯೋಚನೆ ಮಾಡಿ, ಈ ದೇಶದೊಳಗಡೆ ಎಷ್ಟೊಂದು ಜನ ಪ್ರಧಾನಮಂತ್ರಿಗಳಾದ್ರು, ಅವರೆಲ್ಲರೂ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಚುನಾವಣೆ ಲೋಕಸಭೆದಾದ್ರೆ ಪ್ರಧಾನಮಂತ್ರಿ ಬಂದು ಒಂದು ಕ್ಯಾನ್ವಸ್ ಮಾಡಿ ಹೋಗ್ತಾ ಇದ್ರು. ಪ್ರತಿ ರಾಜ್ಯಕ್ಕೂ ಒಂದು 5 ಕಡೆನೋ 10 ಕಡೆನೋ ಬಂದು ಮಾತಾಡಿ ಹೋಗ್ತಾ ಇದ್ರು. ಚುನಾವಣೆ ಏನಾದ್ರೂ ಶಾಸಕರದ್ದಾಗಿದ್ರೆ, ವಿಧಾನಸಭೆದಾಗಿದ್ರೆ ಬಹಳ ಸರ್ತಿ ಬರ್ತಾನೆ ಇರಲಿಲ್ಲ, ಬಂದಿದ್ರೆ ಒಂದೇ ಒಂದು ಸರ್ತಿ ಬಂದು ಹೋಗ್ತಾ ಇದ್ರು ಅಷ್ಟೇ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ, ದೇಶದ ಪ್ರಧಾನಮಂತ್ರಿ ಒಂದು ಪಕ್ಷದ ಪ್ರಚಾರ ಮಂತ್ರಿ ಆಗಿದ್ದಾರಲ್ಲ, ಇದು ಭಾರತ ದೇಶದ ಇತಿಹಾಸದಲ್ಲಿ ಬಹುಶಃ ಯಾರೂ ಕೂಡ ಈ ಹಿಂದೆ ಎಂದು ನೋಡದೇ ಇದ್ದಂತ ಸಂಗತಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಚುನಾವಣೆ ಒಳಗಡೆ ಚರ್ಚೆ ಏನಾಗ್ತಾ ಇದೆ, ಟಿವಿ ಹಾಕಿದ್ರೆ ಮಾಧ್ಯಮದೊಳಗಡೆ ಆಗುವಂತ ಚರ್ಚೆ ಏನು? ಬನ್ನಿ ಸರ್, ಪ್ರಧಾನಮಂತ್ರಿಗಳು ನೀವು ನಮ್ಮೆಲ್ಲರ ಪ್ರತಿನಿಧಿ, ನಾವು ನಿಮ್ ವಿರೋಧಿಗಳಲ್ಲ. ಪ್ರಧಾನಮಂತ್ರಿಗಳು ನಾವು ನಿಮ್ ಶತ್ರುಗಳಲ್ಲ. ವಿರೋಧ ಪಕ್ಷದವರಾದ ಮಾತ್ರಕ್ಕೆ ನಾವು ನಿಮ್ಮನ್ನು ದ್ವೇಷ ಮಾಡಬೇಕು ಅಥವಾ ವಿರೋಧ ಪಕ್ಷದವರು ಅನ್ನೋ ಕಾರಣಕ್ಕೋಸ್ಕರ ವಿರೋಧಿಸಬೇಕು ಅಂತಿಲ್ಲ. ಆದ್ರೆ ಇಲ್ಲಿ ಬಂದಾಗ ನೀವು ಮಾಡುವಂತ ಚರ್ಚೆ ಏನು ಅನ್ನೋದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ನಾವಿವತ್ತು ಮಾಧ್ಯಮದಲ್ಲಿ ಟಿವಿ ಹಾಕಿದ್ರೆ ನನಗೊಂದು ರೀತಿ ನೋವಾಯ್ತೇನು ಅಂದ್ರೆ, ಅದು ಯಾವುದೋ ಒಂದು ಕೇರಳದಲ್ಲಿ ಸಿನಿಮಾ ಬಂದಿದೆಯಂತೆ. ಆ ಸಿನಿಮಾ ಹೆಸರೇನಾದ್ರೂ ಗೊತ್ತಿದೆಯಾ ನಿಮಗೆ? ಕೇರಳ ಸ್ಟೋರಿ. ಆ ಕೇರಳ ಸ್ಟೋರಿ ಅನ್ನುವಂಥ ಸಿನಿಮಾದ ಬಗ್ಗೆ ಪ್ರಧಾನಮಂತ್ರಿಗಳು ಸಿನಿಮಾ ನೋಡಿ ಅಂತ ಭಾಷಣ ಮಾಡ್ತಾರೆ. ಪ್ರಧಾನಮಂತ್ರಿಗಳೇ, ಈ ದೇಶದೊಳಗಡೆ ನೀವು ನಿಜವಾಗಿಯೂ ಎಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದಿದೆ. ಪ್ರಧಾನಮಂತ್ರಿಗಳು ಇವತ್ತು ಆಂಜನೇಯನ ಬಗ್ಗೆ ಅವಮಾನ ಮಾಡ್ತಿದ್ದಾರೆ ಅನ್ನುವಂಥ ಭಾಷಣ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾನಿಫೆಸ್ಟೋದೊಳಗಡೆ ಬಜರಂಗ ದಳದ ಹೆಸರು ಬಂತು ಅನ್ನೋ ಕಾರಣಕ್ಕೋಸ್ಕರ ನೀವಿಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಪ್ರಧಾನಮಂತ್ರಿಗಳೇ. ಇದೇ ಗೋವಾದಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರು ಶ್ರೀರಾಮ ಸೇನೆಯನ್ನ ನಿಷೇಧ ಮಾಡಿದ್ರು. ಆದ್ರೆ ನಾವು ಯಾವತ್ತೂ ನಿಮ್ ತರ ರಾಜಕಾರಣ ಮಾಡಲೇ ಇಲ್ಲ. ನಾವು ಯಾವತ್ತೂ ಕೂಡ ಇವರು ರಾಮನ್ ವಿರೋಧಿಗಳು, ರಾಮನ್ ದ್ವೇಷಿಗಳು ಅಂತ ನಾವು ಮಾತಾಡ್ಲಿಲ್ಲ. ಯಾಕೆ ಅಂತಂದ್ರೆ ಆ ತರ ಮಾತನಾಡೋದು ಒಂದು ಸಮಾಜದಲ್ಲಿ ಸಭ್ಯತೆ ಅಲ್ಲ. ನಾವು ಆ ಥರ ಇವತ್ತು ರಾಜಕಾರಣ ಮಾಡ್ಬೋದಲ್ಲ, ಮಾಡಬಾರ್ದು, ಯಾರೂ ಹಂಗೆ ಮಾಡಬಾರ್ದು. ನಾವು ಪ್ರಧಾನಮಂತ್ರಿ ನಾವು ಕೂರಿಸಿರೋದು ಯಾಕೆ ಅಂದ್ರೆ, ನೀನು ಭಜನೆ ಮಾಡ್ಬೇಕಾ ಆಜಾನ್ಗೆ ಹೋಗ್ಬೇಕಾ ಅಂತ ಹೇಳೋದಕ್ಕಲ್ಲ ಪ್ರಧಾನಮಂತ್ರಿ ಕೂರಿಸಿರೋದು. ಅದನ್ನ ಹೇಳೋದಕ್ಕೆ ಸ್ವಾಮಿಗಳಿದ್ದಾರೆ, ಮುಲ್ಲಾಗಳಿದ್ದಾರೆ, ಚರ್ಚಲ್ ಪಾದ್ರಿಗಳಿದ್ದಾರೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ರಾಜಕಾರಣದೊಳಗಡೆ ಧರ್ಮದಿಂದ ರಾಜಕಾರಣ ಮಾಡಬೇಕೇ ಹೊರತು ಧರ್ಮದಲ್ಲೇ ರಾಜಕಾರಣ ಮಾಡುವಂತ ಕೆಳಮಟ್ಟಕ್ಕೆ ಈ ದೇಶದ ಯಾವ ರಾಜಕೀಯ ಪಕ್ಷಗಳು ಕೂಡ ಹೋಗಬಾರದು ಸರ್, ಹೋಗಬಾರದು.
ಒಂದು ದೇಶ ಹಂಗಿದ್ರೆ ಅದು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳು ಇವತ್ತು ಮಾತನಾಡೋದಾದ್ರೆ ಯಾವುದ್ರ ಬಗ್ಗೆ ಮಾತನಾಡಬೇಕು ಗೊತ್ತಾ? ಮಾಧ್ಯಮಗಳು ಕೂಡ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ಗೊತ್ತಾ? ಚುನಾವಣೆ ಹತ್ತಿರ ಬಂದಾಗ ಭಾರತ ದೇಶದಲ್ಲಿ ಇವತ್ತು ಪ್ರತಿ 16 ನಿಮಿಷಕ್ಕೆ ಒಬ್ಬ ಹೆಣ್ಣು ಮಗಳು ರೇಪ್ ಆಗ್ತಾ ಇದೆ ಸರ್. ಯಾವ ತಾಯಿ ಹೆತ್ತ ಮಗುನು, ಯಾವ ತಂದೆ ಹೆತ್ತ ಮಗುನು 16 ನಿಮಿಷಕ್ಕೆ ಒಂದು ಮಗು ರೇಪ್ ಆಗ್ತಾ ಇದೆ. ಆಗ್ಲೇ ಭವ್ಯ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಪ್ರಧಾನಮಂತ್ರಿಗಳು ಬೇಟಿ ಪಡಾವ್ ಬೇಟಿ ಬಚಾವ್ ಅಂದ್ರಿ ಸರ್. ಯಾವ ಹೆಣ್ಣು ಮಗಳು ವಿದೇಶಕ್ಕೆ ಹೋಗಿ ಆಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡಿ ತ್ರಿವರ್ಣ ಧ್ವಜ ಮುಗಿಲೆತ್ತರಕ್ಕೆ ಹಾರಾಡುವಂತೆ ಮಾಡಿದ್ಲು ಒಲಿಂಪಿಕ್ಸ್ ನಲ್ಲಿ, ಅದೇ ಹೆಣ್ಣು ಮಗಳು ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಣ್ಣೀರ್ ಹಾಕ್ತಿದ್ದಾಳೆ. ಸ್ವಾಮಿ ಪ್ರಧಾನ ಮಂತ್ರಿಗಳೇ, ನಿಮ್ಮ ಪಕ್ಷದ MP ಒಬ್ರು ನಾವು ವಿದೇಶದಲ್ಲಿ ಹೋಗಿ ಆಟ ಆಡಬೇಕು ಅಂದ್ರೆ, ನಾವು ಕ್ರೀಡೆಯಲ್ಲಿ ಮುಂದೆ ಬರಬೇಕು ಅಂದ್ರೆ ನನ್ನ ಹಾಸಿಗೆ ಮೇಲೆ ಬಂದು ಮಲ್ಕೊಳ್ಬೇಕು ಅಂತ ಕರೆದು ನಮ್ಮ ಮಾನ ಹಾಳು ಮಾಡ್ತಾ ಇದ್ದಾರೆ. ನಮ್ಮನ್ನು ಕಾಪಾಡಿ ಅಂತ ಕೇಳ್ತಾರೆ. ಹೇಳಿ ಸರ್, ಸೀತೆಯನ್ನ ಬಿಡಿಸಿಕೊಂಡು ಬಂದಂತ ಹನುಮಂತನ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಆದ್ರೆ ನಿಮ್ದೇ ಲೋಕಸಭಾ MP ಒಬ್ಬ ಈ ದೇಶದ ಹೆಣ್ಣು ಮಗಳೊಬ್ಬಳನ್ನ ಕಣ್ಣೀರು ಕರೆಸಿ ಅವರನ್ನ ಆ ಕುಸ್ತಿಪಟು ಮಹಿಳಾ ಕುಸ್ತಿಪಟುಗಳನ್ನ ಹಾಸಿಗೆ ಮೇಲೆ ಎಳ್ಕೊಂಡು ಬೀಳಿಸ್ತಾನಲ್ಲ, ಆ ಮನುಷ್ಯನ ವಿರುದ್ಧ ಒಂದು ಮಾತಾಡಿದ್ರ? ಕಡೆ ಪಕ್ಷ ಆ ಹೆಣ್ಣುಮಕ್ಕಳು ಅಲ್ಲೇನು ಕಣ್ಣೀರು ಸುರಿಸ್ತಾ ಇದ್ದಾರೆ ದೆಹಲಿಯಲ್ಲಿ. ಒಂದ್ ಕ್ಷಣ ನಮ್ ಕರ್ನಾಟಕ ರಾಜ್ಯಕ್ಕೆ ಚುನಾವಣೆ ಹತ್ರ ಬಂದಿದ ತಕ್ಷಣ ಇಷ್ಟುದ್ದ ಕ್ಯಾಮೆರಾ ಹಿಡ್ಕೊಂಡು ಬಂದು ಹುಲಿ ನೋಡೋದಕ್ಕೆ ನಿಮಗೆ ಇಡೀ ದಿವಸ ಸಮಯ ಸಿಕ್ತು. 15 ದಿವಸದಿಂದ ಕಣ್ಣೀರು ಸುರಿಸ್ತಾ ಇರುವಂತಹ ಹೆಣ್ಣು ಮಕ್ಕಳನ್ನು ನೋಡೋದಕ್ಕೆ ಒಂದು ನಿಮಿಷ ಸಮಯ ಸಿಗ್ಲಿಲ್ವಲ್ಲ ಸರ್. ಇವತ್ತು ಮಣಿಪುರ, ನೀವೇ ಅಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ, ನೀವು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದೀರಿ. ಮಣಿಪುರ ಹತ್ತಿ ಉರಿತಾ ಇದ್ರೆ ಅಲ್ಲಿ ಹೋಗಿ ನೋಡೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಒಂದು ನಿಮಿಷ ಸಮಯ ಇಲ್ವಾ? ಇದು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದ್ದಂತ ಸಂಗತಿ. ಚುನಾವಣೆ ಹತ್ತಿರ ಬಂದಾಗ ನಾವು ನೋಡ್ಬೇಕು, 16 ನಿಮಿಷಕ್ಕೊಬ್ಬ ಹೆಣ್ಮಗಳು ಈ ದೇಶದೊಳಗಡೆ ರೇಪ್ ಆಗ್ತಾಳೆ ಅಂತಂದ್ರೆ ಅದಕ್ಕಿಂತಲೂ ಭಾರತ ದೇಶದಲ್ಲಿ ಅಪಮಾನಕರವಾದ ಸಂಗತಿ ಇದೆಯಾ? ಹಿಂದೆ ಒಂದಾಗಿತ್ತು, ನಿರ್ಭಯ ಅನ್ನುವಂತ ಒಂದೇ ಒಂದು ಪ್ರಕರಣ ಆದಾಗ ಇಡೀ ದೇಶದೊಳಗಡೆ ಯಾವ ಮಟ್ಟದ ಗಲಭೆ, ಯಾವ ಮಟ್ಟದ ಆಕ್ರೋಶ, ಯಾವ ಮಟ್ಟದ ನೋವು. ಆದ್ರೆ ಇವತ್ತು 16 ನಿಮಿಷಕ್ಕೊಂದು ಆಗ್ತಿದೆ, ಮಾತಾಡ್ತಾ ಇಲ್ಲ. ಇವತ್ತು ಈ ದೇಶದ ಬಾವುಟನ ಮುಗಿಲೆತ್ತರಕ್ಕೆ ಹಾರಿಸಿದಂತ ಹೆಣ್ಮಗಳು ಕಣ್ಣೀರು ಸುರಿಸ್ತಾ ಇದ್ದಾರೆ. ಆ ಕುಸ್ತಿ ಪೈಲ್ವಾನ್ ಹೆಣ್ಮಕ್ಕಳುಗಳೆಲ್ಲ ಅವರು ನಿಜವಾದ ಬಜರಂಗಿ ಮಕ್ಕಳು ಸ್ವಾಮಿ. ಆಂಜನೇಯನ ಕಲೆ ಕುಸ್ತಿ, ಆ ಆಂಜನೇಯನ ಕಲೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿಡಿದ ಹೆಣ್ಣು ಮಕ್ಕಳ ಮರ್ಯಾದೆಯನ್ನ ನಿಮ್ಮ MP ಹರಾಜಾಗ್ತಾ ಇದ್ದಾನೆ. ಮಾತಾಡಿ ಸರ್. ಇವತ್ತು ನಿರುದ್ಯೋಗ ಕಳೆದ 45 ವರ್ಷಗಳಲ್ಲೇ ಭಾರತ ದೇಶ ಎಂದೂ ಕಂಡು ಕೇಳರಿಯದಷ್ಟು ಮಟ್ಟವನ್ನು ತಲುಪಿದೆ. ನಾನು ನಿಮಗೆ ಇದು ಯಾವುದು ಕೂಡ ಕಾಗದಕನ್ ಕಥೆ ಅಲ್ಲ, ನಾನು ಸಾಕ್ಷಿ ಇಲ್ಲದೆ ಮಾತು ಆಡೋದಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ. ಇಲ್ಲೊಂದು ಪತ್ರಿಕೆಯ ರಿಪೋರ್ಟ್ ಇದೆ. ಆ ಪತ್ರಿಕೆಯ ರಿಪೋರ್ಟ್ ಏನು ಅಂತಂದ್ರೆ, ಕಳೆದ ಒಂದು ವರ್ಷದಲ್ಲಿ 21-22 ಭಾರತ ದೇಶದೊಳಗಡೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಭಾರತ ದೇಶದ ಯುವಕರು ನಿರುದ್ಯೋಗದಿಂದ ನರಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಎಷ್ಟು ಯುವಕರು ಸತ್ತಿದ್ದಾರೆ ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗತ್ತೆ. 1,65,000 ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿರುದ್ಯೋಗದಿಂದ ನೊಂದು. ಅವರು ಓದಿದಂತ ಯೋಗ್ಯತೆಗೆ ತಕ್ಕಂತ, ಓದಿದಂತ ಡಿಗ್ರಿಗೆ ತಕ್ಕಂತ ಕೆಲಸ ಸಿಗಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಆತ್ಮಹತ್ಯೆ ಮಾಡ್ಕೊಂಡಂತ ಯುವಕರ ಸಂಖ್ಯೆ ಎಷ್ಟು ಅಂದ್ರೆ 1,64,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. 1,64,000. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಒಳಗಡೆ ಅವರು ರಿಪೋರ್ಟ್ ಮಾಡ್ತಾರೆ, ದ ಇಯರ್ 2021 witnessed rapid economic revival post once in a lifetime global pandemic that claimed millions of lives, most large countries like India. But another silent epidemic continues to claim lakhs of lives every year, that is suicide. India witnessed record 1.64 lakh suicides in 2021. Career related suicides on the rise. ಭಾರತ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಸೂಕ್ತವಾದ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಯುವಕರು ಸಾಯ್ತಾ ಇದ್ದಾರೆ ಸರ್. ಆದ್ರೆ ನಾವು ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ 3,000 ಕೊಡ್ತೀವಿ ಅಂತ ಅಂದ್ರು, ಅದನ್ನು ಕೂಡ ನಗೆಪಾಟ್ಲು ಮಾಡಿ ನಕ್ಕದ್ರು. ಅವ್ರು ಹೇಳ್ತಾರೆ 3,000 ಕೊಟ್ಟು ಆ ಹುಡುಗರನ್ನ ಸೋಮಾರಿ ಮಾಡಿ, ಕುಡುಕರನ್ನ ಮಾಡಿ ಆ ಹುಡುಗರನ್ನ ಹಾಳು ಮಾಡೋದಕ್ಕಾಗಿ ಬಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಸರ್, 3,000 ಆ ಹುಡುಗನಿಗೆ ಯಾಕೆ ಕೊಡ್ತಿರೋದು ಅಂತಂದ್ರೆ ಹುಡುಗ ಕುಡಿದು ಹಾಳಾಗೋಗ್ಲಿ ಅಂತ ಅಲ್ಲ. ನೀವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ, ನೀವು ಆ ಮಧ್ಯಭಾಗದ ಕರ್ನಾಟಕಕ್ಕೆ ಬಂದ್ರೆ ಡಿಗ್ರಿ ಮುಗಿಸಿರುವಂತ ಹುಡುಗ ಅಪ್ಪ ಮನೇಲಿ ಕೂಲಿ ಮಾಡ್ತಾ ಇದ್ದಾನೆ. ಇವತ್ತು ನಾವು ದುಡಿಯುವಂತ ಸಂಬಳವೆಲ್ಲವೂ ಕೂಡ ಮನೆ ಒಳಗಡೆ
ರೇಷನ್ ತರೋದಕ್ಕೆ ಸಾಲಲ್ಲ. ಮಗ ಡಿಗ್ರಿ ಮುಗಿಸ್ತಾನೆ, ಅಪ್ಪ ನಾನು ಇಂಟರ್ವ್ಯೂಗೆ ಹೋಗ್ಬೇಕು, ದುಡ್ಡು ಕೊಡು ಅಂತಂದ್ರೆ ಒಬ್ಬ ಗುಲ್ಬರ್ಗಾಯಿಂದ ಬೆಂಗಳೂರಿಗೆ ಬರಬೇಕು ಅಂದ್ರೆ 1000 ರೂಪಾಯಿ ಬೇಕು. ಒಬ್ಬ ಮಂಗಳೂರಿಂದ ಒಬ್ಬ ಬಡ ಹುಡುಗ ಡಿಗ್ರಿ ಮುಗಿಸಿ ನಾನು ಕೆಲಸ ಹುಡುಕ್ತೀನಿ ಬೆಂಗಳೂರಿಗೆ ಹೋಗಿ ಅಂತ ಹೊರಟ್ರೆ ಅವನಿಗೆ 1000 ರೂಪಾಯಿ ಕಡೆ ಪಕ್ಷ ಬಸ್ ಚಾರ್ಜಿಗೆ ಬೇಕು. ಹೋಗೋಕ್ 1000, ಬರೋದಕ್ಕೆ 1000. ಅವ್ನು ಊಟ ಮಾಡೋದಿಲ್ಲಿ ಏನ್ ಹರಿದು ಬಟ್ಟೆ ಹಾಕೊಂಡು ಹೋಗೋಕ್ಕಾಗತ್ತಾ? ಕಡೆ ಪಕ್ಷ ಅವನ ಜೊತೆ ಬಟ್ಟೆ ತಗೋಬೇಕು, ಒಂದ್ ಶೂಸ್ ಹಾಕೊಂಡು ಹೋಗ್ಬೇಕು. ಇಂಟರ್ವ್ಯೂ ಹಾಲ್ ಎಂಟರ್ ಆಗಬೇಕಾದ್ರೆ ಆ ಹುಡುಗನಿಗೆ ಕಡೆ ಪಕ್ಷ ಉದ್ಯೋಗ ಸಿಗೋ ತನಕ ಅಪ್ಪನ ಮುಂದೆ ಕೈ ಚಾಚಬಾರದು, ಸ್ವಾಭಿಮಾನದಿಂದ ಉದ್ಯೋಗ ಹುಡುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು 3000 ರೂಪಾಯಿ ಕೊಡ್ತೀವ್ರಪ್ಪ, ನಿಮ್ ಬದುಕು ಕಟ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಅದನ್ನೂ ಅಪಹಾಸ್ಯ ಮಾಡ್ತೇವೆ. ಮನುಷ್ಯರ ಬದುಕನ್ನು ಅಪಹಾಸ್ಯ ಮಾಡುವಂತ ಹಂತಕ್ಕೆ ಬಂದಿದೆ. ಭಾರತ ದೇಶದ GDP ನೆಲಕ್ಕೆ ಬೀಳ್ತಾ ಇದೆ. ಇದು ಇವತ್ತು ಚರ್ಚೆಯ ಸಂಗತಿಯೇ ಅಲ್ಲ. ಚುನಾವಣೆ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಇದನ್ನ ಅಡ್ರೆಸ್ ಮಾಡ್ತಾ ಇಲ್ಲ. ಕಳೆದ 50 ವರ್ಷದಲ್ಲೇ ಬ್ಯಾಂಕಿನ ಸಾಲ ಅತಿ ಹೆಚ್ಚು ಮಿತಿಮೀರಿ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ. ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಮೋದಿಜಿ ದೇಶದ ಸಾಲ ತೀರಿಸ್ತಾ ಇದ್ದಾರೆ ಅಂತ ನೀವು ಅವತ್ತು ಮಾತನಾಡಿದ್ರಿ. ಆದ್ರೆ ಮನಮೋಹನ್ ಸಿಂಗ್ರು ದೇಶದ ಪ್ರಧಾನಿ ಹುದ್ದೆಯಿಂದ ಕೆಳಗಡೆ ಇಳಿಬೇಕಾದ್ರೆ 53 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಭಾರತ ದೇಶದ ಸಾಲ ಎಷ್ಟು ಅಂದ್ರೆ ಅದು 153 ಲಕ್ಷ ಕೋಟಿ ಸಾಲ ದಾಟಿದೆ. ಅಂದ್ರೆ ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದು 70 ವರ್ಷದಲ್ಲಿ ಭಾರತ ದೇಶದೊಳಗಡೆ ಏನು ಇಲ್ಲದೆ ಇದ್ದಂತ ಕಾಲದಲ್ಲಿ ಬ್ರಿಟಿಷರು 200 ವರ್ಷ ಲೂಟಿ ಮಾಡಿದ್ರು. ದೇಶದ ತುಂಬಾ ಜನ ಹಸಿವಿನಿಂದ ಸಾಯ್ತಾ ಇದ್ರು. ಎಲ್ಲರತ್ರ ಭೂಮಿ ಇಲ್ಲ, ಮನೆ ಇಲ್ಲ, ಶಿಕ್ಷಣ ಇಲ್ಲ, ವಿದ್ಯೆ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿದ್ದಂತ ದೇಶ, ಡ್ಯಾಮ್ಗಳಿಲ್ಲ. ಅದು ಕೂಡ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿಲಿಟರಿಯನ್ನ ಕಟ್ಟಿ ನಿಲ್ಲಿಸಿದ್ರು. ಇಷ್ಟೆಲ್ಲ ಮಾಡೋದಕ್ಕೆ 53 ಲಕ್ಷ ಕೋಟಿ ಸಾಲ ಆಗಿದೆ. ಆದ್ರೆ ನೀವು ಕಳೆದ 8 ವರ್ಷದಲ್ಲಿ 100 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ಸರ್. 100 ಲಕ್ಷ ಕೋಟಿಲಿ ಎಷ್ಟು ಡ್ಯಾಮ್ ಕಟ್ಟಿದ್ರಿ? ಉತ್ತರ ಇಲ್ಲ. ಕಟ್ಟಿದಾರ? ನಿಮ್ಮಲ್ಲೆಲ್ಲಾದ್ರೂ ಡ್ಯಾಮ್ ಕಟ್ಟಿದಾರ? ಜೋರಾಗಿ ಹೇಳ್ರಿ, ಕಟ್ಟಿದಾರ? ಎಷ್ಟು ಡ್ಯಾಮ್ ಕಟ್ಟಿದ್ರಿ? ಉತ್ತರ ಇಲ್ಲ. ಎಷ್ಟು ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ರಿ? ಉತ್ತರ ಇಲ್ಲ. ಕಡೆ ಪಕ್ಷ ಕರೋನಾ ಬಂದು ಜನ ಸಾಯ್ತಿದ್ದವ್ರಿಗೆ ಆಕ್ಸಿಜನ್ ಕೊಡಕ್ಕಾಯ್ತಾ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಚುನಾವಣೆಯಲ್ಲಿ ಇವತ್ತು ಚರ್ಚೆ ಆಗ್ಬೇಕಿದ್ದ ಸಂಗತಿ ಅದು. ಆದ್ರೆ ಅದನ್ನ ಬದಲಾಯಿಸಿ ಇವತ್ತು ಇಡೀ ಚರ್ಚೆನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಆಂಜನೇಯನ ಭಜನೆ ಮಾಡೋದಾ, ಆಂಜನೇಯನಿಗೆ ಯಾರು ಅಪಮಾನ ಮಾಡಿದ್ರು, ಆಂಜನೇಯನ ಪರ ಯಾರು ವಿರುದ್ಧ ಯಾರು ಅಂತ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾಕೆ ಅಂದ್ರೆ ಜನರು ನಿಜವಾದ ಮೂಲಭೂತ ಸಮಸ್ಯೆ ಬಗ್ಗೆ ಜನರಿಗೆ ಗೊತ್ತಾಗಬಾರ್ದು, ಜನರು ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಮತ್ತೊಂದ್ ಕಡೆ ಶಿಫ್ಟ್ ಮಾಡಬೇಕು. ಅದೇ ಇವರ ಉದ್ದೇಶ ಆಗಿದೆ. ಇವತ್ತು ನಿಜವಾಗ್ಲೂ ನೀವು ಚರ್ಚೆ ಮಾಡೋದಾಗಿದ್ರೆ ಇವತ್ತು ಭಾರತ ದೇಶದಲ್ಲಿ ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ 200 ಯೂನಿಟ್ ಅಂತ ಹೇಳಿದ್ವಿ. ಯಾಕೆ ಹೇಳಿದ್ವಿ ಗೊತ್ತೇನೋ? ಇವತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಹೇಳ್ತಾ ಇದೆ ಭಾರತ ದೇಶದಲ್ಲಿ ವಿದ್ಯುತ್ ಅನ್ನ ಬಳಸುವಂತ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಹಿಂಗಾಗಿ ಮಕ್ಕಳು ಓದ್ತೀವಿ ಅಂತಂದ್ರೆ ಅಮ್ಮ ಲೈಟ್ ಆರಿಸ್ಬಿಟ್ಟು ಸುಮ್ಮನೆ ಮಲಕ್ಕೋ ಅಂತ ಇದ್ದಾಳೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಹೇಳ್ತು, ನಾವು ಬಂದ್ರೆ, ನಾವು ಹೇಳಿದ ಮಾತಲ್ಲ, ಸರ್ಕಾರವೇ ಹೇಳ್ತಾ ಇರುವಂತ ಮಾತು, ನಾವು ಬಂದ್ರೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತೀವಪ್ಪ. ಮಕ್ಕಳು ಚೆನ್ನಾಗಿ ಓದಿಸಿ, ಮಕ್ಕಳು ವಿದ್ಯಾವಂತರಾಗ್ಲಿ, ಹಗಲು ರಾತ್ರಿ ಅವರು ಓದಿ ಅವ್ರ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳಿ ನಾವು ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಅಪಹಾಸ್ಯ ಮಾಡ್ತಾರೆ. ಮಾತ್ರ ಅಲ್ಲ, ಇವತ್ತು ತಿನ್ನೋ ಅನ್ನದಲ್ಲಿ 20% ಭಾರತ ದೇಶದಲ್ಲಿ ಜನ ಊಟ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ. ಯಾರು ಹೇಳ್ತಾ ಇರೋದು ಇದನ್ನ? ನಿಕೇತ್ ರಾಜ್ ಹೇಳ್ತಾ ಇರೋದಲ್ಲ, ಇದನ್ನ ಹೇಳ್ತಾ ಇರೋದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಇದನ್ನ ಈ ಮಾತನ್ನು ಹೇಳ್ತಾ ಇದೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಇಂಡಿಯಾದವರು. ಈ ಮಾತು ಹೇಳ್ತಾ ಇದ್ದಾರೆ. ಜನರಿಗೆ ಆಹಾರದ ಬೆಲೆಗಳೆಲ್ಲವೂ ಜಾಸ್ತಿ ಆಗಿದೆ. ನಾನು ನಿಮಗೊಂದು ಮಾಹಿತಿ ಕೊಡ್ಬೇಕಪ್ಪ, ಎಷ್ಟರ ಮಟ್ಟಿಗೆ ಇವತ್ತು ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ, ನೀವು ಎತ್ತ ನೋಡಿದ್ರೆ ಎತ್ತ ಬೆಲೆ ಏರಿಕೆ ನಿಮ್ಮ ಬದುಕನ್ನ ಕಿತ್ತು ತಿಂತಾ ಇದೆ. ಹೇಳಿ, ಬೆಲೆ ಏರಿಕೆ ನಿಮಗೆ ಸುಸ್ತಾಗಿಲ್ವಾ? ಹಾಗಾದ್ರೆ ನೋಡಿ, ಇವತ್ತು ಒಂದು ಕಾಲದಲ್ಲಿ ಪೆಟ್ರೋಲು 60 ರೂಪಾಯಿ ಇದ್ದಾಗ ಶೋಭಾ ಕರಂದ್ಲಾಜೆ ಬಾಯ್ 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 ಬಡ್ಕೊಳ್ತಾ ಇದ್ರು. 103 ರೂಪಾಯಿ ಆಗಿದೆ. ಬನ್ನಿ ಶೋಭಕ್ಕ, ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ನಹಿ ನಹಿ ಆ ಮುರ್ರಿಗೌಡ ನಂಜೇಗೌಡ ಕ ಬಾರೆ ಮೇ ಬಾತ್ ಕರ್ತಾ ಹೇ ಅಂತಾರೆ. ಶೋಭಕ್ಕ ಗ್ಯಾಸ್ ಅನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ರಲ್ಲ ಶೋಭಕ್ಕ, ಬನ್ನಿ ಮಾತಾಡೋಣ ಅದ್ರ ಬಗ್ಗೆ. ಅದು ಗ್ಯಾಸ್ದು ಆಮೇಲೆ ಮಾತಾಡೋಣ, ಈಗ ಊರಿಗೌಡ ನಂಜೇಗೌಡ ಬಗ್ಗೆ ಮಾತಾಡೋಣ ಅಂತ ಇದ್ದಾರೆ. ಡೀಸೆಲ್ ಬಗ್ಗೆ ಮಾತಾಡೋಣ ಬನ್ನಿ ಶೋಭಕ್ಕ. 55 ರೂಪಾಯಿ ಇದ್ದಾಗ ಬೀದಿಲಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಇವತ್ತು 95 ರೂಪಾಯಿ ಆಗಿದೆಯಲ್ಲ ಡೀಸೆಲ್, ಮಾತಾಡೋಣ ಬನ್ನಿ ಅಂತ ಕರೆದ್ರೆ ಅವ್ರು ಅದಕ್ಕೆ ಬರೋದಕ್ಕೆ ತಯಾರಿಲ್ಲ. ಇವತ್ತು ಯೋಚನೆ ಮಾಡಿ, ಗ್ಯಾಸ್ ಸಿಲಿಂಡ್ರು 414 ಇದ್ದಾಗ ದೇಶದ ತುಂಬ ಪ್ರತಿಭಟನೆ ಮಾಡಿದ್ವಿ. ಗ್ಯಾಸ್ ಸಿಲಿಂಡ್ರು 1250 ಆಯ್ತು, ಉಸಿರು ಬಿಚ್ತಾ ಇಲ್ಲ. ಉದ್ದಿನ ಬೇಳೆ 70 ರೂಪಾಯಿ ಇತ್ತು, ಇವತ್ತು 120 ರೂಪಾಯಿ ಆಗಿದೆ. ನಾನು ಇದನ್ನ ಮಾರ್ಕೆಟಿನ ಬೆಲೆ ತಗೊಂಡು ಬಂದು ಹೇಳ್ತಾ ಇದ್ದೀನಿ, ನಂದಲ್ಲ,
ಅಲ್ಲ ಇದು. ಇವತ್ತು ತೊಗರಿ ಬೆಳೆ 1 ಕೆಜಿಗೆ 65 ರೂಪಾಯಿ ಇತ್ತು, 130 ರೂಪಾಯಿ ಆಗಿದೆ ಸರ್. 60 130. ಯೋಚನೆ ಮಾಡಿ, ಧನಿಯಾ 60 ರೂಪಾಯಿ ಇತ್ತು, 120 ರೂಪಾಯಿ ಆಗಿದೆ. ಕೊಬ್ಬರಿ ಎಣ್ಣೆ ಲೀಟರ್ಗೆ 80 ರೂಪಾಯಿ ಇತ್ತು, ಇವತ್ತು 160ರಿಂದ 180 ರೂಪಾಯಿ ಆಗಿದೆ ಲೀಟರ್ಗೆ. ಸೂರ್ಯಕಾಂತಿ ಎಣ್ಣೆ 70 ರೂಪಾಯಿ ಇತ್ತು, 160 ರೂಪಾಯಿ ಆಗಿದೆ. ಹಾಲು ಲೀಟರ್ 30 ಇದ್ದಿದ್ದು 50 ಆಗ್ತಾ ಬಂದಿದೆ. ದೇವರ ದೀಪ ಹಚ್ಚೋದಕ್ಕೆ ಹೊರಟಿದ್ರು ಪಾಪ ನಮ್ ಜನ. ಸಂಜೆ ಆದ್ರೆ ದೇವರ ದೀಪ ಹಚ್ತೀವಿ. ದೀಪದ ಎಣ್ಣೆ 60 ರೂಪಾಯಿ ಇದ್ದಿದ್ದು 130 ರೂಪಾಯಿ ಆಗಿದೆ. ಸಿಮೆಂಟ್ ಬಡವ ಮನೆ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? 1 ಚೀಲ ಸಿಮೆಂಟ್ 230 ರೂಪಾಯಿ ಇತ್ತು, ಇವತ್ತು ಅದೇ 1 ಚೀಲ ಸಿಮೆಂಟ್ 400 ರೂಪಾಯಿ ಆಗಿದೆ. 400 rupees per bag. ಕಬ್ಬಣ, TMT ಕಬ್ಬಣ 1 ಕೆಜಿ 36 ರೂಪಾಯಿ ಇತ್ತು, ಇವತ್ತು ಅದೇ 1 ಕೆಜಿ ಕಬ್ಬಣ 85 ರೂಪಾಯಿ ಆಗಿದೆ ಸ್ವಾಮಿ. ಬಡವ ಮನೆ ಕಟ್ಟಕ್ಕಾಗತ್ತಾ? ಒಂದು ಮನೆ ಅವತ್ತು 20 ಲಕ್ಷ ರೂಪಾಯಿ ತಯಾರಾಗ್ತಿದ್ರೆ ಅದೇ ಮನೆ ಇವತ್ತು ಕಟ್ಟಬೇಕು ಅಂದ್ರೆ 70 ಲಕ್ಷ ರೂಪಾಯಿ ಆಗುತ್ತೆ. ಹಾಗಾದ್ರೆ ಬದುಕೋದಕ್ಕೆ ಸಾಧ್ಯ ಇದೆಯಾ? ಬಡವರು ಮನೆ ಕಟ್ಕೊಂಡು ಬದುಕೋದಕ್ಕೆ ಸಾಧ್ಯ ಇದೆಯಾ? ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೀಗಾಗಿ ನಾವು ಹೇಳಿದ್ವಿ, ನಮ್ಮ ಸರ್ಕಾರ ಬಂದ್ರೆ ಎಲ್ಲಾ ರೀತಿಯಲ್ಲಿ ಜನರನ್ನ ಲೂಟಿ ಮಾಡಿದಿರಿ. ಕಳೆದ 4 ವರ್ಷಗಳಿಂದ ಕರ್ನಾಟಕ ಬಿಜೆಪಿ ಎಲ್ಲ ರೀತಿಯಿಂದಲೂ ಕೂಡ ಜನರನ್ನು ಲೂಟಿ ಮಾಡಿದಿರಿ. ಬೆಲೆ ಏರಿಕೆ ಆಗಿದ್ದರಿಂದ ಮನೆಯಲ್ಲಿ ನಮ್ಮ ಅಕ್ಕಂದರು ತಾಯಂದರು ಮನೆಯಲ್ಲಿ ಸಾಸಿವೆ ಡಬ್ಬದಲ್ಲಿ, ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಇಟ್ಟಂತ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಅವ್ರು ಖರ್ಚು ಮಾಡಿದ್ರು. ಆ ರಾಗಿ ಡಬ್ಬ ಅಕ್ಕಿ ಡಬ್ಬ ಖಾಲಿ ಆಯ್ತು. ಪೆಟ್ರೋಲು, ಡೀಸೆಲ್, ಕಬ್ಬಣ, ಸಿಮೆಂಟು, ಬದುಕಿನಲ್ಲಿ ನೀವು ಬಳಸೋ ಪ್ರತಿ ವಸ್ತು ಜಾಸ್ತಿ ಆಗಿರೋದ್ರಿಂದ ಗಂಡ ದುಡ್ಕೊಂಡು ಬಂದ, ಅವನ ದುಡ್ಡೆಲ್ಲವೂ ಕೂಡ ಅವನ ಜೇಬಲ್ಲಿ ಹಿಂಗೆ ಕಳೆದೋಯ್ತು. ಸರ್ಕಾರ ನಡೆಸೋದಕ್ಕೊಂದು ಪಾಲಿಸಿ ಇದೆ. ಎಕನಾಮಿಕ್ಸ್ ಗೊತ್ತಿದ್ದವ್ರಿಗೆ ಇದು ಅರ್ಥ ಆಗುತ್ತೆ. ಏನು ಅಂದ್ರೆ ಸರ್ಕಾರ ಹೆಂಗ್ ನಡೆಸ್ತೀರಿ? ಏನ್ ಸಿದ್ದರಾಮಯ್ಯ ಇವರು ಮನೆಯಿಂದ ದುಡ್ಡು ತಂದು ಹಾಕಿದ್ರಾ ಅಂತ ಮಾತಾಡ್ತಾರೆ. ಯಾರು ಮನೆಯಿಂದ ದುಡ್ಡು ತರಲ್ಲ ಸರ್. ಎಲ್ರು ತರೋದು ಸರ್ಕಾರದ ದುಡ್ಡು ಎಲ್ಲಿಂದ ಅಂತಂದ್ರೆ ನಮ್ ಜನ ಕಟ್ಟೋ ಟ್ಯಾಕ್ಸ್ ಇಂದಾನೇ ಎಲ್ರು ಕೂಡ ಸರ್ಕಾರ ನಡೆಸೋದು. ಸಿದ್ದರಾಮಯ್ಯ ಬಂದ್ರು ಜನರ ದುಡ್ಡೆ, ಯಡಿಯೂರಪ್ಪ ಬಂದ್ರು ಜನರ ದುಡ್ಡೆ, ಇನ್ಯಾರೋ ಬಂದ್ರು ಕೂಡ ಜನರ ದುಡ್ಡೆ. ಆದ್ರೆ ದುರಂತ ಏನು ಅಂತಂದ್ರೆ ಜನರ ಜೇಬಲ್ಲಿ ದುಡ್ಡಿದ್ರೆ ಸರ್ಕಾರ ನಡೆಯುತ್ತೆ, ಜನರ ಜೇಬೆ ಖಾಲಿ ಆದ್ರೆ ಸರ್ಕಾರ, ಜನ ಕೊಳ್ಳೋ ಶಕ್ತಿ ಕಡಿಮೆ ಆದ್ರೆ ಅದಕ್ಕೆ ನಮ್ಮ ಸರ್ಕಾರ ಹೇಳ್ತು, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಟ್ರೆ ತನ್ನ ಮಗುಗ್ ಬಿಸ್ಕೆಟ್ ಬೇಕಾ ತಾಯಿ ತಗೊಳ್ತಾಳೆ, ಮನೆಗೆ ದೀಪಕ್ಕೆ ಎಣ್ಣೆ ಬೇಕಾ ತಗೋತಾಳೆ, ಮಕ್ಕಳಿಗೇನೋ ಒಂದು ಚಪ್ಪಲಿ ಕೊಡಿಸ್ಬೇಕಾ ತಾಯಿ ಕೊಡಿಸ್ತಾಳೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ನಮ್ಮ ಸರ್ಕಾರ ಹೇಳ್ತು. ಯಾಕೆ ಅಂದ್ರೆ ಜನರಿಗೆ ಹಣ ಖರ್ಚು ಮಾಡೋ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸ್ಕೀಮ್ ತಗೊಂಡ್ಬಂದ್ರೆ ಅದನ್ನೂ ಆಡ್ಕೊಳ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವತ್ತು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಇದನ್ನ ಚರ್ಚೆ ಮಾಡ್ಬೇಕು. ಭಾರತ ದೇಶದಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತಂದ್ರೆ, ಇವತ್ತು ಯುವಕರು ಒಂದ್ ಕಡೆ ನಿರುದ್ಯೋಗ ಆದ್ರೆ 8 ಲಕ್ಷ ಜನ ಮಕ್ಕಳು, more than 8 lakh children will die before their first birthday. 8 ಲಕ್ಷ ಮಕ್ಕಳು ಹುಟ್ಟಿ ಮೊದಲನೇ ಹುಟ್ಟಿದಬ್ಬಕ್ಕೆ ಮುಂಚೆ ಸಾಯ್ತಾ ಇದಾವೆ ಸರ್. ಯಾಕೆ ಸಾಯ್ತಾ ಇದಾವೆ ಅಂತಂದ್ರೆ ತಾಯಿಗೆ ಪೌಷ್ಟಿಕವಾದ ಆಹಾರ ಸಿಕ್ಕಿರಲ್ಲ, ಸೂಕ್ತವಾದ ಆಸ್ಪತ್ರೆಯ ವ್ಯವಸ್ಥೆ ಇರಲ್ಲ. ಈ ಕಾರಣಕ್ಕೋಸ್ಕರವಾಗಿ ಹೆರಿಗೆ ಸಂದರ್ಭದಲ್ಲಿ ಮಕ್ಕಳು ಸಾಯ್ತಾರೆ, ದುರ್ಬಲತೆಯಿಂದ ಮಕ್ಕಳು ಸಾಯ್ತಾರೆ, ತಾಯಿ ಎದೆಯಲ್ಲಿ ಹಾಲಿಲ್ಲದೆ ಪಾಪ ಮಕ್ಕಳು ಸಾಯ್ತಾ ಇದ್ದಾರೆ. ಇದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಜನೋಪಕಾರಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ದುಷ್ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನ ಚರ್ಚೆ ಮಾಡಿ ಅಲ್ಲಿ ಸಾಯೋ 8 ಲಕ್ಷ ಮಕ್ಕಳು ಹಿಂದೂಗಳ ಮಕ್ಕಳು ಇರ್ತಾರೆ, ಮುಸ್ಲಿಮರ ಮಕ್ಕಳು ಇರ್ತಾರೆ, ಒಟ್ನಲ್ಲಿ ಮನುಷ್ಯರು ಇರ್ತಾರೆ. ಯೋಚನೆ ಮಾಡಿ, 1,42,000 ಜನ ತಾಯಂದ್ರು ಮಕ್ಕಳಿಗೆ ಜನ್ಮ ನೀಡುವಾಗ, ಮಕ್ಕಳನ್ನ ಹೆರುವಾಗ 1,42,000 ಜನ ತಾಯಂದ್ರು ಸಾಯ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವತ್ತು ಈ ದೇಶದೊಳಗಡೆ ನಿರುದ್ಯೋಗ ಯಾವ ಮಟ್ಟಕ್ಕಿದೆ ಅಂತಂದ್ರೆ 5 ಲಕ್ಷ ಜನ ಪಂಜಾಬ್ನ ಸರ್ದಾರ್ಜಿಗಳು ಇವತ್ತು ಇಟಲಿಯ ಫಾರ್ಮ್ಗಳಲ್ಲಿ ಹೋಗಿ ದುಡಿತಾ ಇದ್ದಾರೆ, ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ದುಡಿತಾ ಇದ್ದಾರೆ. ಇದು ಇವತ್ತು ಚುನಾವಣೆಯ ಚರ್ಚೆಯ ಸಂಗತಿ ಆಗ್ಬೇಕು. ಇವತ್ತು ಪಾಸ್ಪೋರ್ಟ್ ಪವರ್ ಇಂಡೆಕ್ಸ್ ಭಾರತದ್ದು 97ನೇ ಸ್ಥಾನಕ್ಕೆ ಕುಸಿದಿದೆಯಲ್ಲ ಸರ್, ಇದರ ಬಗ್ಗೆ ಚರ್ಚೆ ಮಾಡಿ. ಪರ್ ಕ್ಯಾಪಿಟಾ ಇನ್ಕಮ್ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿದು ಕೇವಲ $2,000 ಇದ್ರೆ, ಇವತ್ತು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿದು $12,000 ಇದೆ. ಇದು ಭಾರತದಲ್ಲಿ ಚುನಾವಣೆಗೆ ಮುಂಚೆ ಚರ್ಚೆ ಆಗ್ಬೇಕಿದ್ದಂತ ಸಂಗತಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಗತ್ತಲ್ಲಿ 75 ವರ್ಷ ಇದ್ರೆ ಭಾರತೀಯರದು 67 ಕುಸಿತಾ ಇದೆ ಸರ್. ಭಾರತೀಯರು ಬೇಗ ಸಾಯೋದಕ್ಕೆ ಶುರುವಾಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಶುರು ಮಾಡಿ ಅವ್ರ ಆರೋಗ್ಯ ಏನಾಯ್ತು, ಅವ್ರ ಬದುಕೇನಾಯ್ತು, ಇದು ಚುನಾವಣೆಯಲ್ಲಿ ಸಂಗತಿ ಆಗ್ಬೇಕಾಗಿತ್ತು. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಭಾರತವನ್ನು ಕರೀತಾ ಇದ್ರು. ಭಾರತ 3ನೇ ಸ್ಥಾನದಲ್ಲಿತ್ತು, 3ನೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಆಗಿತ್ತು. ಆದ್ರೆ ಈಗ ಭಾರತ 164ನೇ ಸ್ಥಾನಕ್ಕೆ ಕುಸ್ತಾ
ಕುಸ್ತಿದೆ. 3rd ಪ್ಲೇಸ್ ಇಂದ 164th ಪ್ಲೇಸಿಗೆ ಬಂತಲ್ಲ ಭಾರತದ ಎಕಾನಮಿ. ಇದು ನಾನು ಹೇಳಿದಲ್ಲ, ಬಿಜೆಪಿಯ ನಾಯಕ ಅವರು ಕೂಡ ಒಂದು ಸ್ವಲ್ಪ ಎಕನಾಮಿಸ್ಟು ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿರುವಂತ ಮಾತು. ಚುನಾವಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಉಸಿರೆತ್ತಲ್ಲ. ಮಾತ್ರ ಅಲ್ಲ, ಕಳೆದ ಸರ್ಕಾರ 600ಕ್ಕಿಂತ ಜಾಸ್ತಿ ಭರವಸೆ ಕೊಟ್ಟಿತ್ತು. ಅದರೊಳಗೆ ಈಡೇರಿಸಿದ್ದೆಷ್ಟು ಅಂದ್ರೆ ಕೇವಲ 10% ಮಾತ್ರ. ಮೋದಿಜಿ ಇದ್ರ ಬಗ್ಗೆ ಮಾತಾಡಿ. ಕರ್ನಾಟಕದ ರ್ಯಾಲಿಗಳಲ್ಲಿ ನೀವು ಮಾತಾಡಬೇಕಾದ್ರೆ ಬೊಮ್ಮಾಯಿ ಸರ್ಕಾರ ಬರೋದಕ್ಕಿಂತ ಮುಂಚೆ 600 ಭರವಸೆ ಕೊಟ್ಟಿತ್ತು. 600ರಲ್ಲಿ 10% ಕೂಡ ಅಂದ್ರೆ ಏನಿಲ್ಲ ಅಂದ್ರೂ 60 ಭರವಸೆ ಕೂಡ ನಮ್ಮ ಕೈಲಿ ಈಡೇರಿಸೋಕೆ ಯಾಕೆ ಆಗ್ಲಿಲ್ಲ ಅನ್ನೋದನ್ನ ಜನಸಾಮಾನ್ಯರಿಗೆ ಹೇಳಿ ಸರ್. ಇವತ್ತು ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದಾಗ ಏನ್ ಹೇಳಬೇಕು ಅಂತಂದ್ರೆ, ಇವತ್ತು ದೇಶದೊಳಗಡೆ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಹಂಗರ್ ಇಂಡೆಕ್ಸ್ ಭಾರತ ದೇಶದಲ್ಲಿ ಇವತ್ತು ನನಗೆ ಭಾರಿ ಹಾಸ್ಯಾಸ್ಪದ ಅನ್ಸಿದ್ದು ಅಂದ್ರೆ, ಮೋದಿ ಅವರು ಇವತ್ತು ಭಾಷಣ ಮಾಡ್ತಾ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ತಂದ್ರೆ ದೇಶದ ನಂಬರ್ 1 ಸರ್ಕಾರ ಮಾಡ್ತೀನಿ ಕರ್ನಾಟಕ ಸರ್ಕಾರನ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯನ ಹಂಗರ್ ಇಂಡೆಕ್ಸ್ ನಲ್ಲಿ ದೇಶದಲ್ಲಿರೋ 28 ರಾಜ್ಯಗಳಲ್ಲಿ 28-29 ರಾಜ್ಯಗಳು, ಯೂನಿಯನ್ ಟೆರಿಟರೀಸ್ ಎಲ್ಲ ಸೇರಿಸಿದ್ರೆ ಇವತ್ತು ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ನಲ್ಲಿ ಗುಜರಾತೇ 16ನೇ ಸ್ಥಾನದಲ್ಲಿದೆ. ಈ ದೇಶದ ಏಕೈಕ ಹಸಿವು ಮುಕ್ತ ರಾಜ್ಯ ಅಂತ ಯಾರಾದ್ರೂ ಘೋಷಿಸಿಕೊಂಡಿದ್ರೆ ಅದು ಕರ್ನಾಟಕದಲ್ಲಿ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಘೋಷಿಸಿಕೊಂಡಿತ್ತು. ಸರ್, ನಿಮ್ ರಾಜ್ಯ 16ನೇ ಸ್ಥಾನದಲ್ಲಿದೆ ಹಂಗರ್ ಇಂಡೆಕ್ಸ್ ನಲ್ಲಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ತಗೊಂಡ್ರೆ 21ನೇ ಸ್ಥಾನಕ್ಕೆ ಕುಸಿದಿದೆ ಸರ್. ಇವತ್ತು ಮೋದಿಜಿಯವರ ಗುಜರಾತು ವಿದ್ಯೆ, ಆರೋಗ್ಯ, ಆದಾಯಗಳಲ್ಲಿ ಭಾರತ ದೇಶದಲ್ಲಿರುವ ಎಲ್ಲ ರಾಜ್ಯಗಳ ಜೊತೆಗೆ ಹೋಲಿಸಿದ್ರೆ 21ನೇ ಸ್ಥಾನಕ್ಕೆ ಕುಸಿದಿದೆ. ಯೋಚನೆ ಮಾಡಿ. ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕನ ಉದ್ಧಾರ ಮಾಡ್ಬಿಡ್ತೀನಿ, 1st ಪ್ಲೇಸ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಉತ್ತರ ಕೊಡಬೇಕು ಕರ್ನಾಟಕದ ಜನಕ್ಕೆ. ಏನು ಅಂತಂದ್ರೆ, ನೀವು ಅಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದ್ರೆ ಅಮೆರಿಕ ದೇಶದ ಅಧ್ಯಕ್ಷರನ್ನ ಗುಜರಾತಿಗೆ ಕರೆಸಿದಾಗ ಅವನ ಹೆಸರೇನು, ಟ್ರಂಪ್. ಆ ಟ್ರಂಪ್ ಗುಜರಾತಿಗೆ ಬಂದಾಗ ಆ ಟ್ರಂಪ್ ಬರುವಂತ ದಾರಿಯಲ್ಲಿ ಅಕ್ಕಪಕ್ಕ ಎಲ್ಲ ದೊಡ್ಡದಾಗಿ ಗೋಡೆ ಕಟ್ಟಿಸ್ಬಿಟ್ರಿ. ಯಾಕೆ ಅಂತಂದ್ರೆ, ನಿಮ್ಮ ಗುಜರಾತಿನ ಬಂಗಾರದ ಡೆವಲಪ್ಮೆಂಟ್ ಅನ್ನ ಜನ ನೋಡಬಾರದು, ಟ್ರಂಪ್ ನೋಡಬಾರದು ಅಂತ ಗೋಡೆ ಕಟ್ಟಿಸಿದ್ರಲ್ಲ. ಇದ್ರ ಬಗ್ಗೆ ಮಾತನಾಡಿ ಸರ್. ಕರ್ನಾಟಕದಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರನ್ನ ಕೂಡ ಪ್ರಶ್ನೆ ಕೇಳ್ಕೊತೀನಿ, ಮೋದಿಜಿಯವರ ಈ ಡೆವಲಪ್ಮೆಂಟ್ ಗಳ ಬಗ್ಗೆ ಮಾತನಾಡಿ. ಲಿಟ್ರಸಿ ರೇಟ್ ತಗೊಂಡ್ರೆ ಗುಜರಾತು ಇಡೀ ಭಾರತ ದೇಶದಲ್ಲಿ, ಮಂಗಳೂರಿನವರು ಬಹಳ ಸುಶಿಕ್ಷಿತ ಜನ ಅಂತ ನಿಮ್ಮನ್ನು ನೀವು ಕರ್ಕೊಳ್ತೀರಿ. ಯೋಚನೆ ಮಾಡಿ, ಗುಜರಾತ್ 11ನೇ ಸ್ಥಾನದಲ್ಲಿದೆ. ಲಿಟ್ರಸಿ ರೇಟ್ 11ನೇ ಸ್ಥಾನ. ನರೇಂದ್ರ ಮೋದಿ ಅವರ ಗುಜರಾತ್ 3 ಸರ್ತಿ ಪ್ರಧಾನಮಂತ್ರಿ ಆಗಿದ್ರು, ಅಲ್ವ ಮುಖ್ಯಮಂತ್ರಿ ಆಗಿದ್ರು, 11ನೇ ಸ್ಥಾನ. 2 ಸರ್ತಿ ಪ್ರಧಾನಮಂತ್ರಿ ಆಗಿದ್ರು, ಅವರ ರಾಜ್ಯ 11ನೇ ಸ್ಥಾನದಲ್ಲಿದೆ ಲಿಟ್ರಸಿ ರೇಟ್ ಅಲ್ಲಿ. ಕರ್ನಾಟಕ ನಂಬರ್ 1 ಮಾಡ್ತೀನಿ ಅಂತ ಕಥೆ ಹೇಳ್ತಾ ಇದ್ದಾರೆ. ಪ್ರೀತಿಯ ಬಂಧುಗಳೇ, ಅಕ್ರಮ ಮದ್ಯ ದಂಧೆಯಲ್ಲಿ ಇಡೀ ದೇಶಕ್ಕೆ ನಂಬರ್ 1 ಸ್ಥಾನದಲ್ಲಿ ಗುಜರಾತ್ ಇದೆ. ಅಲ್ಲಿ ನಾವು ಮದ್ಯ ನಿಷೇಧ ಮಾಡಿದೀವಿ ಅಂತ ಹೇಳಿದ್ದಾರೆ, ಆದ್ರೆ ಅಕ್ರಮ ಮದ್ಯ ದಂಧೆ ಒಳಗಡೆ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಕಡೆ ಪಕ್ಷ ಏನಿಲ್ಲ ಅಂತಂದ್ರೂ ಕೂಡ ಭಾರತ ದೇಶದಲ್ಲಿ 1.5 ವರ್ಷದಲ್ಲಿ 1,50,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಯಾರು ಕಲಿತಾರೆ ಸ್ವಾಮಿ? ಶ್ರೀಮಂತರ ಮಕ್ಕಳು ಕಲಿತಾರ? ದೊಡ್ಡ ಶ್ರೀಮಂತರ ಮಕ್ಕಳು ಕಲಿತಾರ? ಸರ್ಕಾರಿ ಶಾಲೆಗಳಲ್ಲಿ ಕಲಿಯೋದು ಬಡವರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದ ವರ್ಗದವ್ರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಆಟೋ ಓಡಿಸೋನ್ ಮಕ್ಕಳು, ಚಪ್ಪಲಿ ಹೊಲಿಯೋನ್ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. 1.5 ಲಕ್ಷ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು ಅಂದ್ರೆ ಅರ್ಥ ಏನ್ ಗೊತ್ತಾ? ಅಲ್ಲಿ ಕಲಿತಾ ಇದ್ದಂತ ತಳವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ನಿರಾಕರಿಸೋದು ಅಂತ ಅರ್ಥ. ಒಂದ್ ಕಡೆ ದೇಶದಲ್ಲಿ ಕರೋನಾ ಬಂದಿದೆ, GDP ಬಿದ್ದೋಗಿದೆ, GST ಹಾಕಿ ಎಲ್ಲ ಕಡೆ ಹಣವನ್ನು ಸುಲಿಗೆ ಮಾಡಿದಿರಿ, ಅಂಥದ್ರಲ್ಲಿ ಶಾಲೆಗಳನ್ನು ಮುಚ್ತಾ ಇದ್ದೀರಾ ಅಂದ್ರೆ ಅದರ ಅರ್ಥ ಈ ದೇಶದ ಒಳಗಡೆ ಮಕ್ಕಳಿಗೆ ಅವರು ಬೇರೆ ಶಾಲೆಗೆ ಫೀಸ್ ಕೊಟ್ಟು ಸೇರಿಸೋದಕ್ಕಾಗಲ್ಲ. ಹೀಗಿರಬೇಕಾದ್ರೆ ಆ ಮಕ್ಕಳ ವಿದ್ಯೆ ಕಿತ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಹೇಳಿ ಸರ್, ಈ ಸರ್ಕಾರ ಬೇಕಾ? ಮಾತಾಡಿ ಸ್ವಾಮಿ, ಈ ಸರ್ಕಾರ ಬೇಕಾ? 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 ನೀವೆಲ್ಲರೂ ಕೂಡ ಈ ಮಾತು ಹೇಳ್ಬೇಕು. ಬಹಳ ಜನ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಬೆಳೀತಾರೆ. ಈ ಕಡೆನೂ ಬೆಳೀತಾರ? ಈ ಕಡೆನೂ ಬೆಳೀತಾರ? ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಇಡೀ ಕರ್ನಾಟಕ ತುಂಬಾ, ಶಿವಮೊಗ್ಗ ಜಿಲ್ಲೆ ಆದಿಯಾಗಿ ಎಲ್ಲ ಕಡೆ, ಮೈಸೂರು, ಇವಾಗ ತುಮಕೂರು ಜಿಲ್ಲೆಯಲ್ಲೂ ಶುರು ಆಗ್ಬಿಟ್ಟಿದೆ. ಎಲ್ಲ ಕಡೆ ಅಡಿಕೆ ಬೆಳೀತಾ ಇದ್ದಾರೆ. ಕರ್ನಾಟಕದಲ್ಲಿ ಅಡಿಕೆ ಬೆಲೆ ಎಷ್ಟಿತ್ತು ಅಂತಂದ್ರೆ, ಅಡಿಕೆ ಬೆಲೆ 60,000 ರೂಪಾಯಿ ಮುಟ್ಟಿತ್ತು. 58,000ದಿಂದ 60,000 ಮುಟ್ಟಿತ್ತು. ಇವತ್ತು 40,000 ಕುಸ್ತಿದೆ. 40,000 ಕುಸ್ತಿದೆ. ಮೋದಿಜಿ ಅವರು ಕರ್ನಾಟಕದ ಅಡಿಕೆ ಬೆಳೆಗಾರರು ಹೊಟ್ಟೆ ಹೊಡೆಯೋದಕ್ಕಾಗಿ ಇನ್ನೊಂದು ಯೋಜನೆ ತಂದಿದ್ದಾರೆ. ಏನು ಅಂದ್ರೆ, ಭೂತಾನ್ಗೆ ಹೋಗಿ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಏನು ಅಂದ್ರೆ
40,000 ಮೆಟ್ರಿಕ್ ಟನ್ ಅಡಿಕೆನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಭೂತಾನ್ ಜೊತೆ ಅಗ್ರಿಮೆಂಟ್ ಸೈನ್ ಮಾಡಿ ಬಂದಿದ್ದಾರೆ. ಭಾರತದಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಬೆಳೆಯೋರು ಬದುಕಿರ್ತಾರ? ಮಾಧ್ಯಮದಲ್ಲಿ ಇದನ್ನು ಚರ್ಚೆ ಮಾಡಬೇಕು ನಾವಿವತ್ತು. ಜನಸಾಮಾನ್ಯರು ಈ ಪ್ರಶ್ನೆಗಳನ್ನು ಕೇಳಬೇಕು. ಅವರು ಇವತ್ತು ಸಾರ್ ಭಜನೆ ಮಾಡ್ಬೇಕಾ ಬೇಡವಾ ಮತ್ತೊಂದ ಮಗದೊಂದ ಅದನ್ನ ನಮ್ಮ ಧರ್ಮಗುರುಗಳು ಹೇಳ್ತಾರೆ. ಸರ್ ನೀವು ಈ ದೇಶದ ಪ್ರಧಾನ ಮಂತ್ರಿ, ಅಡಿಕೆ ಬೆಲೆ ಕತೆ ಏನು ಅಂತ ಮಾತಾಡಿ. ಕೊಬ್ಬರಿ 18,000 ರೂಪಾಯಿ ಆಗಿತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ. ಅವರು ಅವತ್ತು MSP ಕೊಡ್ತಾ ಇದ್ರು. ಸಿದ್ದರಾಮಯ್ಯನವ್ರ ಸರ್ಕಾರ 2,000 ರೂಪಾಯಿ ಸಹಾಯಧನ ಕೊಡ್ತಾ ಇತ್ತು. ಇವತ್ತು ಕೊಬ್ಬರಿ 8,000 ರೂಪಾಯಿ ಆಗಿದೆ. 400 ರೂಪಾಯಿ DAP ಗೊಬ್ಬರ. ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಕೃಷಿ ಮಾಡ್ತಾರೆ ಅಂತ, ಆದ್ರೆ ಕೃಷಿಕರಿಗೆ ಈ ವಿಷಯ ತಲುಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಒಂದು ಚೀಲ ಗೊಬ್ಬರ DAP 400 ರೂಪಾಯಿ ಇತ್ತು. ಇವತ್ತು ಅದೇ ಒಂದು ಚೀಲ DAP 1,600-1,700 ರೂಪಾಯಿ ಆಗ್ತಾ ಇದೆ. ಎಲ್ಲಿಂದ ತರ್ತಾನೆ ರೈತ? ಹಾಗಾದ್ರೆ ನೀವು ಕಟ್ಟೋ ಪ್ರತಿ ಒಂದು ರೂಪಾಯಿ ಮೇಲೆ ಟ್ಯಾಕ್ಸ್ ಇದೆ. ನಿಮಗೆ ಗೊತ್ತಿಲ್ಲದಂತೆ ಪ್ರಜಾವಾಣಿಯ ಒಂದು ಪತ್ರಿಕೆ ಒಳಗಡೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಏನು ಅಂತಂದ್ರೆ ಇದನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಓದ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ಬಡವ ರಸ್ತೆಯಲ್ಲಿ ಗಾಡಿ ತಗೊಳ್ಳೋಕ್ ಮುಂಚೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾನೆ. ರಸ್ತೆಯಲ್ಲಿ ಹೋದ್ರೆ ಟೋಲ್ ಟ್ಯಾಕ್ಸ್ ಕಟ್ಟಿಸ್ತೀರಿ, ಪೆಟ್ರೋಲ್ ತಗೊಳ್ಳುವಾಗ ಟ್ಯಾಕ್ಸ್ ಕಟ್ತೀರಿ, ಡೀಸೆಲ್ ತಗೊಳ್ಳುವಾಗ ಟ್ಯಾಕ್ಸ್ ಕಟ್ತೀರಿ, ನೀವು ಮಕ್ಕಳಿಗೆ ಬಿಸ್ಕೆಟ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಿ, ಮಜ್ಜಿಗೆ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಿ, ಹೋಟ್ಲಲ್ಲಿ ತಿಂಡಿ ತಿಂದ್ರೆ ಟ್ಯಾಕ್ಸ್ ಕಟ್ತೀರಿ, ಆಸ್ಪತ್ರೆಯಲ್ಲಿ ರೋಗ ಬಂದ್ರೆ ಆಸ್ಪತ್ರೆಗೆ ಹೋದ್ರೆ ಟ್ಯಾಕ್ಸ್ ಕಟ್ತೀರಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕರೋನಾ ಬಂದು ಇಡೀ ದೇಶದಲ್ಲಿ ಜನ ಸಾಯ್ತಾ ಇರಬೇಕಾದ್ರೆ ಆಂಬುಲೆನ್ಸಿನ ಮೇಲೆ 14% ಟ್ಯಾಕ್ಸ್ ಇತ್ತು. 14% ಟ್ಯಾಕ್ಸ್ ಆನ್ ಆಂಬುಲೆನ್ಸ್. ಮಾಡಿ ಸರ್, ಇದ್ರ ಬಗ್ಗೆ ಚರ್ಚೆ ಮಾಡಿ ಸರ್, ಪ್ಲೀಸ್ ಇದ್ರ ಬಗ್ಗೆ ಚರ್ಚೆ ಮಾಡಿ ಸರ್. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಇಡೀ ದೇಶದೊಳಗಡೆ ಅತಿ ಹೆಚ್ಚು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಎಲ್ಲಿ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾರೆ ಗೊತ್ತಾ? ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಸರ್ ಇದ್ರ ಬಗ್ಗೆ ಮಾತನಾಡಿ ಸರ್, ಪ್ರೈಮ್ ಮಿನಿಸ್ಟರ್ ಜಿ ಇದ್ರ ಬಗ್ಗೆ ಮಾತನಾಡಿ. ಇವತ್ತೇನಿಲ್ಲ ಅಂತ ಅಂದ್ರೂ ಕೂಡ ಕರ್ನಾಟಕ ರಾಜ್ಯದ ಮೇಲೆ ನಡೆದಿರುವಂತ ದೌರ್ಜನ್ಯ, ದಬ್ಬಾಳಿಕೆ, ಸಂತೋಷ ಅನ್ನುವಂತ ಒಬ್ಬ ಹಿಂದೂ ಕಾರ್ಯಕರ್ತ, ಕಾಂಟ್ರಾಕ್ಟರು 40% ಭ್ರಷ್ಟಾಚಾರಕ್ಕೋಸ್ಕರ ನನ್ನ ಪ್ರಾಣ ಇಸಿಗ್ತಾ ಇದ್ದಾರೆ. ಪ್ರಧಾನ ಮಂತ್ರಿಗಳೇ, ನನ್ನನ್ನು ಕಾಪಾಡಿ ಈಶ್ವರಪ್ಪನ ಕಾಟದಿಂದ ಅಂತ ಹೇಳಿ ನಿಮಗೆ ವೈಯಕ್ತಿಕವಾಗಿ ಅವನೇ ಪತ್ರ ಬರೆದ. ಅವನ ಪತ್ರಕ್ಕೆ ಒಂದೇ ಒಂದು ಉತ್ತರ ಕೊಡ್ಲಿಲ್ಲ. ನೀವು ಯೋಚನೆ ಮಾಡಿ, ಆ ವ್ಯಕ್ತಿ ಅವರ ಹೆಸರು ಬರೆದಿಟ್ಟು ಸತ್ತೋದ. ಹಾಗಾದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸರ್, ಇದ್ರ ಬಗ್ಗೆ ಚರ್ಚೆ ಮಾಡಿ ಸರ್. ಚುನಾವಣೆ ಯಾವುದ್ರ ಬಗ್ಗೆ ನಡಿಬೇಕು ಅಂದ್ರೆ ಬದುಕಿನ ಬಗ್ಗೆ ನಡಿಬೇಕು. ಚುನಾವಣೆ ಯಾವುದ್ರ ಬಗ್ಗೆ ನಡಿಬೇಕು ಅಂದ್ರೆ ಮಕ್ಕಳ ವಿದ್ಯೆ, ಆರೋಗ್ಯ, ರೈತರ ಸಮಸ್ಯೆ, ಬಡವರ ಬದುಕು, ಉದ್ಯೋಗ, ಇದ್ರ ಬಗ್ಗೆ ಚುನಾವಣೆ ನಡಿಬೇಕು. ಒಂದು ಕತೆ ಇದೆ. ಆ ಕತೆ ಏನು ಅಂತಂದ್ರೆ, ಕಂಬಳದ ಎಮ್ಮೆ ಇರುತ್ತಲ್ಲ, ಕಂಬಳದ ಕೋಣನ ಕದಿಬೇಕು ಅಂತ ಒಂದು 4-5 ಜನ ಕಳ್ಳರು ಬಂದ್ರಂತೆ. ಆ ಕಳ್ಳರು ಏನ್ ಮಾಡಿದ್ರಂತೆ ಅಂತಂದ್ರೆ, ಆ ಕಂಬಳದ ಕೋಣನ ಕದಿಬೇಕಾದ್ರೆ ಆ ಕಂಬಳದ ಕೋಣನ ಕೊಟ್ಟಿಗೆಲ್ ಕಟ್ಟಿರ್ತಾರೆ. ಆ ಕೊಟ್ಟಿಗೆಲ್ ಕಟ್ಟಿದಾಗ ಕಂಬಳದ ಕೋಣದ ಕತ್ತೊಳಗಡೆ ಒಂದು ಗಂಟೆ ಇರುತ್ತೆ. ಆ ಗಂಟೆನ ನಾವು ಎಮ್ಮೆನ್ ಬಿಚ್ಕೊಂಡು ಹೋಗಕ್ ಬಂದ್ರೆ, ಕೋಣನ್ ಬಿಚ್ಕೊಂಡು ಹೋಗಕ್ ಬಂದ್ರೆ ಆ ಗಂಟೆ ಅಲ್ಲಾಡ್ಬಿಡುತ್ತೆ. ಗಂಟೆ ಅಲ್ಲಾಡಿದ್ರೆ ಅವ್ರ ಊರ್ನವ್ರು ಓಡ್ ಬಂದು ನಮ್ಮನ್ನು ಹಿಡಿದು ಬಿಡ್ತಾರೆ. ಏನ್ ಮಾಡೋದು? ಕಳ್ಳರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರಂತೆ, ಹಂಗಾದ್ರೆ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಬುದ್ಧಿವಂತ ಕಳ್ಳರು ಏನ್ ಮಾಡಿದ್ರು ಅಂದ್ರೆ, ಆ ಕೋಣದ ಕತ್ತಲ್ಲಿದ್ದಂತ ಗಂಟೆನ ಬಿಚ್ಕೊಂಡು 4 ಜನ ಕಳ್ಳರು ಪೂರ್ವದ ದಿಕ್ಕಿಗೆ ಓಡ್ ಹೋದ್ರು. ಇನ್ನೊಂದು 4 ಜನ ಕಳ್ಳರು ಏನ್ ಮಾಡಿದ್ರು ಅಂದ್ರೆ ಪಶ್ಚಿಮದ ದಿಕ್ಕಿಗೆ ಕೋಣಾನ್ ಬಿಚ್ಕೊಂಡು ಓಡೋದ್ರು. ಊರಿನ ಜನ ಎಲ್ಲ ಗಂಟೆ ಶಬ್ದ ಕೇಳಿಸ್ಕೊಂಡು ಕೋಣ ಈ ಕಡೆ ಇದೆ, ಈ ಕಡೆ ಇದೆ, ಈ ಕಡೆ ಇದೆ ಅಂತ ಹೇಳಿ ಕೋಣದಿಂದ ಈ ಕಡೆ ಕೋಣ ಇದೆ ಅಂತ ಗಂಟೆ ಶಬ್ದದಿಂದ ಓಡೋಕ್ ಶುರು ಮಾಡಿದ್ರು. ಇನ್ನೊಂದು ಕಡೆಯಿಂದ ಕೋಣನ ಆ ಕಳ್ಳರು ಬೇರೆ ಕಡೆಯಿಂದ ಸಾಕ್ಸಿದ್ರು. ಊರಿನ ಜನ ಎಲ್ಲ ಗಂಟೆ ಸದ್ದಿಂದ ಓಡಿ 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 ನೋಡುವಾಗ ಅಲ್ಲೆಲ್ಲೋ ಗಂಟೆ ಬಿಸಾಡಿ ಕಳ್ಳರು ಕೂಡ ಅಯ್ಯೋ ಎಮ್ಮೆ ಹೋಯ್ತು, ಎಮ್ಮೆ ಹೋಯ್ತು, ಕೋಣ ಹೋಯ್ತು, ಕೋಣ ಹೋಯ್ತು ಅಂತ ಕಳ್ಳರು ಕಿರ್ಚೋಕ್ ಶುರು ಮಾಡಿದ್ರು. ಆ ಕಡೆಗೆ ಊರಿನ ಜನಕ್ಕೆ ಸಿಕ್ಕಿದ್ದೇನು ಅಂದ್ರೆ ಗಳಗಂಟೆ ಮಾತ್ರ ಊರಿನ ಜನಕ್ಕೆ ಸಿಕ್ಕಿದ್ದು. ನಾನು ಇದನ್ನ ಯಾಕೆ ಹೇಳಿದೆ ಗೊತ್ತಾಯ್ತಾ? ಸರ್ಕಾರ ಇವತ್ತು ಕೋಣ ಯಾವುದು ಅಂದ್ರೆ, ನಾನು ಆಗಿಂದ ಹೇಳಿದೆ ನೋಡಿ, ಬೆಲೆ ಏರಿಕೆ, ಮಕ್ಕಳ ಹಸಿವು, ಮಕ್ಕಳ ವಿದ್ಯಾಭ್ಯಾಸ, ರೈತರ ಸಮಸ್ಯೆ, ಇವತ್ತು ನಾವು ಕಟ್ಟಿರುವಂತ ಇಂಡಸ್ಟ್ರಿಗಳು, ನಮ್ಮ ಮನೆಯಲ್ಲಿರುವಂತ ಬೆಲೆ ಏರಿಕೆ, ನಾವು ಬಳಸುವಂತ ಪೆಟ್ರೋಲು, ಡೀಸೆಲ್ಲು, ಬದುಕು, ರಸ್ತೆ, ಸಿಮೆಂಟು, ಟೋಲು, ಇದೇ ಕೋಣ. ಇದನ್ನ ಕದಿಯೋದಕ್ಕೆ ಅವರು ಹೂಡಿರೋ ತಂತ್ರಗಾರಿಕೆ ಏನು ಗೊತ್ತಾ? ಆ ಕೋಣದ ಕತ್ತಲ್ಲಿರುವಂತ ಗಂಟೆನ ಕಳಿಸ್ಕೊಂಡು ಗಂಟೆ ಸದ್ದನ್ನು ಇನ್ನೊಂದು ಕಡೆ ಮಾಡ್ಕೊಂಡು ಆ ಗಂಟೆ ಸದ್ದಿಂದ ಜನ ಓಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಗಂಟೆ ಸದ್ದು ಯಾವ್ದು ಗೊತ್ತಾ? ಹಲಾಲ್ ಕಟ್ಟ ಹಿಜಾಬ.
ಆಜಾನ ಅದ್ಯಾವುದು ದೇವಸ್ಥಾನದ ಮುಂದೆ ವ್ಯಾಪಾರ ಇವ್ರು ಮಾಡ್ಬೇಕಾ ಅವ್ರು ಮಾಡ್ಬೇಕಾ, ಈ ಗಲಾಟೆ ಇದೆಯಲ್ಲ ಇದು ನಿಜವಾದ ಗಂಟೆ. ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದಾರಲ್ಲ ಚುನಾವಣಾ ಸಂದರ್ಭದಲ್ಲಿ, ಇದು ಆ ಗಂಟೆ. ಬದುಕಿನ ಬಗ್ಗೆ ಮಾತನಾಡಿ, ಸಮಸ್ಯೆಗಳ ಬಗ್ಗೆ ಮಾತನಾಡಿ, ಹಸಿವಿನ ಬಗ್ಗೆ ಮಾತಾಡಿ, ದೇಶದ ರಕ್ಷಣೆ ಬಗ್ಗೆ ಮಾತಾಡಿ. ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ರಿ, ನಾನ್ ಬಂದ್ರೆ ಚೈನಾ ಅಲ್ಲಾಡೋಗುತ್ತೆ ಅಂದ್ರಿ. ಚೈನಾ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ದೇಶದ ಒಳಗಡೆ ಬಂದಿದೆ ಸರ್. ಚೈನಾ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ದೇಶದ ಒಳಗಡೆ ಬಂದಿದೆ. ನಾನು ಹೇಳ್ತಿರೋದಲ್ಲ, ಗೂಗಲ್ ಮಾಡಿ ನೋಡಿ. ನಾವು ಗುಗ್ಗುಗಳ ಕಾಲದಲ್ಲಿಲ್ಲ, ಗೂಗಲ್ಲಿನ ಕಾಲದಲ್ಲಿದ್ದೇವೆ. ಗೂಗಲ್ ಮಾಡಿ. ಗೂಗಲ್ ಮಾಡಿದ್ರೆ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ಚೈನಾ ಭಾರತದ ಒಳಗಡೆ ಬಂದಿದೆ. ಇದನ್ನ ಸ್ಯಾಟಲೈಟ್ಗಳು ಪುಷ್ಟೀಕರಿಸಿ ಫೋಟೋಗಳನ್ನ ರಿಲೀಸ್ ಮಾಡಿದಾವೆ. ಬರೀ ದೇಶದ ಒಳಗಡೆ ಬಂದಿಲ್ಲ, ಹಿಂದಿಯಲ್ಲಿದ್ದಂತ ಬೋರ್ಡ್ಗಳನ್ನ ಕಿತ್ತು ಬಿಸಾಡಿ, ಅಲ್ಲಿದ್ದಂತ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿದ್ದಂತ ಬೋರ್ಡ್ಗಳನ್ನ ಕಿತ್ತು ಬಿಸಾಡಿ ಚೈನೀ ಭಾಷೆಯೊಳಗಡೆ ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಸರ್ಕಾರ ಬೋರ್ಡ್ಗಳನ್ನು ಹಾಕಿದೆ, ಚೈನಾ ಸರ್ಕಾರದ ಬಾವುಟಗಳನ್ನ ಹಾರಿಸಿದೆ. ಮಾತ್ರ ಅಲ್ಲ, 20 ಜನ ಸೈನಿಕರನ್ನ ಒಡೆದು ಕೊಂದಿದೆ ಚೈನಾ ಸರ್ಕಾರದ ಆ ಮಿಲಿಟರಿಯವರು. ಪ್ರಧಾನಮಂತ್ರಿಗಳು ಕೊಟ್ಟ ಹೇಳಿಕೆ ಏನು ಅಂದ್ರೆ, ನಾ ಕೋಯಿ ಘುಸಾ ನಾ ಕೋಯಿ ಮಾರ ಅಂತ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಹಾಗಾದ್ರೆ ಸೈನಿಕರು ಅವ್ರಿಗೆ ಅವರೇ ಹೊಡ್ಕೊಂಡು ಸತ್ರ, ಹೌದಾ? ಇದರ ಬಗ್ಗೆ ಚರ್ಚೆ ಆಗ್ತದೆ. ಇವತ್ತು ಕಾಂಗ್ರೆಸ್ ನ ಬಗ್ಗೆ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಹಿಂದೂಗಳಿಗೆ ಏನ್ ಮಾಡಿದೆ ಅಂತೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ನಾನು ಹಂಗಿದ್ದೆ, ನಾನು ಕಾಂಗ್ರೆಸ್ ತುಂಬಾ ವಿರೋಧಿಸ್ಕೊಂಡೇ ಬಂದವರು. ಸತ್ಯ ಏನು ಅಂತ ನನಗೆ ಅರ್ಥ ಆದ ದಿವಸ ನಾನು ಆ ಸತ್ಯಕ್ಕೋಸ್ಕರ ನಿಂತ್ಕೊಳ್ಬೇಕ್ರಿ, ಸತ್ಯವನ್ನ ಮಾತ್ರ ಮಾತಾಡ್ಬೇಕು, ಸತ್ಯಕ್ಕೋಸ್ಕರ ನಿಂತ್ಕೊಳ್ಬೇಕು. ನಾನು ಮಾಡಿದ ತಪ್ಪು ಅಂತ ಗೊತ್ತಾದ್ರೆ ನಾನು ತಪ್ಪು ಅಂತ ಹೇಳ್ಬೇಕು ಸಮಾಜದ ಮುಂದೆ. ನಾನು ತಪ್ಪು ಮಾಡಿದ್ರೆ ಅದನ್ನು ಸಮರ್ಥಿಸಬಾರ್ದು. ಕಾಂಗ್ರೆಸ್ ಏನ್ ಮಾಡಿದೆ ಯೋಚನೆ ಮಾಡಿ. ಈ ದೇಶದೊಳಗಡೆ ಸಾವಿರಾರು ಲಕ್ಷಾಂತರ ದೇವಾಲಯಗಳಿತ್ತು. ಆ ದೇವಾಲಯಗಳಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಲ್ಲ ಜಾತಿ ಜನ ಏನ್ ದೇವಸ್ಥಾನಗಳಿಗೆ ಹೋಗ್ತಾ ಇರಲಿಲ್ಲ, ಯಾಕೆಂದ್ರೆ ಜಾತೀಯತೆ ತುಂಬಾ ಇತ್ತು, ಎಲ್ರಿಗೂ ಪ್ರವೇಶ ಇರ್ತಿರ್ಲಿಲ್ಲ. ಆದ್ರೆ ಯೋಚನೆ ಮಾಡಿ, ಆ ಕಾಲದೊಳಗಡೆ ದೇವಸ್ಥಾನಗಳಲ್ಲಿ ಜೇಡ ಕಟ್ಟಿರ್ತಿತ್ತು, ದೇವಸ್ಥಾನಗಳೆಲ್ಲ ಪಾಳು ಬಿದ್ದು ಹೋಗ್ತಾ ಇದ್ವು. ಅಂತ ಸಂದರ್ಭದಲ್ಲಿ ದೇವಾಲಯಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಜರಾಯಿ ಇಲಾಖೆಗೆ ಅಪಾರವಾದಂತಹ ಹಣವನ್ನ ಕೊಟ್ಟು ರಾಜ ಮಹಾರಾಜರು, ಬಲ್ಲಾಳರುಗಳು, ಸುಲ್ತಾನರುಗಳು ಮತ್ತು ಬೇರೆ ಬೇರೆ ಆಡಳಿತಗಾರರು ಕೊಟ್ಟಿದ್ದಂತ, ದೇವರಿಗೆ ಕೊಟ್ಟಿದ್ದಂತ ದಾನ ದತ್ತಿ, ದೇವರಿಗೆ ಕೊಟ್ಟಿದ್ದಂತ ಒಡವೆ, ಗಂಟೆ, ದೀಪಗಳು, ದೇವಸ್ಥಾನಗಳು ಇನ್ನೂ ಉಳಿದಿದೆ. ಯಾಕೆ ಅಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಅದೆಲ್ಲವನ್ನು ಲೆಕ್ಕ ಬರೆದಿಟ್ಟು ಪುರೋಹಿತರನ್ನ ನೇಮಿಸಿ ನಿತ್ಯ ದೇವಸ್ಥಾನಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಹಿಂದೆ ಪೂಜೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಸ್ವಾಮಿ, ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಹೇಳಿ ಈ ಸತ್ಯವನ್ನ ಎಲ್ರಿಗೂ. ಪುರಾತತ್ವ ಇಲಾಖೆ ಇವತ್ತು ನಾವು ಕರ್ನಾಟಕ ರಾಜ್ಯದ ತುಂಬಾ ಎಲ್ಲಿ ಹೋದ್ರಲ್ಲಿ ಚಾಲುಕ್ಯರು ಕಟ್ಟಿದಂತ ಬಾದಾಮಿಯ ದೇವಾಲಯಗಳು ಕಾಣಿಸ್ತಾ ಇದ್ದಾವೆ, ವಿಜಯನಗರದ ಅರಸರು ಕಟ್ಟಿದಂತ ಹಂಪಿಯ ದೇವಾಲಯಗಳು ಕಾಣಿಸ್ತಾ ಇದ್ದಾವೆ, ರಾಷ್ಟ್ರಕೂಟರು ಕಟ್ಟಿದಂತ ದೇವಾಲಯಗಳು ಕಾಣಿಸ್ತಾ ಇದ್ದಾವೆ, ಸುಲ್ತಾನರು ಬಲ್ಲಾಳರುಗಳು ಕಟ್ಟಿದಂತ ಜಿನಾಲಯಗಳು ಕಾಣಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಪಾಳು ಬಿದ್ದು ಹೋಗ್ತಾ ಇತ್ತು. ವಿದೇಶಕ್ಕೆ ಅಲ್ಲಿನ ದೈವ ಮೂರ್ತಿಗಳನ್ನ ಕಿತ್ತು ಸಾಗಿಸ್ತಾ ಇದ್ರು. ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಾವಿರಾರು ಕೋಟಿ ಹಣವನ್ನ ಕೊಟ್ಟು ಆ ದೇವಾಲಯಗಳನ್ನ ಉಳಿಸಿ ಇದು ನಮ್ಮ ಸಂಸ್ಕೃತಿ ನಡೆದು ಬಂದ ರೀತಿ ಅಂತ ಹೇಳಿದವರು ಇದೇ ಕಾಂಗ್ರೆಸ್ನವರು ಸ್ವಾಮಿ. ಈ ದೇವಾಲಯಗಳನ್ನ, ಈ ಇತಿಹಾಸವನ್ನ ಉಳಿಸುವಂತ ಕೆಲಸವನ್ನ ಮಾಡಿದ್ರು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವತ್ತು ಈ ಮಟ್ಟಕ್ಕೆ ಕೆಲಸ ಮಾಡ್ತಿದೆ. ಕಾಂಗ್ರೆಸ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಮಾತ್ರ ಅಲ್ಲ, ಸಂಸ್ಕೃತ ವಿಶ್ವವಿದ್ಯಾಲಯ, ಎಲ್ಲರೂ ಮಾತಾಡೋದು ಮರೆತು ಮೃತ ಭಾಷೆ ಅಂತ ಕರೀತಿದ್ದಂತ ಸಂಸ್ಕೃತ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿ ದೇವ ಭಾಷೆಯನ್ನ ಉಳಿಸುವ ಕೆಲಸ ಮಾಡಿದ್ದು ಇದೇ ಕಾಂಗ್ರೆಸ್. ಮಾತ್ರ ಅಲ್ಲ, ನಮ್ಮ ಶೃಂಗೇರಿ ಜಗದ್ಗುರುಗಳು, ಯಾವ ಕಾಂಗ್ರೆಸ್ ಅನ್ನ ರಾಜೀವ್ ಗಾಂಧಿನ ಹಿಂದೂ ವಿರೋಧಿ ಅಂತ ಕರೀತಿರೋ, ಶೃಂಗೇರಿ ಮಠದಲ್ಲಿ ಸಂಸ್ಕೃತ ಅಧ್ಯಯನ ಪೀಠಕ್ಕೆ ರಾಜೀವ್ ಗಾಂಧಿ ಅವರ ಹೆಸರನ್ನು ಇಡ್ತಾರೆ ಸ್ವಾಮಿ. ಅಷ್ಟರ ಮಟ್ಟಿಗೆ ನಾವಿವತ್ತು ಈ ನಾಡಿನೊಳಗಡೆ ಈ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸನ ಅವರು ಮಾಡಿದ್ರು. ಮಾತ್ರ ಅಷ್ಟೇ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ, ನಾವು ಚಿಕ್ಕವರಿದ್ದಾಗ ರಾಮಾಯಣದ ಕಥೆ ಬರ್ತಾ ಇತ್ತು DD1 ನಲ್ಲಿ. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ನಮ್ಮೆಲ್ಲ ಟಿವಿ ಒಳಗಡೆ ರಾಮಕಥೆಯನ್ನ, ರಾಮಾಯಣವನ್ನ ಪಬ್ಲಿಷ್ ಮಾಡಿದವರು, ಸರ್ಕಾರದ ದುಡ್ಡಿನಲ್ಲಿ ಎಲ್ಲರೂ ದೇಶವೆಲ್ಲ ನೋಡೋ ತರ ಮಾಡಿದವರು ಇದೇ ಕಾಂಗ್ರೆಸ್ನವರು. ಮಾತ್ರ ಅಲ್ಲ, ಇಡೀ ಕರ್ನಾಟಕದ ತುಂಬಾ ಮಠಮಾನ್ಯಗಳಿದಾವೆ, ಹಲವಾರು ಮಠಮಾನ್ಯಗಳು ಮೆಡಿಕಲ್ ಕಾಲೇಜ್ಗಳನ್ನ, ಆಸ್ಪತ್ರೆಗಳನ್ನ
ಕಾಲೇಜುಗಳನ್ನ, ಇಂಜಿನಿಯರಿಂಗ್ ಕಾಲೇಜುಗಳನ್ನ, ಶಾಲೆಗಳನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಭೂಮಿ ಕೊಟ್ಟವರು ಕಾಂಗ್ರೆಸ್ನವರು. ಆ ಮಠಮಾನ್ಯಗಳಿಗೆ, ಅಲ್ಲಿ ಕೆಲಸ ಮಾಡ್ತಿರುವಂತಹ ಟೀಚರ್ಸ್ಗಳಿಗೆ, ಡಾಕ್ಟರ್ಗಳಿಗೆ ಸಂಬಳ ಕೊಟ್ಟವರು ಕಾಂಗ್ರೆಸ್ನವರು, ಏಡ್ ಕೊಟ್ಟವರು ಕಾಂಗ್ರೆಸ್ನವರು. ಇಷ್ಟೆಲ್ಲ ಉಪಕಾರ ಮಾಡಿದ್ರಿಂದ ಸರ್ಕಾರಕ್ಕೆ ಪ್ಯಾರಲ್ ಆಗಿ ಇವತ್ತು ಕರ್ನಾಟಕದಲ್ಲಿ ಮಠಮಾನ್ಯಗಳು ಸಂಸ್ಥೆಗಳನ್ನು ಕಟ್ಟಿದ್ದಾವೆ. ಅವೆಲ್ಲ ಹಿಂದೂ ಸಂಸ್ಥೆಗಳನ್ನು ಕಟ್ಟೋಕೆ ಸಹಾಯ ಮಾಡಿದವರು ಕಾಂಗ್ರೆಸ್ನವರೇ ಸರ್. ಇವತ್ತು ಕಾಗಿನೆಲೆಗೆ ಹೋದ್ರೆ ಕನಕದಾಸರ ಹೆಸರಲ್ಲಿ ಬೃಹತ್ ಪ್ರಾಧಿಕಾರ ಇದೆ, ಅದನ್ನ ಬೆಳೆಸಿದವರು ಕಾಂಗ್ರೆಸ್ನವರು. ಇವತ್ತು ಬಸವಣ್ಣನವರ ಹುಟ್ಟಿದಂತ ಜಾಗಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿ ಬಸವಣ್ಣನವರು ಪ್ರಾಧಿಕಾರಕ್ಕೆ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿ ಹಣವನ್ನ ಕೊಡುವಂತ ಕೆಲಸ ಮಾಡಿದ್ರು. ಅತಿ ಹೆಚ್ಚು ಹಣವನ್ನ JH ಪಟೇಲ್ರ ನಂತರ ಕೊಟ್ಟವರು ಸಿದ್ದರಾಮಯ್ಯನವರು. ಬಸವಣ್ಣನವರು ತತ್ವ ಸಿದ್ಧಾಂತಗಳು ಉಳಿಬೇಕು ಅಂತ ಹೇಳಿ ಅದನ್ನು ಉಳಿಸುವ ಕೆಲಸ ಮಾಡಿದ್ರು. ಇದೆಲ್ಲ ಹಿಂದೂ ಧರ್ಮಕ್ಕೆ ನಾವು ಮಾಡಿದ ಸೇವೆ ಅಲ್ವಾ? ಸ್ವಾಮಿ ವಿವೇಕಾನಂದರು ಹುಟ್ಟಿದಂತ 150ನೇ ವರ್ಷಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ 150 ಕೋಟಿ ರೂಪಾಯಿ ಹಣವನ್ನು ಕೊಡ್ತು. ಈ ದೇಶದ ಹಳ್ಳಿಗಳಲ್ಲಿ ಮಕ್ಕಳಿಗೆ ವಿವೇಕಾನಂದರ ವಿಚಾರಧಾರೆಗಳ ಬಗ್ಗೆ ಕಲಿಸ್ಕೊಡಿ ಸ್ವಾಮಿ, ವಿವೇಕಾನಂದರು ಹೇಳಿದಂತ ಆ ಶಕ್ತಿಶಾಲಿ ವಿಚಾರಗಳು ಯುವಕರಿಗೆ ತಲುಪಲಿ ಅಂತ ಹೇಳಿ ಮನಮೋಹನ್ ಸಿಂಗ್ ಸರ್ಕಾರ ಹೇಳ್ತು. ಎಲ್ಲೋ ಮನಮೋಹನ್ ಸಿಂಗ್ ಅವರು ತಮ್ದೊಂದು ಫೋಟೋ ಕೂಡ ಹಾಕೊಳ್ಳಿಲ್ಲ ಕಣ್ರಿ. ಇದು ಕಾಂಗ್ರೆಸ್ನವರು ಈ ದೇಶದೊಳಗಡೆ ಮಾಡಿದ್ರು. ಆದ್ರೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಬಂದು ಧಾರವಾಡದಲ್ಲಿ ಮಾಡಿದಂತ ಮೊದಲನೇ ಭಾಷಣ, ಧಾರವಾಡದಲ್ಲಿ ಬಂದು ಪ್ರಧಾನಮಂತ್ರಿಗಳು ವಿವೇಕಾನಂದರ ಜಯಂತಿ ಯುವ ಉತ್ಸಾಹ ಒಂದು ದೊಡ್ಡ ರ್ಯಾಲಿ ಮಾಡಿದ್ರು. ನನಗೆ ರಾಮಕೃಷ್ಣಾಶ್ರಮದ ಸ್ವಾಮಿಗಳು ದುಃಖ ತೋಡ್ಕೊಂಡಿದ್ದೇನು ಗೊತ್ತಾ ಅಣ್ಣ, ವೇದಿಕೆ ಮೇಲೆ ವಿವೇಕಾನಂದರ ಫೋಟೋನೇ ಇರಲಿಲ್ಲ ಕಣ್ರಿ, ಬರೀ ಮೋದಿ ಫೋಟೋ ಹಾಕಿದ್ರು ಕಣ್ರಿ. ವಿವೇಕಾನಂದರ ಫೋಟೋನೇ ಹಾಕ್ದೆ ವಿವೇಕಾನಂದರ ಜಯಂತಿ ಮಾಡಿ ಸ್ಕೂಲ್ ಹುಡುಗರನ್ನ ಕರೆಸಿ ಬಂದು ಭಾಷಣ ಮಾಡ್ಬಿಟ್ಟು ಹೋದ್ರು. ವಿವೇಕಾನಂದರ ಬಗ್ಗೆ ಹೇಳಿದಲ್ಲ, ಮೋದಿಜಿ ತಮ್ಮ ಬಗ್ಗೆ ಭಾಷಣ ಮಾಡಿ ಹೋದ್ರು ವಿವೇಕಾನಂದರ ಜಯಂತಿ ದಿವಸ. ಆದ್ರೆ ಮನಮೋಹನ್ ಸಿಂಗ್ 150 ಕೋಟಿ ಕೊಟ್ಟರು, ಯಾರಿಗೂ ಹೇಳಲಿಲ್ಲ, ಮೌನವಾಗಿ ಮಾಡ್ತಾ ಬಂದ್ರು. ಈ ರೀತಿ ಈ ದೇಶದೊಳಗಡೆ ಧರ್ಮ ಸಂಸ್ಕೃತಿಯನ್ನು ಯಾರು ಗುತ್ತಿಗೆ ಪಡೆದಿಲ್ಲ. ಕೇವಲ ಒಂದು ಧರ್ಮದವ್ರಿಗೆ ಮಾಡಿದ್ವಿ ಅಂತಲ್ಲ. ಇವತ್ತು ಕಾರ್ಕಳಕ್ಕೆ ಹೋದ್ರೆ ನಾವು ಜೈನರು ಮಹಾಮಸ್ತಕಾಭಿಷೇಕವನ್ನು ಮಾಡ್ತಾರೆ, ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕವನ್ನು ಮಾಡ್ತಾರೆ. ಇಷ್ಟು ವರ್ಷಗಳ ಕಾಲ ಆ ಮಹಾಮಸ್ತಕಾಭಿಷೇಕಕ್ಕೆ ಕಾಂಗ್ರೆಸ್ ಸರ್ಕಾರ ಅಪಾರವಾದ ಹಣವನ್ನು ಕೊಟ್ಟು ಅದನ್ನು ನಡೆಸೋದಕ್ಕೆ ಜೈನರಿಗೂ ಪ್ರೋತ್ಸಾಹ ಕೊಡ್ತು. ಮುಸ್ಲಿಮರು ತಾವು ಮಸೀದಿ ಕಟ್ತೀವಿ ಅಂತ ಅಂದಾಗ ಅಥವಾ ಅವರು ಮೆಕ್ಕಾ ಯಾತ್ರೆಗೆ ಹೋಗ್ತೀವಿ ಅಂತ ಅಂದಾಗ ಅದಕ್ಕೆ ಕೂಡ ಸರ್ಕಾರದಿಂದ ಸಹಾಯವನ್ನು ಕೊಡ್ತು. ಚರ್ಚ್ನವ್ರು ಬಂದ್ರೆ ಅವ್ರಿಗೂ ಸಹಾಯ ಕೊಡ್ತು. ಯಾಕೆ ಅಂದ್ರೆ ಕಾಂಗ್ರೆಸ್ ನಂಬಿರೋದೇನು ಅಂತಂದ್ರೆ ಎಲ್ಲರೂ ಉಳಿಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಅವರ ಧರ್ಮ ಸಂಸ್ಕೃತಿಯನ್ನ ಆಚರಿಸುವಂತ ಸ್ವಾತಂತ್ರ್ಯ ಇರಬೇಕು. ಆಗ ಮಾತ್ರ ಒಂದು ದೇಶ ಸಮೃದ್ಧವಾದ ದೇಶ ಆಗುತ್ತೆ, ಸರ್ವ ಜನಾಂಗದ ಶಾಂತಿಯ ತೋಟವಾಗುತ್ತೆ. ಹೀಗಾಗಿ ಪ್ರೀತಿಯ ಬಂಧುಗಳೇ, ನಾನು ನಿಮಗೆ ಕೈ ಮುಗಿದು ಕಡೆಯದಾಗ ಒಂದು ಮಾತು ಕೇಳ್ತೇನೆ. UT ಖಾದರ್ ಅಂತ ಒಬ್ಬ ಒಳ್ಳೆ ನಾಯಕರು ಕರ್ನಾಟಕದ ವಿಧಾನಸಭೆ ಒಳಗಡೆ ಇರಲೇಬೇಕು. UT ಖಾದರ್ ಅವರನ್ನ ಆರಿಸಿ ಕಳಿಸುವಂತ ಶಕ್ತಿ ನಿಮಗೆಲ್ಲರಿಗೂ ಇದೆ. ಅಪಪ್ರಚಾರಗಳನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ಈ ಬಾರಿ ಒಂದಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿ UT ಖಾದರ್ ಅವರನ್ನ ಗೆಲ್ಲಿಸಿ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತೆ. UT ಖಾದರ್ ಮಂತ್ರಿಯಾಗಿ ಮತ್ತೆ ಉಳ್ಳಾಲಕ್ಕೆ ವಾಪಸ್ ಬರಲಿ ಅಂತ ಅವ್ರನ್ನ ಹಾರೈಸ್ತೇನೆ. ನಮಸ್ಕಾರ. ഉള്ളാൾ ക്ഷേത്രത്തിൽ നിന്ന് മത്സരിക്കുന്ന നമ്മുടെ പ്രിയങ്കരനായ സാരഥി ശ്രീ UT ഖാദർ, അദ്ദേഹത്തിന്റെ തെരഞ്ഞെടുപ്പ് ചിഹ്നമായ കൈയടയാളം. കൈയെന്ന് പറഞ്ഞാൽ അതൊരു വെറും കൈയല്ല, അത് രാജ്യത്ത് നിർമ്മിച്ച കൈയാണ്. അത് സ്നേഹത്തിന്റെ കൈയാണ്, അത് ഇണക്കിച്ചേർക്കലിന്റെ കൈയാണ്, അത് വികസനത്തിന്റെ കൈയാണ്, രാജ്യത്തെ മുന്നോട്ട് നയിക്കുന്ന കൈയാണ്, കർണാടകയുടെ വികസനത്തിന്റെ കൈയാണ്. 40% കമ്മീഷൻ സർക്കാരിനെ താഴെ ഇറക്കാനുള്ള കൈയാണ് UT ഖാദറിന്റെ കൈ. ഈ കൈയടയാളത്തിൽ നിങ്ങളുടെ വിലയേറിയ വോട്ടുകൾ രേഖപ്പെടുത്തി പ്രിയപ്പെട്ട ശ്രീ UT ഖാദറിനെ വൻ ഭൂരിപക്ഷത്തോടു കൂടി വിജയിപ്പിക്കണമെന്ന് വിനീതമായി നിങ്ങളോട് അഭ്യർത്ഥിക്കുക. ഞാൻ വയനാട് ജില്ലയിൽ ജില്ലാ ആസ്ഥാനമായിട്ടുള്ള കൽപ്പറ്റ MLA ആണ്. ഞാൻ ഇവിടെ വന്നത് എന്റെ തെരഞ്ഞെടുപ്പിൽ അവിടെ കൽപ്പറ്റയിൽ വന്ന് എനിക്ക് പ്രചരണത്തിന് വന്ന് അവിടെ വയനാട് ജില്ലയുടെ ചുമതലകൾ ഏറ്റെടുത്ത് രാഹുൽ ഗാന്ധിയുടെ പാർലമെന്റ് തെരഞ്ഞെടുപ്പിലും ഞങ്ങളുടെ അസംബ്ലി തെരഞ്ഞെടുപ്പിലും അവിടെ ഒബ്സർവറായി ദിവസങ്ങളോളം നിന്ന് അവിടെയുള്ള പ്രവർത്തനങ്ങൾക്ക് നേതൃത്വം കൊടുത്ത് ഞങ്ങളെയൊക്കെ MLA ആക്കാൻ നേതൃത്വം കൊടുത്ത വ്യക്തിത്വമാണ് പ്രിയപ്പെട്ട UT ഖാദർ.
ഞാൻ അദ്ദേഹത്തിന്റെ വീട്ടിൽ ഇവിടെ പല സമയത്ത് വന്നിട്ടുണ്ട്. ഞാൻ ബാംഗ്ലൂരിൽ അദ്ദേഹത്തിന്റെ ഓഫീസിലും അദ്ദേഹത്തിന്റെ വീട്ടിലും വന്നിട്ടുണ്ട്. ഇവിടെ മംഗലാപുരത്ത് അദ്ദേഹത്തിന്റെ വീട്ടിൽ വരുമ്പോ നൂറുകണക്കിന് ആളുകൾ, വിവിധ മതങ്ങളിൽപ്പെട്ടവർ ഓരോ പ്രശ്നങ്ങളുമായി കടന്നു വരുമ്പോ അലോസരങ്ങളില്ലാതെ അവർക്ക് മുഴുവൻ ചായ കൊടുത്ത് അവരുടെ പുറത്ത് തട്ടി അവരെ ആശ്വസിപ്പിച്ച് അവരുടെ പ്രശ്നങ്ങൾ മുഴുവൻ പരിഹരിക്കാൻ നേതൃത്വം കൊടുക്കുന്ന നാടിന്റെ പ്രിയപ്പെട്ട മകനാണ് ശ്രീ UT ഖാദർ എന്ന് പറയുന്ന പ്രിയപ്പെട്ട ഉള്ളാളിന്റെ പ്രിയപ്പെട്ട ജനപ്രവർത്തകൻ. അദ്ദേഹം എന്തുകൊണ്ട് ജയിക്കണം? ഈ നാടിന്റെ വികസനത്തിന് നേതൃത്വം കൊടുത്ത പ്രിയപ്പെട്ട സഹപ്രവർത്തകനാണ് അദ്ദേഹം. നിങ്ങൾക്ക് വേദനയുണ്ടായപ്പോ, നിങ്ങൾക്ക് വ്യക്തിപരമായ വിഷമമുണ്ടായപ്പോ, ഈ നാട് വികസനം ദാഹിച്ചപ്പോ, ഈ നാടിന് ഒരുമയുടെ സന്ദേശം പകരേണ്ട സമയങ്ങളിൽ, നാടിന് സാന്ത്വനം പകരേണ്ട സന്ദർഭങ്ങളിൽ, നിങ്ങൾ ആശുപത്രികളിലാകുമ്പോ, നിങ്ങളുടെ വീട്ടിൽ മരണമുണ്ടാകുമ്പോ, നിങ്ങളുടെ വീട്ടിൽ വിവാഹമുണ്ടാകുമ്പോ, നിങ്ങളുടെ വീട്ടിൽ വല്ലതായിരിക്കുന്ന പ്രയാസങ്ങൾ വരുമ്പോ, നാടിന് വല്ല പ്രശ്നങ്ങൾ വരുമ്പോ, അവിടെ സാന്ത്വനത്തിന്റെ, ആശ്വാസത്തിന്റെ, സ്നേഹത്തിന്റെ ദൂതുമായി കടന്നു വരുന്ന രാഷ്ട്രീയ നേതാവ് ആരാണോ ആ നേതാവാണ് പ്രിയപ്പെട്ട ശ്രീ UT ഖാദർ. ആ UT ഖാദറാണ് ഇവിടെ നമ്മുടെ സ്ഥാനാർത്ഥി. ഞാൻ ചോദിക്കുന്നു, പ്രിയപ്പെട്ട ഉള്ളാളിലെ സഹപ്രവർത്തകന്മാരോട് ഒരു കാര്യം ചോദിക്കുന്നു. എന്തുകൊണ്ട് BJP ഗവൺമെന്റ് ഇവിടെ താഴെ വരണം? എന്തുകൊണ്ട് BJP ഗവൺമെന്റ് തകരണം? വെറുതെയല്ല. കഴിഞ്ഞ വർഷങ്ങളിൽ ഇവർ ഭരിച്ചപ്പോ ഈ നാട്ടിൽ സമാധാനം നിങ്ങൾ കണ്ടോ? ഈ നാട്ടിൽ നിങ്ങൾ വികസനം കണ്ടോ? ഇവിടെ എന്തെങ്കിലും മാറ്റങ്ങൾ നിങ്ങൾ ദർശിച്ചോ? മാറ്റങ്ങൾ ഉണ്ടായി, വികസനം നടന്നു. ആ വികസനം നടന്നത് BJP നേതാക്കന്മാരുടെ വീടുകളിലാണ്, അവരുടെ ബാങ്ക് അക്കൗണ്ടുകളിലാണ് 40% കമ്മീഷൻ. നാടിന് വികസനം ഉണ്ടായില്ല. പ്രധാനമന്ത്രി നരേന്ദ്രമോദി വന്നല്ലോ BJP സ്ഥാനാർത്ഥികൾക്ക് വേണ്ടി വോട്ട് അഭ്യർത്ഥിക്കാൻ. എന്തായിരുന്നു അവസ്ഥ? ഈ കർണാടകയിൽ ഭരിച്ചതായ ഒരു ഗവൺമെന്റ് പ്രതിനിധിയായി ഇന്ത്യൻ പ്രധാനമന്ത്രി വരുമ്പോ, രാജ്യം നിരവധി വർഷങ്ങളായി ഭരിച്ചുകൊണ്ടിരിക്കുന്ന ഒരു പ്രധാനമന്ത്രി വരുമ്പോ, സ്വാഭാവികമായി അദ്ദേഹം പറയേണ്ടത് എന്റെ ഗവൺമെന്റ് ചെയ്തതായിരിക്കുന്ന വികസനങ്ങളാണ്. പ്രധാനമന്ത്രി പറയേണ്ടത് താൻ അവിടെ ചെയ്ത വികസനങ്ങളാണ്, ഇവിടെ BJP ഗവൺമെന്റ് ചെയ്ത വികസനങ്ങളാണ്. അദ്ദേഹം അതൊന്നും പറഞ്ഞില്ല. അദ്ദേഹം പറഞ്ഞത് കേരള സ്റ്റോറിയെ സംബന്ധിച്ചാണ്. ഞാൻ ചോദിക്കുന്നു, ഞാൻ കേരളത്തിൽ നിന്ന് വരുന്ന ഒരാളാണ്, ഞാൻ അവിടെയുള്ള ഒരു MLA ആണ്. കേരള സ്റ്റോറി അവിടെ ഒരു പ്രശ്നമല്ല, പിന്നെ കർണാടകക്കാർക്ക് പിന്നെ എങ്ങനെ കേരള സ്റ്റോറി പ്രശ്നമാകും? പ്രധാനമന്ത്രി മോഡി നിങ്ങൾ പറയണം. അവിടെ പറയാണ് 32,000 സ്ത്രീകളെ അവിടെ നിന്ന് സിറിയയിലേക്ക് കൊണ്ടുപോയി. BJPയുടെ സംഘപരിവാറിന്റെ സിനിമ, ആ സിനിമ കാണിച്ച് വികസനം ഒന്നും പറയാനില്ലാതെ ഇവിടെ വന്ന് വോട്ട് അഭ്യർത്ഥിക്കേണ്ട ഗതികേടുണ്ടായ ആദ്യത്തെ പ്രധാനമന്ത്രിയുടെ പേര് നരേന്ദ്രമോദിയാണ്. അത് വികസനമില്ലാത്തത് കൊണ്ടാ. ഞങ്ങൾ ചോദിക്കുന്നു, ഇതൊരു പ്രധാനമന്ത്രിയുടെ ഭാഷയാണോ? ഇതൊരു പ്രധാനമന്ത്രിക്ക് ഉണ്ടാകേണ്ട സമീപനമാണോ? ഇവിടെ പറഞ്ഞല്ലോ ഓരോ കാര്യങ്ങൾ. ഞങ്ങൾ പ്രധാനമന്ത്രി നരേന്ദ്രമോദിയോട് പറയാ, ഞങ്ങൾ എന്തുകൊണ്ട് ഈ നാട്ടിലെ ജനങ്ങളെ സമീപിക്കുന്നു? എന്തുകൊണ്ട് ഞങ്ങൾ വികസനം പറയുന്നു? വികസനം പറയാൻ ഏറ്റവും കൂടുതൽ അവകാശം ആർക്കാണ് എന്ന് ചോദിച്ചാൽ ഒരു തർക്കവും നിങ്ങൾക്ക് വേണ്ട. ആ പാർട്ടിയുടെ പേരാണ് ഇന്ത്യൻ നാഷണൽ കോൺഗ്രസ്. ആരാണ് ഈ രാജ്യത്തെ വളർത്തിയത്? ആരാ രാജ്യത്തിന് സ്വാതന്ത്ര്യ സമ്പാദന സമരത്തിന് നേതൃത്വം കൊടുത്തത്? ഇന്ത്യൻ നാഷണൽ കോൺഗ്രസ്. ആരാണ് ഇന്ത്യ രാജ്യത്ത് ക്വിറ്റ് ഇന്ത്യ സമരത്തിന് നേതൃത്വം കൊടുത്തത്? ഇന്ത്യൻ നാഷണൽ കോൺഗ്രസ്. ആരാണ് ഉപ്പ് സത്യാഗ്രഹത്തിന് നേതൃത്വം കൊടുത്തത്? ഇന്ത്യൻ നാഷണൽ കോൺഗ്രസ്. ബ്രിട്ടീഷുകാരന്റെ യൂണിയൻ ജാക്ക് താഴ്ത്തിയത് കോൺഗ്രസ്. ദേശീയ പതാക ഉയർത്തിയത് കോൺഗ്രസ്. പഞ്ചവത്സര പദ്ധതികൾ ഈ രാജ്യത്തുണ്ടാക്കിയത് കോൺഗ്രസ്. പ്ലാനിംഗ് ബോർഡ് ഈ രാജ്യത്തുണ്ടാക്കിയത് കോൺഗ്രസ്. ഈ രാജ്യത്ത് ടെലികമ്മ്യൂണിക്കേഷൻ വിപ്ലവത്തിന് നേതൃത്വം കൊടുത്തത് ഇന്ത്യ രാജ്യത്ത് കോൺഗ്രസ്. റെയിൽവേ ശൃംഖല ഉണ്ടാക്കിയത് ഇന്ത്യ രാജ്യത്ത് കോൺഗ്രസ്. ഇന്ത്യ രാജ്യത്ത് ഇന്നായി കാണുന്നതായ ഏതെല്ലാം വികസനമുണ്ടോ, അത്യുൽപാദന ശേഷിയുള്ള വിത്തിനങ്ങൾ ഉണ്ടാക്കി
ഉണ്ടാക്കിയത് കോൺഗ്രസ്. ഹിരാക്കുടുംബക്രാനങ്കൽ അണക്കെട്ട് പോലെയുള്ള വലിയതായിരിക്കുന്ന അണക്കെട്ടുകൾ തീർത്തത് ഇന്ത്യ രാജ്യത്ത് കോൺഗ്രസ്. തരിശു നിലങ്ങളിലേക്ക് വെള്ളം എത്തിക്കാൻ നേതൃത്വം കൊടുത്തത് കോൺഗ്രസ്. ഇന്ത്യ രാജ്യത്ത് ഹരിത വിപ്ലവം തീർത്തത് കോൺഗ്രസ്. ധവള വിപ്ലവം തീർത്തത് കോൺഗ്രസ്. രാജസ്ഥാനിലെ ഥാർ മരുഭൂമിയിൽ ആണവപരീക്ഷണത്തിന് നേതൃത്വം കൊടുത്തത് കോൺഗ്രസ്. ശ്രീഹരിക്കോട്ടയിലെ വിക്ഷേപണത്തറയിൽ നിന്ന് ISROയുടെ ഓരോ ഉപഗ്രഹങ്ങൾ പൊങ്ങുമ്പോ ആര്യഭട്ട, ഇൻസാറ്റ്, ASLV, PSLV, ചൊവ്വ പരിവേഷണം, ചന്ദ്രയാൻ ദൗത്യം വരെ ഈ രാജ്യത്ത് നിർവഹിക്കുമ്പോ അതിന് നേതൃത്വം കൊടുത്തത് കോൺഗ്രസ്. നിങ്ങൾ ആലോചിക്കണം, ഇന്ത്യ രാജ്യം 3 യുദ്ധത്തെ നേരിട്ടു. 2 തവണ പാകിസ്ഥാൻ, 2 തവണയും പാകിസ്ഥാനെ പ്രതിരോധിച്ചത് ഇന്ത്യ രാജ്യത്ത് കോൺഗ്രസ് ഭരിക്കുമ്പോ. 1 തവണ ചൈന വന്നു, ചൈനയെ പ്രതിരോധിച്ചത് കോൺഗ്രസ്. 1-ാം തവണ പാകിസ്ഥാൻ വന്നപ്പോ പാകിസ്ഥാന്റെ കയ്യിലുള്ള 12,644 ചതുരശ്ര കിലോമീറ്റർ സ്ഥലം പിടിച്ചെടുക്കാൻ നേതൃത്വം കൊടുത്തത് ഇന്ത്യൻ നാഷണൽ കോൺഗ്രസ്. 2-ാമതും പാകിസ്ഥാൻ വന്നപ്പോ പാകിസ്ഥാന്റെ ഭൂപടത്തിൽ നിന്ന് ഒരു മേഖല അടർത്തി മാറ്റി വംഗബന്ധു മുജീബുർ റഹ്മാന്റെ കയ്യിലേൽപ്പിച്ച് ബംഗ്ലാദേശ് എന്ന് പറയുന്ന രാജ്യത്തെ ഉണ്ടാക്കി അവർക്ക് നാമകരണം നൽകാൻ നേതൃത്വം കൊടുത്തത് കോൺഗ്രസ്. ആ യുദ്ധം നയിക്കുമ്പോഴാണ് അമേരിക്കൻ സാമ്രാജ്യത്തിന്റെ അധിപൻ നിക്സൺ അദ്ദേഹത്തിന്റെ കൊട്ടാരത്തിൽ നിന്നൊരു ഫോൺ കോൾ ഇന്ദിരാഗാന്ധിക്ക്. ഇന്ദിരാഗാന്ധി രാജ്യത്തിന്റെ പ്രധാനമന്ത്രിയാണ്. ഇന്ദിരാഗാന്ധിയോട് അമേരിക്കൻ പ്രസിഡന്റ് പറയാൻ, പ്രിയപ്പെട്ട പ്രൈം മിനിസ്റ്റർ, എനിക്കൊരു കാര്യം പറയാനുണ്ട്. എന്താണ് കാര്യം? അടിയന്തരമായി പാകിസ്ഥാനുമായുള്ള യുദ്ധം നിർത്തണം, പാകിസ്ഥാനെ സഹായിക്കണം, പാകിസ്ഥാനുമായുള്ള യുദ്ധം നിർത്തണം. എന്നിട്ട് പറഞ്ഞു, അഥവാ നിങ്ങൾ യുദ്ധം നിർത്തിയില്ലെങ്കിൽ നിങ്ങളുടെ രാജ്യത്തെ തകർക്കാൻ എന്റെ രാജ്യത്തിന്റെ 7-ാം കപ്പൽപ്പട അതിവിദൂരമല്ലാത്ത ഭാവിയിൽ ഞാൻ അടിയന്തരമായി ഇവിടെ നിന്ന് പുറപ്പെടുകയാണ്. ഇന്ദിരാഗാന്ധിയുടെ രസകരമായ മറുപടിയുണ്ട്. പ്രിയപ്പെട്ട പ്രസിഡന്റ് നിക്സൺ, താങ്കളുടെ 7-ാം കപ്പൽപ്പട എന്റെ രാജ്യത്തെ ആക്രമിക്കാൻ കടന്നു വരുന്നതിന് ഞാൻ എതിരല്ല. പക്ഷേ ഒരു കണ്ടീഷൻ ഉണ്ട്. എന്റെ രാജ്യത്തിന്റെ സമുദ്രത്തിന്റെ അതിർത്തിയുണ്ട് 12 നോട്ടിക്കൽ മൈൽ. ആ 12 നോട്ടിക്കൽ മൈൽ എങ്ങാനും ലംഘിച്ചാൽ 7-ാം കപ്പൽപ്പടയിൽ തിരിച്ചു പോകാൻ ഒരു കപ്പൽ പോലും ബാക്കിയുണ്ടാവില്ല എന്ന് അമേരിക്കൻ പ്രസിഡന്റിനോട് പറഞ്ഞതായ ഇന്ദിരാഗാന്ധിക്ക് ജന്മം നൽകിയ രാഷ്ട്രീയ പ്രസ്ഥാനമാണ് ഇന്ത്യ രാജ്യത്തെ കോൺഗ്രസ്. നിങ്ങൾ ആലോചിക്കണം, കമ്പ്യൂട്ടർ വിപ്ലവത്തിന് നേതൃത്വം കൊടുത്ത കോൺഗ്രസ്, ലോകത്തുള്ളതായിരിക്കുന്ന ചേരിചേരാ പ്രസ്ഥാനത്തിന് നേതൃത്വം കൊടുത്ത കോൺഗ്രസ്, ലോകത്തുള്ളതായിരിക്കുന്ന സമാധാന പ്രക്രിയകൾക്ക് നേതൃത്വം കൊടുത്ത രാഷ്ട്ര നേതാക്കന്മാർക്ക് ജന്മം നൽകിയ കോൺഗ്രസ്. ഇന്ദിരാഗാന്ധി നിങ്ങൾ ആലോചിച്ചു നോക്കണം. 1984 ഒക്ടോബർ മാസം 30-ാം തീയതി മരിക്കുന്നതിന്റെ തലേ ദിവസം ഇറങ്ങി മറിയുന്നതായ 10,000-കണക്കിന് ആളുകളെ അങ്ങവിടെ ഒറീസയുടെ തലസ്ഥാനമായ ഭുവനേശ്വറിൽ വെച്ചുകൊണ്ട് അഭിസംബോധന ചെയ്യുമ്പോ ഇന്ദിരാഗാന്ധിയുടെ അവസാനത്തെ വാചകം, ഐ ഡോണ്ട് മൈൻഡ് വെദർ ഐ ലിവ് ഓർ നോട്ട്, ഐ ഷാൽ കണ്ടിന്യൂ ടു സർവ് ഇന്ത്യ ടിൽ മൈ ലാസ്റ്റ് ബ്രെത്ത് ആൻഡ് വെൻ ഐ ഡൈ എവരി ഡ്രോപ്പ് ഓഫ് മൈ ബ്ലഡ് വിൽ സ്ട്രെങ്തൻ ഇന്ത്യ ആൻഡ് വിൽ കീപ് എ യുണൈറ്റഡ് ഇന്ത്യ അലൈവ് എന്ന് പറഞ്ഞു ശ്രീമതി ഗാന്ധി. മരണം എനിക്ക് പ്രശ്നമല്ല, രാഷ്ട്ര സേവനമാണ് എനിക്ക് മുഖ്യം. ആ രാഷ്ട്ര സേവനത്തിനിടയിൽ ഞാൻ മരണപ്പെടുകയാണെങ്കിൽ എന്റെ ഓരോ തുള്ളി ചോരയും ഈ രാജ്യത്തിന്റെ ഐക്യത്തിനും അഖണ്ഡതയ്ക്കും വേണ്ടി ഭവിക്കട്ടെ എന്ന് പറഞ്ഞ് ഈ രാജ്യത്തിന്റെ ഹൃത്തടത്തിൽ 24 വെടിയുണ്ടകൾ ഏറ്റെടുത്ത് ആ വാരിയല്ലുകൾ തകർന്ന് ആന്തരാവയവങ്ങൾ തകർന്ന് ഗർഭപാത്രത്തിലേക്ക് ഒരു കുഞ്ഞിനെ ഏറ്റെടുക്കുന്നത് പോലെ വെടിയുണ്ടകൾ ഏറ്റെടുത്ത് ഭാരതമാതാവിന്റെ ഹൃത്തടത്തിൽ അടർന്നു വീണതായിരിക്കുന്ന ഇന്ദിരാഗാന്ധിക്ക് ജന്മം കൊടുത്ത രാഷ്ട്രീയ പ്രസ്ഥാനമാണ് ഇന്ത്യൻ നാഷണൽ കോൺഗ്രസ്. ഞങ്ങൾ ചോദിക്കുന്നു, പുൽവാമയുണ്ടായല്ലോ, ജമ്മു കാശ്മീരിലെ ഗവർണർ പറഞ്ഞല്ലോ, പുൽവാമയിൽ അക്രമം ഉണ്ടായല്ലോ, 40 ജവാന്മാർ മരിച്ചല്ലോ. നരേന്ദ്രമോദി ആലോചിക്കണം, അങ്ങ് രാജ്യം ഭരിക്കുമ്പോ പുൽവാമയിൽ 40 സൈനികർ മരിക്കുമ്പോ അതിൽ ഒരു സൈനികൻ എന്റെ നിയോജക മണ്ഡലത്തിലെ പ്രിയപ്പെട്ട വസന്തകുമാർ. പ്രിയപ്പെട്ട വസന്തകുമാർ, ഞങ്ങൾ എല്ലാ ദിവസവും പോകും അവിടെ അദ്ദേഹത്തിന്റെ വീട്ടിൽ. എല്ലാ വർഷവും അദ്ദേഹത്തിന്റെ സ്മൃതി കുടീരങ്ങളിൽ അശ്രുപുഷ്പങ്ങൾ അർപ്പിക്കും. ഞങ്ങൾ ചോദിക്കുന്നു, ജമ്മു കാശ്മീരിന്റെ ഗവർണർ പറയുന്നത് ഇന്ത്യൻ പ്രധാനമന്ത്രിയോട് ആ സമയത്ത് ഹെലികോപ്റ്ററിൽ സൈന്യത്തെ അയക്കണം, അല്ലാതെ റോഡിലൂടെ വിടാൻ പാടില്ല എന്ന് പറഞ്ഞപ്പോ അത് നിങ്ങൾ നോക്കണ്ട, മിണ്ടാതിരുന്നാൽ മതി എന്ന് പറഞ്ഞ രാജ്യത്തിന്റെ പ്രധാനമന്ത്രിയാ നരേന്ദ്രമോദി. ആ നരേന്ദ്രമോദി ഇവിടെ കർണാടക തെരഞ്ഞെടുപ്പിന്റെ സമയത്ത് ഇവിടെ വന്ന് കോൺഗ്രസിനെ രാജ്യസ്നേഹം പഠിപ്പിക്കാനും കോൺഗ്രസിനെ പരാജയപ്പെടുത്താനും ശ്രമിച്ചാൽ നരേന്ദ്രമോദിയോട് ആ പരിപ്പ് കർണാടകയുടെ വറവ് ചട്ടിയിൽ വേവില്ല എന്ന് പ്രഖ്യാപിക്കുന്ന തെരഞ്ഞെടുപ്പാണ്
ഈ വരുന്ന 10-ാം തീയതി കടന്നു വരുന്നതായിരിക്കുന്ന തെരഞ്ഞെടുപ്പ്. ഇത് നമ്മുടെ നാടിനെ രക്ഷപ്പെടുത്താനുള്ള തെരഞ്ഞെടുപ്പ്. ഇവിടെ പറഞ്ഞല്ലോ 36 വയസ്സുള്ളതായിരിക്കുന്ന ഒരു ചെറുപ്പക്കാരൻ, ആ ചെറുപ്പക്കാരൻ ഒരു കോൺട്രാക്ടർ 4 കോടിയുടെ വർക്കെടുക്കുകയാണ്. 4 കോടിയുടെ വർക്കെടുത്തപ്പോ ഈശ്വരപ്പ എന്ന് പറയുന്ന മന്ത്രിയാണ് പറയുന്നത് 40% കമ്മീഷൻ വേണം. 40% കമ്മീഷൻ. ഞാനിപ്പോ വരുന്നത് ഷിമോഗയിൽ നിന്നാണ്. അവിടെ 8 ദിവസം ഞാൻ അവിടെ ചുമതലയിൽ 8-10 ദിവസം ഞാൻ അവിടെ ചുമതലയിൽ ഉണ്ടായിരുന്നു. ഈശ്വരപ്പയുടെ നാടാ. ഞാൻ ചോദിക്കട്ടെ, ആ ഈശ്വരപ്പ അവസാനം എന്ത് ചെയ്തു? ആ ചെറുപ്പക്കാരന്റെ BJP പ്രവർത്തകനാ കോൺട്രാക്ടർ. അദ്ദേഹം ദുർഗാ വാഹിനിയുടെ പ്രവർത്തകനാണ്, RSSന്റെ പ്രവർത്തകനാണ്, BJP പ്രവർത്തകനാ. ആ പ്രവർത്തകൻ 40% ചോദിച്ചപ്പോ അദ്ദേഹം പറഞ്ഞു ഒരു രക്ഷയുമില്ല, സഹായിക്കണമെന്ന് പറഞ്ഞു. നിങ്ങളെ സഹായിച്ചോ? അവസാനം ചോദിക്കട്ടെ, അദ്ദേഹത്തിന്റെ ബില്ല് നിങ്ങൾ പിടിച്ചു വെച്ചു, ഈശ്വരപ്പ പിടിച്ചു വെച്ചു, BJP ഗവൺമെന്റ് പിടിച്ചു വെച്ചു. ഈ കർണാടക മുഖ്യമന്ത്രിയോട് ആവശ്യപ്പെട്ടു, പ്രിയപ്പെട്ട സാർ സഹായിക്കണം. കർണാടകയുടെ മുഖ്യമന്ത്രി സഹായിച്ചോ? ഈ പ്രധാനമന്ത്രി ഉണ്ടല്ലോ നരേന്ദ്രമോദി, ആ നരേന്ദ്രമോദിക്ക് ചെറുപ്പക്കാരെ കത്തെഴുതി, പ്രിയപ്പെട്ട പ്രൈം മിനിസ്റ്റർ എന്നെ സഹായിക്കണം, 40% കൊടുക്കണം എന്ന് പറഞ്ഞ് എന്റെ ബില്ല് ഇവിടെ പിടിച്ചു വെച്ചിരിക്കുക. അങ്ങൊന്ന് ഇടപെടണം. ഇന്ത്യൻ പ്രധാനമന്ത്രി അങ്ങ് ഇവിടെ വന്ന് കേരള സ്റ്റോറി പറയുമ്പോ ഞങ്ങൾ ചോദിക്കുന്നു, അങ്ങയുടെ പാർട്ടിയിലെ ആ ചെറുപ്പക്കാരന് വേണ്ടി അങ്ങ് ഇടപെട്ടോ? വല്ല രീതിയിലും പ്രവർത്തനങ്ങൾക്ക് നേതൃത്വം കൊടുത്തോ? അവസാനം സ്വന്തം കൈപ്പടയിൽ ആത്മഹത്യാ കുറിപ്പ് എഴുതി വെച്ച് ആ ചെറുപ്പക്കാരൻ ജീവിതം അവസാനിപ്പിക്കുമ്പോ ആ ചെറുപ്പക്കാരൻ പറഞ്ഞ വാചകം, എന്റെ മരണത്തിന്റെ ഉത്തരവാദി കർണാടകയിലെ BJP നേതാവായ മന്ത്രിയായ ഈശ്വരപ്പയാണ്. ഞാൻ ചോദിക്കട്ടെ, ഈശ്വരപ്പയെ നിങ്ങൾ അറസ്റ്റ് ചെയ്തോ? ഈശ്വരപ്പയ്ക്കെതിരായിട്ടുള്ള നടപടികൾക്ക് നിങ്ങൾ വല്ല നേതൃത്വം കൊടുത്തോ? നിങ്ങളുടെ പാർട്ടി പ്രവർത്തകൻ ആത്മഹത്യ ചെയ്യാൻ കാരണക്കാരൻ ഈശ്വരപ്പയാണെങ്കിൽ ഇന്ത്യൻ പ്രധാനമന്ത്രി ഈശ്വരപ്പയെ വിളിച്ചുകൊണ്ട് പറയുകയാണ്, ഈശ്വരപ്പ ഞാൻ നിന്റെ കൂടെയുണ്ട്, പ്രവർത്തനം ഊർജിതമാക്കണം, അങ്ങേക്ക് ഈ തെരഞ്ഞെടുപ്പ് കഴിഞ്ഞാൽ ഏതെങ്കിലും സ്റ്റേറ്റിലെ ഗവർണർ സ്ഥാനം നൽകാം എന്ന് പറഞ്ഞ നേതാവ് രാജ്യത്തിന്റെ പ്രധാനമന്ത്രി നരേന്ദ്രമോദി. ആ നരേന്ദ്രമോദിയോട് പറയുന്നു, അങ്ങക്ക് ഗവർണർ പദവി കൊടുക്കാം. ഏതുവരെ? 2024 മെയ് മാസം വരെ. അത് കഴിഞ്ഞാൽ ഇന്ത്യ രാജ്യത്ത് ഗവർണർ സ്ഥാനം കൊടുക്കാൻ പോകുന്നത് ഈ രാജ്യത്ത് രാഹുൽ ഗാന്ധി അടക്കമുള്ളതായിരിക്കുന്ന കോൺഗ്രസ് നേതാക്കന്മാരാണ്. രാജ്യത്ത് മാറ്റമുണ്ടാക്കണം, രാജ്യത്തെ മുന്നോട്ട് നയിക്കണം, അതിനുവേണ്ടിയുള്ള പദ്ധതികൾക്ക് നേതൃത്വം കൊടുക്കണം. ഇവിടെ വലിയതായിരിക്കുന്ന പദ്ധതികൾ പ്രഖ്യാപിച്ചല്ലോ. രാഹുൽ ഗാന്ധിയുടെ പ്രസംഗം കേൾക്കുകയായിരുന്നു ഞാൻ വരുന്ന വഴിക്ക് പ്രധാനമന്ത്രിയുടെ പ്രസംഗവും ഞാൻ കേട്ടു. യൂട്യൂബ് ചാനലിലൂടെ, ലൈവ് ടെലികാസ്റ്റിലൂടെ എല്ലാം ഞാൻ കേട്ടുകൊണ്ടിരിക്കുക. ഇന്ത്യൻ പ്രധാനമന്ത്രി കർണാടക സ്റ്റേറ്റിൽ നിങ്ങളുടെ ഗവൺമെന്റ് നടത്തിയ ഒരു വികസനത്തെ കുറിച്ച് പറയുന്നില്ല. ആകെ പറയുന്നത് കർണാടകയിൽ ഭീകരവാദത്തെ തടയാൻ കേരള സ്റ്റോറിയെ മുൻനിർത്തി കോൺഗ്രസിനെ നിങ്ങൾ പരാജയപ്പെടുത്തണം. ഞാൻ ചോദിക്കുന്നു, 5 വർഷം ഭരിച്ചതായ 4 വർഷം ഭരിച്ചതായ ഒരു ഗവൺമെന്റിന് വേണ്ടി ഒരു പ്രധാനമന്ത്രി വോട്ടഭ്യർത്ഥിക്കുമ്പോ ഇവിടെ പറഞ്ഞല്ലോ ഓരോ വില നിലവാരം. ഞാൻ ആ വില നിലവാരത്തിന്റെ കാര്യത്തിലേക്ക് ഒന്നും കടന്നു പോകുന്നില്ല. അരിയുടെ, പെട്രോളിന്റെ, ഡീസലിന്റെ, കുക്കിംഗ് ഗ്യാസിന്റെ, സിമെന്റിന്റെ, ഓട്ടോമൊബൈൽ ഈ സംവിധാനത്തിന്റെ, പ്ലംബിംഗ് മെറ്റീരിയൽസിന്റെ, ഇലക്ട്രിക്കൽ ഉപകരണത്തിന്റെ, മനുഷ്യൻ ഉപയോഗിക്കുന്ന ഏതെല്ലാം സാധനങ്ങളുണ്ടോ ആ സാധനങ്ങളുടെ എല്ലാത്തിന്റെയും വില ഈ രാജ്യത്ത് കുത്തനെ ഉയരുമ്പോ ഒരു പ്രധാനമന്ത്രിയോ ഒരു ഭരണകൂടമോ ഒരു സ്റ്റേറ്റ് ഗവേണൻസോ എനിക്കോ നിങ്ങൾക്കോ ഈ നാട്ടിൽ കാണാൻ സാധിച്ചിട്ടില്ല. ഞങ്ങൾ ചില പ്രഖ്യാപനം നടത്തി. ആ പ്രഖ്യാപനം ചെറിയ പ്രഖ്യാപനമല്ല. ഇന്നെന്താ ചെറുപ്പക്കാർ നേരിടുന്ന ഏറ്റവും മർമ്മപ്രധാനമായിട്ടുള്ള പ്രശ്നം എന്താ? ചെറുപ്പക്കാർ നേരിടുന്ന അവർക്ക് തൊഴിലില്ല. ഞാൻ ചോദിക്കട്ടെ, കഴിഞ്ഞ ഇന്ത്യൻ പ്രധാനമന്ത്രി രാജ്യം ഭരിച്ചപ്പോ ഇന്ത്യ രാജ്യത്ത് 35 ലക്ഷം ചെറുപ്പക്കാർ UPSCയിൽ, സ്റ്റാഫ് സെലക്ഷൻ കമ്മീഷനുകൾ, റെയിൽവേ റിക്രൂട്ട്മെന്റ് ബോർഡിൽ, ഇന്ത്യ രാജ്യത്ത് അതുപോലെ BSRBയിൽ, അതുപോലെ വിവിധ മേഖലകളിൽ പബ്ലിക് സെക്ടർ അണ്ടർടേക്കിംഗുകൾ അവർക്കൊക്കെ തൊഴിൽ കൊടുക്കാനുള്ളതായിരിക്കുന്ന സംവിധാനമുണ്ട്. 35 ലക്ഷത്തോളം വരുന്ന വേക്കൻസികൾ ഒഴിഞ്ഞു കിടക്കുമ്പോ രാജ്യത്തിന്റെ പ്രധാനമന്ത്രിയോട് ഞങ്ങൾ ചോദിക്കുന്നു, ചെറുപ്പക്കാരുടെ വേദനകൾ പരിഹരിക്കാൻ വല്ല നടപടികളും അങ്ങേക്കുണ്ടോ? ഞങ്ങൾ ഒരു കാര്യം പറഞ്ഞു. പ്രിയങ്കരനായിരിക്കുന്ന രാഹുൽ ഗാന്ധി ഇന്ന് അദ്ദേഹം അഭിസംബോധന ചെയ്തപ്പോ കർണാടകയിലെ ജനങ്ങളോട് പറഞ്ഞു, ഞങ്ങൾ ആദ്യത്തെ ക്യാബിനറ്റ് മീറ്റിംഗിൽ, രണ്ടാമത്തതല്ല,
രണ്ടാമത്തതല്ല, ഞങ്ങൾ രാജസ്ഥാൻ ഭരിക്കുന്നു, ഞങ്ങൾ ഛത്തീസ്ഗഡ് ഭരിക്കുന്നു, ഞങ്ങൾ ഹിമാചൽ ഭരിക്കുന്നു, ഞങ്ങൾ കർണാടക നേരത്തെ ഭരിച്ചിരുന്നു. ആ കർണാടകയിൽ എന്തെല്ലാം പറഞ്ഞോ ആ പറഞ്ഞ കാര്യങ്ങൾ മുഴുവൻ ഞങ്ങൾ പൂർത്തീകരിച്ചിട്ടുണ്ട്. ആ പൂർത്തീകരിച്ചിന്റെ ഏറ്റവും വലുതായിരിക്കുന്ന ഉത്തരവാദിത്വത്തിൽ നിന്നുകൊണ്ട് പറയുന്നു, ഞങ്ങൾ ജനങ്ങളോട് പറഞ്ഞതായിരിക്കുന്ന കാര്യങ്ങൾ മുഴുവൻ പാലിക്കാൻ നേതൃത്വം കൊടുത്താണ് ഞങ്ങൾ വോട്ട് അഭ്യർത്ഥിക്കുന്നത്. നിങ്ങൾ 1,50,000 കോടിയാണ് കർണാടകയിലെ പാവപ്പെട്ടവന്റെ പോക്കറ്റിൽ നിന്ന് ഈ BJP സർക്കാർ പിടിച്ചുപറി നടത്തിയത്. നിങ്ങൾ 1,50,000 കോടി പിടിച്ചുപറി നടത്തിയപ്പോ ഞങ്ങൾ ആ പണം മുഴുവൻ ജനങ്ങൾക്ക് തിരിച്ചു കൊടുക്കാൻ പോകുകയാണ്. ഏതൊക്കെ മാർഗത്തിൽ? ഒരാൾക്ക് 10 കിലോ അരി ഒരു മാസം സൗജന്യം. ഈ കർണാടകയിലുള്ളതായിരിക്കുന്ന മുഴുവൻ വനിതകൾക്കും അവർക്ക് KSRTC ബസ്സിൽ യാത്ര ചെയ്യുമ്പോ ഈ കർണാടകയിൽ എവിടെ വേണമെങ്കിലും നിങ്ങൾ പോയിക്കോ, അവർക്കിനി നയാ പൈസ കൊടുക്കേണ്ടതില്ല. 200 യൂണിറ്റ് വരെയുള്ളതായിരിക്കുന്ന വൈദ്യുതി സൗജന്യമായി നിങ്ങൾക്ക് ഉപയോഗിക്കാം. ഈ കർണാടകയിൽ ഗ്രാജുവേറ്റുകളായ ബിരുദധാരികളായ ആരെങ്കിലും തൊഴിൽ രഹിതരുണ്ടോ അവർക്ക് മുഴുവൻ 3000 രൂപ ഒരു മാസം അവർക്ക് കൊടുക്കാൻ തീരുമാനിച്ചു. ഡിപ്ലോമ ഹോൾഡേഴ്സ് ആയിട്ടുള്ള ആളുകൾക്ക് 1500 രൂപ കൊടുക്കാൻ ഞങ്ങൾ തീരുമാനിക്കുന്നു. ഓരോ കാര്യങ്ങൾ, ഓരോ നടപടികൾ അത് പിന്നേക്ക് വെക്കുന്നില്ല. ആദ്യത്തെ ക്യാബിനറ്റ് യോഗത്തിൽ ഈ കർണാടകയുടെ പ്രധാനമന്ത്രി മുഖ്യമന്ത്രിയായി, കർണാടക മുഖ്യമന്ത്രിയായി കോൺഗ്രസ് മുഖ്യമന്ത്രി സത്യപ്രതിജ്ഞ ചെയ്ത് ആദ്യത്തെ ക്യാബിനറ്റ് യോഗത്തിലേക്ക് പോകുമ്പോ ആദ്യം എടുക്കുന്നതായ തീരുമാനങ്ങൾ ഞങ്ങൾ പറഞ്ഞതായ 5 തീരുമാനങ്ങളാ. ഇതുപോലെ ഒന്ന് സംസാരിക്കാൻ പറ്റുമോ? അങ്ങേക്ക് ഇതുപോലെ കാര്യങ്ങൾ വസ്തുനിഷ്ഠമായി ഒന്ന് പറയാൻ സാധിക്കുമോ? ജനങ്ങളെ വിഭജിക്കുക അതെല്ലാ സമയത്തും നടക്കില്ല. ചിലപ്പോ ഒരു സമയത്ത് നടന്നേക്കും. ജനങ്ങളെ തമ്മിൽ ഭിന്നിപ്പിക്കാൻ, ജനങ്ങളെ തമ്മിൽ വെട്ടാൻ, ജനങ്ങളെ തമ്മിൽ പോർലേൽപ്പിക്കാൻ, അവന്റെ സ്നേഹത്തിൽ ഏറ്റവും വലിയതായിരിക്കുന്ന അപരാധ പ്രവർത്തനങ്ങൾക്ക് നേതൃത്വം കൊടുക്കാൻ ഇവിടെയുള്ള ജനത ഇന്ന് ആഗ്രഹിക്കുന്നത് സമാധാനത്തോടു കൂടി ഒരുമിച്ച് പോകാനാണ്. ആ സമാധാനപരമായ പ്രവർത്തനങ്ങൾക്ക് നേതൃത്വം കൊടുക്കുമ്പോൾ എല്ലാ മതദർശനങ്ങളും പറയുന്നത് ഒരുമിച്ച് പോകാൻ, അഹിംസ മുന്നോട്ട് കൊണ്ടുപോകാൻ. ഹിംസക്കെതിരായി ഹൈന്ദവ മതത്തിന്റെ ഏറ്റവും വലിയ പ്രഖ്യാപനം എന്താ? ചെറിയ പ്രഖ്യാപനമല്ല. തമസാ നദിയുടെ തീരത്ത് തപസ്സുമായി വാൽമീകി മഹർഷി നിൽക്കുമ്പോ 2 ക്രൗഞ്ച മിഥുനങ്ങൾ അവിടെ ഇണചേരുമ്പോ അതിലൊരു ക്രൗഞ്ച പക്ഷിയെ കാട്ടാളൻ അമ്പെയ്യുമ്പോ ആദ്യത്തെ കവിത ശകലം പറന്നു, മാ നിഷാദ, അരുത് കാട്ടാള. അതാണ് ഹൈന്ദവ മതം. മാ നിഷാദ പ്രതിഷ്ഠാം ത്വ മമ ശാശ്വതീ സമ ഈ ക്രൗഞ്ച മിഥുനേ എന്ന് തുടങ്ങുന്നതായിരിക്കുന്ന പരിശുദ്ധമായ സന്ദേശം വിശുദ്ധ ഖുർആൻ ഈ രാജ്യത്തെ ജനങ്ങളോട് പറഞ്ഞു, നിന്റെ അയൽക്കാരൻ പട്ടിണി കിടക്കുമ്പോ അവൻ ആരാകട്ടെ, അവൻ ക്രൈസ്തവനാകട്ടെ, അവൻ ഹൈന്ദവനാകട്ടെ, അവൻ മുസൽമാനാകട്ടെ, ആരാകട്ടെ, അവൻ വയറ് നിറച്ച് നീ ഭക്ഷണം കഴിച്ചാൽ, അവന് ഭക്ഷണം കൊടുക്കാതെ നീ ഭക്ഷണം കഴിച്ചാൽ നീ എന്റെ മതത്തിൽപ്പെട്ടവൻ അല്ല എന്ന് പറഞ്ഞതായ മതദർശനമാണ് ഇസ്ലാം മതം. അത്യുന്നതങ്ങളിൽ ദൈവത്തിന് മഹത്വം, ഭൂമിയിൽ സന്മനസ്സുള്ളവർക്ക് സമാധാനം ക്രൈസ്തവ മതം. ഈ എല്ലാ മതങ്ങളും ഒരുമിച്ച് ഇന്ത്യ രാജ്യത്ത് വസിക്കണം. ഒരുമിച്ച് പോകും, ഈ രാജ്യം മുന്നോട്ട് പോകും. നരേന്ദ്രമോദിക്കെതിരായിട്ടുള്ള പോരാട്ടമാണ്. രാഹുൽ ഗാന്ധിയും നരേന്ദ്രമോദിയും തമ്മിലുള്ള ഏറ്റുമുട്ടലാണ്. ആ ഏറ്റുമുട്ടലിൽ കർണാടക 2024ലേക്കുള്ള തെരഞ്ഞെടുപ്പിന് വഴി കാണിക്കുകയാണ്. ആ തെരഞ്ഞെടുപ്പിൽ ഗൗരവതരമായ ഉത്തരവാദിത്തം ഏറ്റെടുത്ത് എല്ലാവരും ഇനിയുള്ളതായിരിക്കുന്ന ദിവസം, ഇനി മുതൽ നിങ്ങളുടെ മുമ്പിൽ ഈ ദിവസം അടക്കം നിങ്ങളുടെ മുമ്പിൽ 5 ദിവസമാണുള്ളത്. ഒരൊറ്റ അഭ്യർത്ഥന ഞാൻ നടത്തുന്നു. ഈ 5 ദിവസം നിങ്ങൾ കഠിനാധ്വാനം ചെയ്താൽ 5 വർഷം ഇന്ത്യൻ നാഷണൽ കോൺഗ്രസിന്റെ ഗവൺമെന്റും UT ഖാദറും രാപ്പകലില്ലാതെ നിങ്ങൾക്ക് വേണ്ടി അധ്വാനിക്കും. ഈ 5 ദിവസം നിങ്ങൾ കഠിനാധ്വാനം ചെയ്യണം. UT ഖാദറിനെ വൻ ഭൂരിപക്ഷത്തോടുകൂടി വിജയിപ്പിക്കണം. UT ഖാദർ കേവലം ഒരു MLA ആകില്ല. ഒരു തർക്കവും നിങ്ങൾക്ക് വേണ്ട. എനിക്കറിയാം, ബന്ധങ്ങളുണ്ട്. അതിന്റെ അടിസ്ഥാനത്തിലാണ് പറയുന്നത്. UT ഖാദറിനെ നിങ്ങൾ വിജയിപ്പിച്ചാൽ കർണാടക ഗവൺമെന്റിൽ അതിപ്രധാന വകുപ്പുമായി ഈ ഉള്ളാൾ കർണാടകയ്ക്ക് നേതൃത്വം കൊടുക്കുന്ന അതിപ്രധാനമായ സാഹചര്യം ഉണ്ടാകും. അതിനുവേണ്ടിയുള്ള അവസരം നിങ്ങൾ സൃഷ്ടിക്കണമെന്ന് വിനീതമായി അഭ്യർത്ഥിച്ചുകൊണ്ട് എന്നെ കേട്ടതായ പ്രിയ സഹപ്രവർത്തകന്മാരെ അഭിവാദ്യം ചെയ്തുകൊണ്ട് ഞാൻ ഒരു കാര്യം കൂടെ പറയുന്നു. രാഹുൽ ഗാന്ധിയുടെ സ്ഥാനത്യാഗത്തിന് ശേഷം 56 മണിക്കൂർ ED ചോദ്യം ചെയ്തു രാഹുൽ ഗാന്ധിയെ. 5 ദിവസം ഒരു ചെറിയ കുടുസുമുറിയിൽ എന്തിനാ ചോദ്യം ചെയ്തത്?
കേസെടുത്തോ? വല്ല നടപടികൾക്കും നേതൃത്വം കൊടുക്കാൻ സാധിച്ചോ? ഒന്നും ചെയ്തില്ലല്ലോ. രണ്ടാമത് സോണിയാഗാന്ധിയെ 3 ദിവസം ചോദ്യം ചെയ്തു. സോണിയാഗാന്ധി ആരാ? ഇന്നവർ ഹുബ്ലിയിൽ വന്നു, ജനങ്ങളെ അഭിസംബോധന ചെയ്തു. അവർക്ക് ക്യാൻസർ അസുഖമാണ്, അവർക്ക് പൾമണറി ഡിസീസ് ഉണ്ട്. സോണിയാഗാന്ധിയെ ഇഡി ചോദ്യം ചെയ്യാൻ പോകുമ്പോ പ്രിയങ്ക ഗാന്ധി കയ്യിൽ ഒരു പിടി മരുന്നുമായി, ഒരു കുപ്പി ബോട്ടിൽ വെള്ളവുമായി ഇഡി ഉദ്യോഗസ്ഥരോട് പറഞ്ഞു, എന്റെ അമ്മയ്ക്ക് സുഖമില്ല, എന്റെ അമ്മയ്ക്ക് അസുഖമാണ്, അമ്മയുടെ കൂടെ ഒന്നിരിക്കാൻ നിങ്ങളൊന്ന് അനുവദിക്കണം. ഇഡി ഉദ്യോഗസ്ഥന്മാർ പറഞ്ഞത് ഗോ ഔട്ട് എന്നുള്ളതാണ്. ഗോ ഔട്ട് എന്താണ് അവരുടെ ലക്ഷ്യം? അവരുടെ ലക്ഷ്യം പീഡിപ്പിക്കുകയാണ്. സൂറത്തിലെ എച്ച് വർമ്മ എന്ന് പറയുന്ന ജഡ്ജ് ഉത്തരവിട്ട് ഈ രാഹുൽ ഗാന്ധി 19 വർഷം താമസിച്ചതായിരിക്കുന്ന തുഗ്ലക് ലൈൻ വീട്ടിൽ നിന്ന് അദ്ദേഹത്തോട് ഇറങ്ങിപ്പോകാൻ നരേന്ദ്രമോദി കൽപ്പിക്കുകയാണ്. ഞാൻ ഒരു കാര്യം പറയുന്നു, രാഹുൽ ഗാന്ധിയോട് വീടൊഴിയാൻ കൽപ്പിച്ചതായ നരേന്ദ്രമോദിയോട് 2024 രാജ്യത്തിന്റെ പ്രധാനമന്ത്രി പദത്തിൽ നിന്ന് അദ്ദേഹത്തെ ഇറങ്ങിപ്പോകാൻ കൽപ്പിക്കാനുള്ള തെരഞ്ഞെടുപ്പിന്റെ ആദ്യത്തെ ചവിട്ടുപടിയ ഈ കർണാടക. കർണാടക ചെറിയ തെരഞ്ഞെടുപ്പല്ല, കർണാടക ചെറിയ തെരഞ്ഞെടുപ്പല്ല, അത് രാജ്യത്തെ ജനങ്ങൾ മുഴുവൻ ഉറ്റുനോക്കുന്ന തെരഞ്ഞെടുപ്പാ. ആ തെരഞ്ഞെടുപ്പ് രാജ്യത്തിന്റെ ഐക്യത്തിന്റെ, രാജ്യത്തിന്റെ അഖണ്ഡതയുടെ, രാജ്യത്തിന്റെ സ്നേഹത്തിന്റെ, രാജ്യത്തിന്റെ വികസനത്തിന്റെ, രാജ്യത്തിന്റെ ഒരുമയുടെ, രാജ്യത്തിന് മുന്നോട്ടുള്ള പ്രയാണത്തിന്റെ അതിപ്രധാന ചവിട്ടുപടിയ ഈ കർണാടക. അതുകൊണ്ട് തന്നെ ആ തെരഞ്ഞെടുപ്പിന്റെ ഗൗരവമായ ഉത്തരവാദിത്തം മനസ്സിലാക്കി ശ്രീ UT ഖാദറിനെ മഹാഭൂരിപക്ഷത്തിൽ വിജയിപ്പിക്കുക മാത്രമല്ല, അദ്ദേഹത്തെ മന്ത്രിയാക്കി ഈ ഉള്ളാളിൽ മഹാസ്വീകരണം കൊടുക്കുമ്പോ അതിൽ പങ്കെടുക്കാൻ എന്നെ കൂടെ വിളിക്കാം എന്ന് അഭ്യർത്ഥിച്ചുകൊണ്ട് അവസാനിപ്പിക്കുന്നു. അഭിവാദനങ്ങൾ. ജയ് ഹിന്ദ്. ನಮ್ಮ ಹಿರಿಯ ನಾಯಕರೇ ಮತ್ತು ಮತದಾರ ಬಾಂಧವರೇ, ನಿಮ್ಮೆಲ್ಲರ ಕ್ಷಮೆ ನಾನು ಕೇಳ್ತೇನೆ. ಕ್ಷೇತ್ರ ಉದ್ಘಾಟನೆ ಕಾರಣ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದ್ರೂ ಕೂಡ ನಮ್ಮ ಸ್ವಾತಂತ್ರ್ಯ ಪ್ರಶಾಂತ್ ಕಾಜೇರವರು, ನಿಖಿತ್ ಮೌರ್ಯರವರು, ಭವ್ಯ ನರಸಿಂಹಮೂರ್ತಿ ಅವರು, ಪದಾಧಿಕಾರಿಗಳು ಕೂಡ ತಮ್ಮ ದೇಶ ಮಾತಾಡಿ ನನ್ನ ಪರವಾಗಿ ಇವತ್ತು ಮತಯಾಚಿಸಿದ್ದಾರೆ. ನಿಮ್ಮ ಭಾಗವಹಿಸಿಗೆ ನಾನು ಜೀವನ ಪೂರ್ತಿಯಾಗಿ ನೆನಪಿಟ್ಟುಕೊಂಡು ನಿಮ್ಮ ಸೇವೆ ಸದಾ ಇದು ಸತ್ಯ ಮತ್ತು ಅಸತ್ಯದ ಶಿಕ್ಷೆ. ನಾವೆಲ್ಲರೂ ಕೂಡ ಸತ್ಯದ ಗೆಲ್ಲಿಸುತ್ತೇನೆ. ಮತ ಅದು ಬರೀ UT ಕಾಲಕ್ಕೆ ಹೋಗುವಂತ ಮತ ಅಲ್ಲ, ನಾಡಿಗೆ ಕೊಡುವಂತ ಮತ. ರಾಜ್ಯದ ಜನವಿರೋಧಿ ಕಿತ್ತ ಬಿಸಾಡುವಂತ ಒಂದು ಚುನಾವಣೆ ಆಗಿದೆ. ಈ ಮತವನ್ನು ಚುನಾಯಿಸಿಕೊಂಡು ಗೆಲ್ಲಿಸಿರುವಂತ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು. ಹೆಲಿಕಾಪ್ಟರ್ ರಾಷ್ಟ್ರ ಬಿಜೆಪಿಯನ್ನು ಗೆಲ್ಲಿಸಿ ಕಾಂಗ್ರೆಸ್ ಅನ್ನು ಸೋಲಿಸುವಂತ ಪ್ರಯತ್ನ ಬಿಜೆಪಿಗೆ ನಾವು ಸೋಲಿಸಬೇಕು ಮತ್ತು ಬಿಜೆಪಿಗೆ ಬೆಂಬಲ ಕೊಡುವಂತ ಇತರ ಪಕ್ಷಗಳು ನಾವು ಸೋಲಿಸಿ ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಕಾರ್ಯಕ್ರಮದಲ್ಲಿ ನಿಮ್ಮ ಗೌರವ ಉಳಿಸುವ ಜೊತೆಯಲ್ಲಿ ಸಾಮಾಜಿಕ ಸಮಾಜ ಅಭಿವೃದ್ಧಿ ಹಾಗೂ ಈ ಪ್ರದೇಶದ ಮೂಲಭೂತ ಸೌಕರ್ಯಗಳು ಕೂಡ ನಾನು ನಿಮ್ಮ ಪರವಾಗಿ ನಮ್ಮ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ನಿಮ್ಗೆಲ್ಲರಿಗೂ ಬ್ಲಾಕಿನ ಅಧ್ಯಕ್ಷ बोलो कांग्रेस पार्टी की, बोलो UT ಖಾದರ್ की, बोलो UT ಖಾದರ್ की, बोलो ಪ್ರಶಾಂತ್ ಕಾಜೇರರಿಗೆ. ಮಾತರೆಗಳ ಈತ ಬರ್ತು ಬರ್ತದೆ ಕಾರ್ಯಕ್ರಮ ಯಶಸ್ವಿ ಮಂತ್ರಿನ ಎನ್ನ ಮುಡಿಪು ಬ್ಲಾಕ್ದ ಪೂರ ಕಾರ್ಯಕರ್ತ ಬಂಧುಗಳಿಗೆ, ಈ ಭಾಗದ ಹಿರಿಯ ಕಾಂಗ್ರೆಸ್ಗೆರಿಗೆ, ಅಂಚನೆ ಪಕ್ಕದ ಊರುದ ಬೈದಿನ ಮಾತಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಖಲೆ ಪೂರ ಇಂಕಲ ಬ್ಲಾಕ್ದ ಪರವಾದ ಅಭಿನಂದನೆ ಬೊಕ್ಕ ಸ್ವಾಗತ. ಎಲ್ಲ 10ನೇ ತಾರೀಕಿನ ನಡುಪುನಂಚಿನ ಮತದಾನಡು ನಿಖಲು ಹೆಚ್ಚಿನ ಸಂಖ್ಯೆ ಬರ್ತದೆ, ಮತದಾನ ಮಲ್ತದೆ. ಈ ಕ್ಷೇತ್ರದ ಶಾಸಕರನ್ನೇ ಗೆಲ್ಪವನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಒಟ್ಟುಡು ಪನ್ನಡು ನಾಂಡ 30,000 ಮೆತ್ತೆ ಗೆಲ್ಪವನಂಚಿನಾಗ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ. बोलो भारत माता के, UT ಖಾದರ್ के, बोलो भारत माता के, UT ಖಾದರ್ के. ಒಂದೇ ಮಾತರಂ ಕಾಂಗ್ರೆಸ್ ಪಕ್ಷಕ್ಕೆ.